ಹಲೋ ಹಲೋ. ಹಲೋ ಬಾ, ನಮಸ್ತೆ, ವೆಲ್ಕಮ್ ಟು ಲೈವ್. ಇನಿ ಸೌಂಡ್ ಎಲ್ಲ ಪ್ರಾಬ್ಲಮ್ ಉಂಟಾ? ಬನ್ನಿ ಬನ್ನಿ ಜನರೇ. ಸರಿ ಉಂಟು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ್. ಹಾಯ್ ವೀಕ್ಷಕರೇ, ವೀಕ್ಷಕ ಬಂಧುಗಳೇ, ನಮಸ್ಕಾರ ನಿಮಗೆ. ಚೇತನ್ ಗುಲಾಲ್ ಬತ್ತೇರು ಶುರು ಆವರ್ಡ್ ಬನ್ನೊಂದುಲ್ಲೆರ್. ಹಾಯ್ ಚೇತನ್ ಬ್ರೋ, ಎಂಚೊಲ್ಲರ ಸೌಖ್ಯನಾ? ವೆಲ್ಕಮ್ ಟು ಲೈವ್. ಒಲ್ಪದ ಚೇತನ್ ಒಂದು ಹಾಯ್ ಚೇತನ್ ಬನ್ನೊಂದುಲ್ಲೆರ್. ಚೇತನ್ ಫ್ರಮ್ ವೇರ್? ಎಲ್ಲಿಯ ಚೇತನ್ ಇವರು? ಪಲ್ಲಿಪಾಡಿ ಚೇತನ. ಓಕೆ 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 ಓಕೆ. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಕಜಿಪೆ ಅಂತದು. ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಟಿವಿಯನ್ನು 2 ಸಲ ಒತ್ತಿ, ಮೊಬೈಲನ್ನು ಲೈಕ್ ಬರ್ತದೆ. ಅಮ್ಮಡ ಕುಜಲ್ ಸರಿ ಉಂಡಕೇನು ಬಾವ ಕೇಳ್ನಿ. ವೆಜ್ಜಾ? ಓಕೆ ಓಕೆ ಓಕೆ. ಮಲಿಂಗ ಭಟ್ರೆ ಬರ್ತೀರಾ? ಹಾಯ್ ಮಲಿಂಗ ಭಟ್ರೆ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಸೌಖ್ಯನೇ? ವನಸಾಡೆ ದಾದಿ ಕಜಿಪು ವನಸೀದ್ ಬೇಗ ಆವಂದಿರ್ನ ಅಟಿಲಾಂಡೆ. ಲೈಕ್ ಕೊಡ್ತಿದ್ದಾರ? ಲೈಕ್ ಕೊರ್ಲೆ. 2 ಜನ ಲೈಕ್ ಕೊಡ್ತಿದ್ದಾರೆ ಯಾರ? ಮೊಬೈಲ್ ನಿಂಚ ಒತ್ತುಲೆ. ಮೊಬೈಲ್ ನಡ್ಸತಿ ಒತ್ತುಲೆ ಲೈಕ್ ಹಾಪುಂಡು. ಗಂಜಿ ಒಣದಿಲ್ಲ. ಓ ಅಂದೆ. ಬನ್ನಿ ಜನರೇ, ಬನ್ನಿ ಒಣದಿಲ್ಲ ಬಾವೆ. ಹೌದೌದು, ಗಂಜಿಯಾ? ಓಕೆ ಓಕೆ. ಎಡ್ಡಾಪಣಿ ಹೊರವರ ಗಂಜಿ ಶುಕ್ರವಾರತ ಅಂಡ ನಮ್ಮ DHL ಫಣ ಅಂತೀರ. ಶುಕ್ರವಾರದ ನೀ ಗಂಜಿ ಮನ್ಪೇರ ಬಲ್ಲಿ ಬಂಡದು ಗೊತ್ತುಂಡೆ. ಮೂಜಿ ಸಲ ಒತ್ತುದೆ ಅಂಡ ಅಂಚಂಡ ಮೂಜಿ ಸಲ ಒತ್ತನ ಪೋಪುಂಡವ ರಡೇ ಸತಿ ಒತ್ತೋಡು ಐಟ್ ಬರ್ಪುಂಡು. ಇಂಚ ಚಿತ್ರ ಬರ್ಪುಂಡು ಅಪಗ ಸರಿ ಆಪುಂಡು. ಭಟ್ರೆ ತಿಳ್ತೊಂದುಲ್ಲೇರಿ. ದಾದೆ ಭಟ್ರೆ, ವೈ ಯು ಆರ್ ಲಾಫಿಂಗ್? ಭಟ್ರೆ, ವೈ ಯು ಆರ್ ಲಾಫಿಂಗ್? ಮತ್ತೆ ಹೇಗಿದ್ದೀರಿ ಭಟ್ರೆ? ಹೇಗೆ ಉಂಟು ನಿಮ್ಮದು ಬ್ಯಾಂಗ್ಳೂರು ಜೀವನ? ಮಾತಾಡಿ. ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ಈ ಊರಲ್ಲಿ ನೀನುಂಟು ನೀನೇ ಹೇಳಮ್ಮ, ಕಾರಡಿನು ನಾಡುವುದು ಭತ್ತ. ನಮಸ್ತೆ ಮಹಾಲಿಂಗ ಭಟ್ರೆ ಅಂದು ನಾರಾಯಣ್ ಕುಲಾಲ್ ಪಣೊಂದುಲ್ಲೇರಿ. ನಾರಾಯಣ್ ಬಾವ ಅಲ್ಲೇ ನಾ ಭಟ್ರೆ ನಾರಾಯಣ್ ಬಾವೆ ನಮಸ್ತೆ ಅಂತಂದುಲ್ಲೇರಿ. ಈಗ ದುಬೈಡ್ ಫ್ರೈಡೆ ಗಂಜಿ ಮಲ್ಪರೆ ಬಲ್ಲಿ. ಶಾಂತಕ್ಕ ಬರ್ತೀರಾ? ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ವನಸಾಂಡೆ ದಾದೆ ಕಜಿಪು ಅತ್ತ ಅಟಿಲಾಂಡೆ. ಲೈಕ್ ಕೊರ್ಲೆ, ಸಪೋರ್ಟ್ ಮಾಡ್ಪ್ಲೆ. ಬನ್ನಿ ಜನರೇ, ಬನ್ನಿ. ಅವಂದು ದುಬೈಡ್ ಮಲ್ಪರೆ ಬಲ್ಲಿಜಿರಲ್ಲ. ಶಾಂತಕ್ಕ ಆಂಡಿ ವನಸನ್ನ ದಾದೆ ಕಜಿಪು ಏನಂದ್ರೆ ಎನ್ನಾಂಡಿ ಯಾನ್ ಪಂಡೆ ಆಯ್ತು ಪುಂಡಿಗ ಸೀನಿನಿ ಹೋಟೆಲ್ ಹಿಡಿದು ಪುಂಡಿಲ ಮೀಂದರ ಸ್ವಲ್ಪ ತೋತ್ತೆ. ಎಂಚ ಉಳ್ಳರು ಭಟ್ರೆ ಎಂದಕ್ಕೆ ಏನಂದಿಲ್ಲೇರಿ. ಪ್ರಜ್ವೀತ್ ಬರ್ತೀರಿ? ಹಾಯ್. ಇನಿ ಇರ್ನ ಬರ್ಡೇ ನಾಗೇನಂದ್ರೆ ದಾದಕ್ಕೆ ವೆಲ್ಕಮ್ ಟು ಲೈವ್. ಪ್ರಜ್ವೀತ್ ಅನ್ನ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೆ. ಏರ್ ಮತ್ತೆ ಲೈಕ್ ಕೊಡ್ತು ಜರ ಪ್ಲೀಸ್ ಲೈಕ್ ಕೊರ್ಲೆ ಅವೇ ಆವಡತ್ತೆ ಅನ್ನ. ಫ್ಲವರ್ ಬಟಾಣಿ ಗಸಿ ಓ ಅಂದೆ. ಓಕೆ 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 ಓಕೆ.
ಹುಷಾರುಲ್ಲೆ ಪಣಂದುಲ್ಲೇರು ಅರಿಜೋನ್ ಬರ್ತೀರಿ ನಮಸ್ಕಾರ ಪಣಂದುಲ್ಲೇರು ಹಾಯ್ ಅರಿಜೋನ್ ವೆಲ್ಕಮ್ ಟು ಲೈವ್ ಪ್ಲೀಸ್ ಲೈಕ್ ಕೊರ್ಲೆ ಏರ್ ಮತ್ತೆ ಲೈಕ್ ಕೊಡ್ತಿದ್ದಾರಾ ಪ್ಲೀಸ್ ಲೈಕ್ ಕೊರ್ಲೆ ಸಪೋರ್ಟ್ ಮಾಡ್ಪ್ಲೇ ಅಂಚೆ ನಿಗಳ ಫ್ರೆಂಡ್ಸ್ನಾಗಲೇ ಬರೋ ಶೇರ್ ಮಾಡ್ಪ್ಲೇ ಫೇಸ್ಬುಕ್ ಬರ ಪ್ರಜ್ವಿತ್ ಹತ್ತಿಯ ಕ್ಯಾಪ್ಷನ್ ಅಂಚ ಪಾಡ್ದಾರತ್ತೆ ಕ್ಯಾಪ್ಷನ್ ದಾದ ಪಾಡ್ದೆ ನೀನಿ ನಗು ನಗುತ್ತಾ ನಗುತ್ತಾ ಬಾವಳತೆ ಅವು ಪಕ್ಕಡೆ ಒಂಜಿ ತಿಕ್ಕಿನೇನು ಪಾಡುನಿ ದಿನೋಲ ಒಂಜಿ ಮಂಡೆಗೆ ಒಂಜಿ ಬರ್ಪುಂಡು ಅದನ್ನು ಪಾಡ್ಗ ಪದ್ಯ ನೆನೆ ಪಾಪುಂಡು ಅವೇನು ಪಾಡುನು ಬೊಕ್ಕ ದಿನೋಲ ಎಂಚಿನ ಬರೆಪಿನಿ ಕ್ಯಾಪ್ಷನ್ ಅಂಚ ಕ್ಯಾಪ್ಷನ್ ತುದು ಬರಡು ದಾದೆ ತೆಲಿಪುವಿನ ತೂಕ ಮನಸ್ಸಾಂಡಿ ನಾರಾಯಣ ಬ್ರೋ ದಾದೆ ಗಜಿಪೊಂಡು ಶಾಂತಕ್ಕ ಫೆಂಟಾಸ್ಟಿಕ್ ಸಪೋರ್ಟ್ ಬಂದು ಶಾಂತಕ್ಕ ವೆಲ್ಕಮ್ ಟು ಲೈವ್ ಮಾತೆಲ್ಲ ಬತ್ತಿನಕ್ಳು ಒಂಜಿ ಲೈಕ್ ಕೊರಂದೆ ಪೋಚಿ ಎಲ್ಲ ಬೊಕ್ಕ ಸೆಕ್ಯೂರಿಟಿ ಬುಡ್ಪುಜೇರಿ ಪಿರ ಫೋನಾಗನಿಗಳೇನು ಕೋಡೆದ ಅವಸ್ಥೆ ವಿನಿಕೇಂಡ ಒಂಜಿ ಲೈಕ್ಗೆ ಎಂಕ್ಲು ಏತ್ ಭಜನೆ ಅಂತ ಬೊಕ್ಕ ಲಾಸ್ಟ್ಗೆ ಸಪೋರ್ಟ್ ಬಂದಿಲ್ಲೇರಾ ಸಪೋರ್ಟ್ ಬಣ್ಣ ಶಾಂತಕ್ಕ ಸಪೋರ್ಟ್ ಮಂತಂದುಲ್ಲೇರಿ ಭಾರಿ ಸೆಕೆ ಪುಣ್ ಮಾರ ವನಸ್ ಮಂತಿಲ್ಲ ಕಣೆ ಸೆಕೆ ಪುಣಿ ಪಟ ಅರೆ ಜೋ ನಮಸ್ಕಾರ ದೇವಿ ಅವ್ರ ಸಜನೋ ಬಣ್ಣದುಲ್ಲೇರಿ ದೇವಿಯೋ ಅವ್ರ ಸಜನೋ ನಮಸ್ಕಾರ ದೇವಿಯೋ ಅವ್ರ ಸಜನೋ ಶಾಂತಕ್ಕ ಅಂದೆ ಅನ್ನ ಬಣ್ಣದಲ್ಲಿ ಅಂದಿ ಅನಬ್ದೀರ್ ಸಿಂಗ್ ಹಾಲಾ ಬಣ್ಣದುಲ್ಲೇರಿ ಹಾಯ್ ಅನಬ್ದೀರ್ ಸಿಂಗ್ ವೆಲ್ಕಮ್ ಟು ಲೈವ್ ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಲೈವ್ ಸಾಂಗ್ ಪಲ್ಲೆ ಅನ್ನ ಬಣ್ಣದುಲ್ಲೇರಿ ಕೇಸೆ ಹೋ ಅಂಕಲ್ ಜಿ ಐ ಆಮ್ ಗುಡ್ ಸಾಂಗ್ ಹೋಗ್ಬಿಡು ಸಾಂಗ್ ಮೂಷಿಕ ವಾಹನ ಮೋದಕ ಹಸ್ತ ಲಿರಿಕ್ಸ್ ಒಂಜಿ ಗಣಪತಿನ ಪದ್ಯ ಶುರು ಮಾಡ್ಬೇಕ ಚಾಮರ ಕನ್ನ ವಿಲಂಬಿತ ಸ್ತೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶ ಸಂಪತ್ತನ್ನು ಬರ್ತೀರಾ ಹಾಯ್ ಸಂಪತ್ತನ್ನ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಸಾಂಗ್ ತುಳು ಅಣ್ಣ ಒಣಂದುಲ್ಲೇರು ಒಂಜಿ ತುಳು ಸಾಂಗ್ ಒಣಂದುಲ್ಲೇರು ಹಾಯ್ ಸಂಪು ಸೂಪರ್ ಒಣಂದುಲ್ಲೇರು ಶಾಂತಕ್ಕ ಮನಸ್ಸಾಂಡಿ ಸಂಪು ದಾದೆ ಕಜಿಪಿಗೆ ಏನಂದುಲ್ಲೇರು ಥ್ಯಾಂಕ್ ಯು ಸೋ ಮಚ್ ತುಳು ಸಾಂಗ್ ಯಾವುದು ಹೇಳುವ ತುಳು ಸಾಂಗ್ ಮನಸ್ಸಾಂಡಿ ಸಂಪು ದಾದೆ ಕಜಿಪು ಒಣಂದುಲ್ಲೇರು ತುಳು ಸಾಂಗ್ ಅವು ದಾದ ಪನ್ಪಿನಿ ತುಳು ಸಾಂಗ್ ಒಂಜಿ ಭಜನೆ ಬಂತ ಸುಲುಟೆ ಒಂಜಿ ಭಜನೆ ಬಂತ ಅಂದ ಸ್ಟಾರ್ಟಿಂಗ್ ಜಯಲಕ್ಷ್ಮಿ ಕಡೆಗೊಲಿ ಬರ್ತೀರಿ ಹಾಯ್ ಅತ್ತಿಗೆ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲಿ ಬನಲೆಡ್ ಸಜ್ಜಿಗೆ ಉಂಡು ಬಣ್ಣದಿಲ್ಲ ರಕ್ಷನ್ ಸಕೋ ಲೈಕರು ಎಂಕ ಕೋರಿ ಇರೆಗ್ ದಾದಿ ಬೋರ್ಡಂಡ ಪಾರ್ಸಲ್ ಕಡಪ ಅವನದಿಲ್ಲ ಭಕ್ತಿಗೀತೆ ಒಂಜಿ ಶುರು ಮಾಡ್ಬೇಕ ನಮ್ಮ ಇನ್ನಿ ಶಾಂತಕ್ಕ ತುಳು ಭಕ್ತಿಗೀತೆ ತುಳು ಪದ್ಯ ಕೇಂದ್ರಿ ಸೊ ಭಕ್ತಿಗೀತೆ ಯಾವತ್ತೆ ಶಾಂತಕ್ಕ ಫಸ್ಟ್ದ ಬೊರ್ತಿ ಸಂಪು ಅನ್ನೋದಿಲ್ಲರು ಸಜ್ಜಿಗೆ ಉಂಡಾಗಿ ಅನ್ನೋದಿಲ್ಲರು ಪ್ರವೀಣ್ ಎಸ್ ಎಂ ಬರ್ತೀರಿ ಹಾಯ್ ಪ್ರವೀಣ್ ಬ್ರೋ ಏತು ದಿನಾಂಡಿ ಬರಂದೇರಿ ಪ್ರವೀಣ್ ವೆಲ್ಕಮ್ ಟು ಲೈವ್ ಒಂಜಿ ಲೈಕ್ ಕೊಡು ಸಪೋರ್ಟ್ ಮಾಡ್ಪ್ಲಿ ಬಕ್ಕ ಓಕೆ ಅನ್ನ ಮಾಡೋದಿಲ್ಲರು ಓಕೆ ಬೊಳ್ಳಿ ಬೊಳ್ಪು ಮೂಡುಂಡು ಏಲೂರ್ದ ಗ್ರಾಮೊಡು ಬೊಳ್ಳಿ ಬೊಳ್ಪು ಮೂಡುಂಡು ಏಲೂರ್ದ ಗ್ರಾಮೊಡು ಬಂಗಾರ್ದ ಸಿಂಗಾರ್ದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗೆಡು ಬೊಳ್ಳಿ ಬೊಳ್ಪು ಮೂಡುಂಡು ಏಲೂರ್ದ ಗ್ರಾಮೊಡು ಬಂಗಾರ್ದ ಸಿಂಗಾರ್ದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗೆಡೆಯೇ ಬೊಳ್ಳಿ ಬೊಳ್ಪು ಮೂಡುಂಡುಯೇ
ಮೂಡುಂಡು ಏ ನೆರೆ ಕರೆತ ಭೂಮಿಡು ತಾರೆ ಬಾರೆ ಬುಳೆತ ಮಾದೇವಿನ ಬುಲ್ಪುಯೇ ಜಿನಸು ತಿನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಬೊಳ್ಳಿ ಬೊಳ್ಪು ಮೂಡುಂಡು ಏ వేలూర్ద గ్రాముడు ఏ బంగార్ద సింగార్ద సరపార్ది మాదేవి నెలయాది జాగెడు ఏ బొಳ್ಳಿ ಬೊಳ್ಪು ಮೂಡುಂಡು ఏ ಥ್ಯಾಂಕ್ ಯು ಸೋ ಮಚ್ ಅಂತೆ ಶಾರ್ಟ್ ಮಂತ್ ಬಂಡೆ ಮಲ್ಲ ಅಪ್ಪನ ತೈಕ್ ಬಿಡೋದ್ರ ಶಾಂತಕ್ಕ ಲೈಕ್ ಕೊಟ್ಟೆ ಬಣದಿಲ್ಲ ಹಾಯ್ ಬ್ರದರ್ ಅವರ್ ಯು ಬಣದಿಲ್ಲ ಐ ಆಮ್ ಫೈನ್ ಬ್ರೋ ಅವರ್ ಯು ಲೈಕ್ ಕೊಟ್ಟೆ ಬಣದಿಲ್ಲೇರು ಓಕೆ ಲೈಕ್ ಕೊಟ್ಟಿದ್ರಾ ಥ್ಯಾಂಕ್ ಯು ಶಾಂತಕ್ಕ ನೈಸ್ ಬಣದಿಲ್ಲೇರು ಥ್ಯಾಂಕ್ ಯು ರಕ್ಷನ್ ದಾನೆಂಬೆ ಜ್ವರ ಕಮ್ಮಿ ಆಡಾಗೇನದಿಲ್ಲೇರು ಶಾಂತಕ್ಕ ಸೂಪರ್ ಸಾಂಗ್ ಮಾಡಿ ಥ್ಯಾಂಕ್ ಯು ರಕ್ಷನ್ ಸಪೋರ್ಟ್ ಬಂತೊಲ್ಲೇರು ಜಯಲಕ್ಷ್ಮಿ ಆಗ ಕಡೆಗೋಲಿ ಸಪೋರ್ಟ್ ಬಂತೊಲ್ಲೇರು ಶಾಂತಕ್ಕ ಸಪೋರ್ಟ್ ಬಂತೊಲ್ಲೇರು ಸಂಪತ್ ಹಾಯ್ ಸರಿತಕ್ಕ ಬಣದಿಲ್ಲೇರು ರಕ್ಷನ್ ಕುಲಾಲ್ ಕಮ್ಮಿ ಆತಿಲಕ್ಕ ಉಂಡು ಸಂಪನ್ನ ಬಣದಿಲ್ಲೇರು ಹಾಯ್ ಜಯಕ್ಕ ಬಣದಿಲ್ಲೇರು ನಾರಾಯಣ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಏರ್ ಮತ್ತೆ ಲೈಕ್ ಕೊಡ್ತಿದ್ದೀರ ನಮಸ್ಕಾರ ದಿನಕರನ್ನೇ ಬರ್ತೀರಿ ವೆಲ್ಕಮ್ ಟು ಲೈವ್ ದಿನಕರನ್ನ ಇನ್ನು ಬೇಗ ಬೈದಾರೆ ಥ್ಯಾಂಕ್ ಯು ಸೋ ಮಚ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಬೊಕ ಎಂಚ ಉಳ್ಳಾರು ಮನಸಾಂಡೆ ದಾದೆ ಕಾಜಿಪ್ಪಲ್ನೆ ಸರಿತ ನವೀನ್ ಹಾಯ್ ಸಂಪತ್ತನ್ನ ಪಣದುಲ್ಲೇರು ನಾರಾಯಣ್ ಕುಲಾಲ್ ಎಂಚ ಉಳ್ಳಾರು ಜಯಕ್ಕ ಅಂದಕ್ಕೆ ಏನದುಲ್ಲೇರು ಸರಿತ ನವೀನ್ ಹಾಯ್ ಜಯಕ್ಕ ಪಣದುಲ್ಲೇರು ಶಾಂತಕ್ಕ ಹಾಯ್ ಸರಿತ ಸಿಸ್ ಪಣದುಲ್ಲೇರು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಮಾತಾಡ್ತಾ ಇರಿ ಸಂಪತ್ತನ್ನೇ ದಾದ ಕಾಜಿಫಿ ಕೋರಿ ಪಂಡಾರತೀರಿ ಓಕೆ ಓಕೆ ಮನಸಾಂಡಿ ಸರಿತ ಸಿಸ್ ದಾದೆ ಕಜಿಪು ಅಂದೆ ಅಲ್ಲ ಕೇಂದಿಜಿ ದಾದೆ ಕಜಿಪು ಹುಷಾರುಳ್ಳೆ ಬಣ್ಣದಲ್ಲಿ ಜಯಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಮಾತಾಡಿಗಳ ಥ್ಯಾಂಕ್ ಯು ಬತ್ತದ ಸಪೋರ್ಟ್ ಮಂತ್ರಿಗಳು ಮನಸ್ಸು ನನ್ನ ಆವಡು ಪಣದಲ್ಲಿ ದಿನಕರಣೆ ಓ ಅಂದೆ ಓಕೆ ಓಕೆ ನಾನೊಂಜಿ ಪಾರ್ಸಲ್ ಕಂತ ತಿಂಡೆ ಪುಂಡಿ ಗಸಿ ಹೋಟೆಲ್ ಹಿಡ್ದು ಕಾಸರಗೋಡ್ದಕ್ಲ ಹೋಟೆಲ್ ಪುಂಡಿ ದಿಕ್ಕುನು ಬೊಕ್ಕ ಮೀಂದರ ಸಹ ಪಾಲ್ದು ಕೊಡ್ಪೇರು ಶಾಂತಕ್ಕ ದಾದೆ ಕಜಿಪುಂದು ಸಂಪತ್ತನಿಗೆ ಏನಂದುಲ್ಲೇರು ರಕ್ಷಣೆ ಎಂಚ ಉಲ್ಲ ಅಂದ್ರೆ ನಾರಾಯಣ್ ಬಾವಿಗೆ ಏನಂದುಲ್ಲೇರು ರಕ್ಷಣೆ ಜ್ವರ ಅಂತ ಕಮ್ಮಿ ಆತನಿಗೆ ಬೊಕ್ಕ ಕೈಕ್ ತಾಗದಿನ ಬೇನೆಡೆ ಜ್ವರ ಬರೋ ಅಂಚ ತಾಗದು ನಾಯ್ಕ ಫ್ಲವರ್ ಬಟನಿ ಗಸಿ ಸಂಪು ಆರ್ ಪಾಪ ಅವರ ಪಂಡೇರಿ ಫ್ಲವರ್ ಬಟನಿ ಗಸಿ ಸೂಪರ್ ಆಪುಂಡು ಸಿಟ್ಟಿ ದಿನಕರಣ್ಣೆ ಮನಸ್ಸು ಮಲ್ತದೆ ಬರ್ಪೆ ಮನಸ್ಸು ಮಲ್ತು ಬರ್ಪೆ ಆವ್ ದಿನಕರಣ್ಣ ಥ್ಯಾಂಕ್ ಯು ಸೋ ಮಚ್ ಧನಂಜಯ ಮೂಲ್ಯ ಬರ್ತೀರ ಹಾಯ್ ಧನಂಜಯ ಮೂಲ್ಯ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಎಂಕ್ ಬಟಾಟೆ ಗಸಿ ಓ ದೇವರೇ ಅನ್ವಿ ಕನ್ನಡ ವ್ಲಾಗ್ಸ್ ಬರ್ತೀರಿ ಹಾಯ್ ಅಕ್ಕ ಹೇಗಿದ್ದೀರಿ ಮೈನಸ್ ಆಗಿದ ಉಂಟಾ 50 ಉಂಟಾ ಮೈನಸ್ ಆಗಿದ ಉಂಟು ಉಂಟು ತೊಂದರೆ ಇಲ್ಲ ಉಂಟು ಅನ್ವಿ ಕನ್ನಡಗ ನಗಾಡ್ತಾ ಇದ್ದಾರೆ ಮತ್ತು ಅನ್ವಿತಾ ಅವಿನಾಶ್ ನಾಯಕ್ ಬರ್ತೀರಾ ಹಾಯ್ ಅವಿನಾಶ್ ನಾಯಕ್ ವೆಲ್ಕಮ್ ಟು ಲೈವ್ ಒಂಜಿ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೇ ಏರ್ ಮತ್ತೆ ಲೈಕ್ ಕೊಡ್ತಿದ್ದೀರಾ ಪ್ಲೀಸ್ ಲೈಕ್ ಕೊಡಲಿ ಬೊಕ್ಕ ಹೇಗೆ ಉಂಟು ನಿಮ್ಮದು ಇವತ್ತಿನ ದಿವಸ ವನಸಾಂಡೆ ಅವಿನಾಶ್ ನಾಯಕ್ ನಮಸ್ಕಾರ ಮಾತೆರೆಗಳಂತ ಧನಂಜಯ ಪಣದುಲೇರು ಅನ್ವಿ ಕನ್ನಡ ವ್ಲಾಗ್ಸ್ ಮೈನಸ್ ಆಗಿಲ್ಲ ಪಣದುಲೇರು ಹೌದು ವಿಡಿಯೋ ನೋಡಿ ಮಾಡಿದರೆ ಮೈನಸ್ ಆಗುವುದಿಲ್ಲ ಹೌದು ಪಿನ್ ಐಡಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಅನ್ವಿ ಅಕ್ಕ ಹೌದು ದುರ್ಗಕ್ಕ ಬಂದರು ಹಾಯ್ ದುರ್ಗಕ್ಕ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಧನಂಜಯ ಮೂಲ್ಯನವರು ಹಾಯ್ ಶಾಂತ ಕಾಣುತ್ತಿದ್ದಾರೆ ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವ್ಗೆ ಇದ್ದೀರಾ ಸಪೋರ್ಟ್ ಮಾಡಿ ಲೈಕ್ ಡನ್ ಬಣದುಲ್ಲೇರು ದುರ್ಗಕ್ಕ ಕಾಂಡೆ ಲಕ್ಕದು ನಾಡಿಯೇ ನಿದ್ರೆ ಲಕ್ಕದು ದುರ್ಗಕ್ಕನ ಲೈವ್ ಉಂಡ ಅಂದು ಲೈವ್ ಎಜ್ಜಿ ಬೊಕ್ಕ ಒಂಜಿ ಕುಡೊಂಜಿ ಅರ್ಧ ಗಂಟೆ ಬೊಕ್ಕ ಕುಡ ನಾಡಿ ಮೀದು ಪುರ ಅದು ಅಪಗಲಜ್ಜಿ ಹೋಟೆಲ್ ಬೋದು ತಿನ್ನಗಲ ನಾಡಿ ಅಪಗಲಜ್ಜಿ ಬೊಕ್ಕ ಡ್ಯೂಟಿ ಸೇರಿ ಶಾಂತ ಹಾಯ್ ದುರ್ಗಾ ಸಿಸ್ಪನದಲ್ಲಿರು ಅನ್ವಿ ಕನ್ನಡ ವ್ಲಾಗ್ಸ್ ನಿಮ್ಮ ಲೈವಲ್ಲಿ ಕಲೆಕ್ಟ್ ಮಾಡಿದ್ದು ಮಾತ್ರ ಮೈನಸ್ ಆಗಿಲ್ಲ ನೋಡಿ ಒಣದಲ್ಲಿರು ಹೌದು ನಾವು ಸ್ಪಷ್ಟವಾಗಿ ಹೇಳ್ತೇವೆ ಎಲ್ರಿಗೂ ವಿಡಿಯೋ ನೋಡದೆ ಯಾರು ಸಪೋರ್ಟ್ ಮಾಡಬೇಡಿ ಅಂತ ಯಾಕೆಂದರೆ ಅದು ವಿಡಿಯೋ ನಮ್ಮದೇ ಮೈನಸ್ ಆಗ್ತದೆ ದಿವಸಗಳು ಬಂದು ಯಾರಾದರೂ ಮಾಡ್ತಾರೆ ಚಾನೆಲ್ ಇದ್ದವರು ಅದು ಬೆಳಿಗ್ಗೆ ಹೋಗ್ತದೆ ವೇಸ್ಟ್ ನನ್ನದೊಂದು 50 ಹಾಗೆ ಮೈನಸ್ ಆಯಿತು ಎಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆದರೆ ಸ್ವಲ್ಪ ವೀಡಿಯೋ ನೋಡಿ ಮಾಡಲ್ಲ ರೋಷನ್ ಬಿ ಬತ್ತೀರಿ ಲೈಕ್ ಕೊಡ್ತೆ ಬಂದಿರಿ ರೋಷನ್ ಅನ್ನ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು
ಇರೇ ಕೊಂಚ ಬ್ಲೂ ಕೊರ್ಕ ಬೊಕ್ಕ ವನಸಾಡೆ ದಾದೆ ಗಜಿಪು ಎನ್ನ ಸಾಂಗ್ ಪನ್ಪುಜಾರಕೇನು ಇರ್ನ ಸಾಂಗ್ ಓ ದೇವರೇ ಕೋ ಕೋ ಕೋಲಿಕೆ ರಂಗ ಅವು ಮಾತ್ರ ಒಂಜಿ ಲೈನ್ ಗೊತ್ತುಂಡು ಬಕ್ಕದ ಪೂರ ಪಂಡ್ರೆ ಪೋನ ನಾಚಿ ಇಟ್ಟುಡು ಅವು ಯಾರು ಕೊಕ್ಕೊ ಕೋ ಕೋಲಿಕೆ ರಂಗ ಅವು ಗೊತ್ತು ನಾತೆ ಪ್ರಜ್ವತನ್ ಎಂಕ್ ಬ್ಲೂ ಕೊರಿಯಾರ ಐರ್ ಬ್ಲೂಟೆ ಉಲ್ಲರಿ ರೋಷನ್ ಬಿ ಸೌಖ್ಯ ಐರ್ ಬಣದಲ್ಲಿ ಏನ ಸೌಖ್ಯ ಅನ್ನ ಆಯ್ ಸಂಪತ್ ಬ್ರೋ ಬಣದಲ್ಲಿ ಶಾಂತಕ್ಕ ಆಯ್ ರೋಷನ್ ಬ್ರೋ ಬಣದಲ್ಲಿ ನಾರಾಯಣ್ ಕೂಡ ಲೈಕ್ ಕೊಡಿ ಬಣದಲ್ಲಿ ಪಿನ್ ಐ ಡಿ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಬಣದಲ್ಲಿ ಹೌದೌದು ಯಾರೆಲ್ಲ ಪಿನ್ ಐ ಡಿಗೆ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಅವ್ರು ನಿಮಗೆಲ್ಲ ರಿಟರ್ನ್ ಕೊಡ್ತಾರೆ ಬಡ್ಡಿ ಸಮೇತ ಆಯಿತಾ ಸರಿತಾ ನವೀನ ಹಾಯ್ ಅನ್ವಿತಾ ಸಿಸ್ ಬಣದಲ್ಲಿ ಶಾಂತಕ್ಕ ಕುಕ್ಕೊ ಕೋಲಿಗೆ ಖಾರ ಮಸಾಲೆ ಬಣದಲ್ಲಿ ಕೋಲಿಗೆ ಖಾರ ಮಸಾಲೆ ಶಾಂತ ಅವರೇ ಇಂದು ರೋಷನ್ ಅನ್ನೇ ಬಣದಲ್ಲಿ ಸೂಪರ್ ಒಂದು ಸಪೋರ್ಟ್ ಬಂದ ದುರ್ಗಕ್ಕ ಹಾಯ್ ಸರಿತಾ ಸಿಸ್ ಬಣದಲ್ಲಿ ವೆಲ್ಕಮ್ ಟು ಲೈವ್ ಬೈದಿನಗಳು ಮಾತೆಲ್ಲ ಒಂಜಿ ಮನಸ್ಸಿನ ಓಪನ್ ಮಂತದ ಒಂಜಿ ಲೈಕ್ ಕೊರ್ಲೆ ಬೊಕ್ಕ ಒಂಜಿ ಎರಡು ಮೆಸೇಜ್ ಪಾಡಲೆ ವನಸಾಂಡೆ ದಾದೆ ಕಜಿಪು ಪೂರ ಪಲ್ನೆ ಥ್ಯಾಂಕ್ ಯು ಸೋ ಮಚ್ ನಿಖಲ್ನ ಆಗಮನಕು ಸರಿತ ನವೀನ ಹಾಯ್ ದುರ್ಗಾ ಸಿಕ್ಸ್ ಪನೊಂದುಲ್ಲೇರು ಪ್ರಜ್ವಿತ್ ಒಂಜಿ ಮಾತ್ರ ಉಂಡಿ ಪನೊಂದುಲ್ಲೇರು ಮಾತ್ರನಾ ಒಂಜಿ ಮಾತಿಜರೆ ದಾದನ ಮಿಸ್ಟೇಕ್ ಅಂಡ ಓಕೆ ಹಾಯ್ ಅನ್ನ ಸಿಸ್ ಪನೊಂದುಲ್ಲೇರು ಹಾಯ್ ಅನ್ವಿ ಸಿಸ್ ಪನೊಂದುಲ್ಲೇರು ಅನ್ವಿ ಸಸ್ ಓಮ್ ಮೆಸೇಜ್ ಬಂತಿದ್ದಾರೆ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಲೈವಲ್ಲಿ ಇಲ್ಲ ಬಂದು ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಮೇಲೆ ಕೂತಿದ್ದೀರಾ ಕೆಳಗೆ ಬನ್ನಿ ಮೆಸೇಜ್ ಹಾಕಿ ದಾದೆ ಕೊಜಿಪು ದುರ್ಗ ಸಿಸ್ ಒಂಜಿ ಮಾತ್ರ ಉಂಡಿ ಬಣದಲ್ಲಿ ಬೊಕ ಒಂಜಿ ತಂದೆ ಬೊಕ ಏತ ಬ್ಲೂ ಕೊರ್ರೆ ಪುಂಡಿ ಒರಿಯಾಗ ಒಂಜೆ ಬ್ಲೂ ಪ್ರಜ್ವಿತ್ ಈರೊಂಜಿನ ಕಾಮಿಡಿ ಮಾಡುವಾರು ಮಾರೆ ಚಪಾತಿ ಬಟಾಟೆ ಬಾಜಿ ಸಿಸ್ ಇನ್ನು ಮಾತ್ರೆಗಳ ಬಟಾಟೆನೆ ಹೌದಾನೆ ದುರ್ಗಕ್ಕ ಲೈವ್ ಬರ್ಪು ಜತೆ ಯಾನ್ ತೋಜ್ಜು ಅನ್ನೊಂದುಲ್ಲೆ ಇಜ್ಜ ಪಂಚದಾಲೆಜ್ಜಿ ಅವು ಇರು ನೀಲಿ ಮಾತ ನೀಲಿ ಅನ್ನೋದು ಅಂಚ ತೋಜ್ಜೋರವ್ರ ಅವು ಮಾತ್ರ ತಿಂಡ ಯಾನ್ ಓದು ಜಾವೆ ನಾವು ಯಾಕುಳು ಓದಾಡು ಯಾನು ಎಕಡು ಪಂಡೆ ಹಾಯ್ ಪನದು ಅಂದ ಹಾಯ್ ಪನೊಂದು ಓಕೆ ಪಂಡರೆ ಇರು ಓಕೆ ಸಂಪತ್ತನೆ ಸ್ಕಿಪ್ ಮಾಡ್ತಾರ ಅಂದಾರ ಹಾಯ್ ನಂಜಂಡ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ ಲೈವಲ್ಲಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಮತ್ತು ಯಾಕೆ ಮೌನವಾಗಿದ್ದೀರಿ ಮಾತಾಡಿ ಇವತ್ತು ಶುಕ್ರವಾರ ಅಲ್ಲ ಮೌನ ವ್ರತ ಮಾಡಬಾರ್ದು ವನಸಾಣಕ್ಕೆ ಏನಂದ್ರೆ ಆಂಡಿ ಹತ್ತಿಗೆ ಎನ್ನ ಮನಸ್ಸು ಯಾನು ಪುಂಡಿಗಂತೆ ಪುಂಡಿಲ ಗಸಿಲಗಂತೆ ಹೋಟೆಲ್ ಹಿಡಿದು ಓಂ ನಮಃ ಶಿವಾಯ ಬಂದುಲೇರೆ ಹಾಯ್ ಓಂ ನಮಃ ಶಿವಾಯ ಬನ್ನಿ ಹಿರೇಗದಾದೆ ಕಜಿಪು ಹಿರೇಗಡ್ದು ಅದನ್ನು ಪಂಡರತ ಮರತ್ ಮೋರ್ನಿಂಗ್ ಬನ್ನಿ ಜನರೇ ಬನ್ನಿ ಇವತ್ತು ಎಲ್ಲರಿಗೆ ವೆಜ್ಜೇ ಇರ್ಬೋದು ಯಾಕಂದರೆ ಇವತ್ತು ಶುಕ್ರವಾರ ಅಲ್ಲ ಶ್ರಾವಣ ಶುಕ್ರವಾರನ ತೆಂಜಿನ ಪ್ರಜ್ವಿತ್ ಏರ್ನ ಪೂರ ಬಟಾಟೆ ಕಜಿಪು ಐಕ ತಿಲ್ನೆ ಬೊಕ್ಕ ಮಂಡೆ ಬೆಚ್ಚ ಕೊರ್ಚಿ ಅಕ್ಕಳು ತಿಲ್ನೇನಾ ಅಂದಂದು ಓಕೆ ಅನ್ವೇಕ ಸಪೋರ್ಟ್ ಬಂದದಲ್ಲೇ ಶ್ರೀದುರ್ಗಕ್ಕ ಎಂಕ್ ಅಂಚದಾಲ ಇಜ್ಜಿ ಸಂಪತ್ತೆ ಈರು ಏನನ್ನು ಲೈವ್ ಹಿಡುಗು ಬತ್ತು ಜರಡಲ್ಲ ಮಲ್ಲೆ ಜಾನು ಮಾತಾಡಲ್ಲ ಪಾತಿರುವೆ ಅವೇ ಬಣ್ಣದ್ರೆ ಅಂದ ಅವೇ ಅವ್ರವ್ರು ಅಕ್ಲೆಕ್ಲೆ ಒಂಜಿ ಬಂಗಾಪುಂಡು ಅತ್ತೆ ದುರ್ಗಕ್ಕ ಏರ ಗಂಡಲ ಒಂಜಿ ಬರ್ರೆ ಆಪುಜಿ ಅಂಚ ಪ್ರೊಪ್ಪುನು ಹಾಯ್ ಬ್ರೋ ಬಣ್ಣಂದ್ರೆ ಅನ್ವಿತಾ ಕ್ರಿಯೇಷನ್ ಕೂಡ ಒಂಜಿ ಲೈಕ್ ಬತ್ತೇರಿ ಅನ್ವಿತಕ್ಕ ವೆಲ್ಕಮ್ ಟು ಲೈವ್ ಅನ್ವಿತಕ್ಕ ಹೇಗಿದ್ದೀರಿ ಊಟ ಮಾಡಿದ್ರಾ ಲೈಕ್ ಡನ್ ಬಣ್ಣದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅನ್ವಿತಕ್ಕ ಮತ್ತು ಒಂದು ವಿಷಯ ಉಂಟು ನೀವು ಆ ಐಡಿಯನ್ನು ಪ್ರಮೋಟ್ ನಿಮಗೆ ಚೇಂಜ್ ಮಾಡಲಿಕ್ಕೆ ಉಂಟಲ್ಲ ಓಕೆ ದುರ್ಗಕ್ಕ ಸೂಪರ್ ಬಣ್ಣದಲ್ಲಿ ರಕ್ಷನ್ ಎಲ್ಲಿ ಹೋದ್ರು ರಕ್ಷನ್ ಮೆಸೇಜ್ ಆಗ್ತಾ ಇರಪ್ಪ ಇವತ್ತು ಯಾಕೆ ಹೀಗಾಯಿತು ಅನ್ವಿ ಅಕ್ಕ ಪ್ಲೀಸ್ ಪಿನ್ ಐಡಿಗೆ ಕನೆಕ್ಟ್ ಆಗಿ ಹೌದು ಎಂಕ್ಲೆನು ಬೀಟ್ರೋಟು ಬೇಯ್ದು ಜೀವನದಲ್ಲಿ ಅಂದ ಬೇರೆ ಬೇಯ್ಯದುಂಡ ಆಯ್ಕೆ ಈದಾದ ಮನ್ಪುನು ಈ ಅಮ್ಮ ಬೈಪವನತ ಈ ಕುಲೋನ್ ಪಿದ ಬರ್ತದೆ ಚಾಟ್ ಮನ್ಪು ದುರ್ಗಕ್ಕ ಶಾಂತ ಸಿಸ್ ಕಜಿಪುದಾದೆ ಗೆಂಡರು ಅರೆಗ್ ಒಂದಿ
ಬಟಾಣಿಲ ಬೊಕ್ಕ ಅವಂಜಿನ ಫ್ಲವರ್ ಬಟಾಣಿ ಬಾಂಬೆದ ಸ್ಪೆಷಲ್ ಫ್ಲವರ್ ಬಟಾಣಿ. ಬಾಂಬೆಡ್ ಮಾತೆಲ್ಲ ಜಾಸ್ತಿ ತಿನ್ಪಿನ ಫ್ಲವರ್ ಬಟಾಣಿ ತರಕಾರಿ ದಾನಿ ಪುರ. ಅನ್ವಿ 6 ಬಂದರೆ 60 ಆಗುತ್ತೆ. 6 ಬರಲಿಕ್ಕೆ ನೀವು ತುಂಬ ಹೊತ್ತು ಕೂತ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ಇರುವುದೆಲ್ಲ ನಿನ್ನೆ ಇದ್ದವರೆಲ್ಲ ಅವರು ಆಲ್ರೆಡಿ ಮಾಡಿ ಆಗಿದೆ. ಸೊ ತುಂಬ 3 ಗಂಟೆ ಕೂತ್ಕೊಂಡ್ರೆ ನಮ್ಮೊಟ್ಟಿಗೆ ಒಂದು 6 ಬರ್ಬೋದು ಗ್ಯಾರಂಟಿ. ಈರು ಒಂಜಿ ಜನಕ್ಕೆ ತೋಜಲೆ ವನದಲ್ಲಿ ದಾದಿ ಅನ್ವಿತ ಕನಲ್ ನಗೋಡ್ತಾ ಇದ್ದಾರೆ. ಇರ್ತೀನಿ ವನದಲ್ಲಿ. ಓಕೆ ಇದ್ರೆ ಬರ್ತಾರೆ, ಹೊಸಬ್ರು ಬರ್ತಾರಲ್ಲ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಬೋದು ಮಾಡಿ ಅಂತ. ಆದರೆ ಅವರು ಆಗಲೇ ಮಾಡಿದರೆ ಅದು ಮೈನಸ್ ಆಗ್ತದೆ, ಅದೊಂದು ಪ್ರಾಬ್ಲಮ್. ನನಗೆ ನಿನ್ನೆ 3 ಎಕ್ಸ್ಟ್ರಾ ಮಾಡಿದ್ರು ಅದು ಹೋಯ್ತು ಬೆಳಿಗ್ಗೆ. ಬಟ್ ಲೆಟ್ಸ್ ಆಗಿಲ್ಲ ಅಂದರೆ ಸಾಕು ಅನ್ನೋದು. ಹೌದೌದು ಎಲ್ಲರ ವಿಷಯ ಆಗೇ ಇರ್ತದೆ. ಆದರೆ ಏನು ಮಾಡೋದು, ಯೂಟ್ಯೂಬ್ನವರೆಲ್ಲ ನೋಡೋದು ಮಾಡೋದು ಅದು ಅವರು ಅಪ್ಡೇಟ್ ಮಾಡುವಾಗ ಅವ್ರಿಗೆ ಗೊತ್ತಾಗ್ತದೆ ಆಲ್ರೆಡಿ ಇವರು ಲೈವಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ವಿಡಿಯೋ ನೋಡಲಿಲ್ಲ ಏನಿಲ್ಲ, ಆಗ ಅವರು ಡಿಡಕ್ಟ್ ಮಾಡ್ತಾರೆ ಅದನ್ನು. ಅದು ಈಗ AI ಬಂದ ಮೇಲೆ ಎಲ್ಲ ಸೂಪರಾಗಿ ಇದಾಗ್ತಾ ಉಂಟು. ಈ ಇಯರ್ಫೋನು ತಿರ್ಗಾವನ ಬುಡಿಯರತೆ ರಿಂಗ್ ತಿರ್ಗಾ ಒಂದು ಇರು ದಾದ ಮತ್ತು ಅಬ್ಸರ್ವ್ ಮಲ್ಪುವರ್ ಮಾರ ಹೆಂಗೆ ಗೊತ್ತಾವಚಿ ಇರು ಬ್ರಿಲಿಯಂಟ್ ಉಲ್ಲ ರೀ ರಾವೇ ಹೆಂಗೆ ಮಂಡೆ ವೆಚ್ಚ ಒಂದುಂಡು ಅಣ್ಣ ದುರ್ಗಕ್ಕ ನವೀನ್ ಬ್ರೋ ಈರು ನೀರು ಪರೊಂದೊಪ್ಪಳೆ ಅವೇನು ತೂವೇರ ಜನ ಬರ್ಪೇರು ನೋಡೋದು ಅಂದಂದು ಯಾನು ಪರೊಂದೆಲ್ಲೆತ್ತೆ ಯಾನು ಪರ್ನಾಗ ನೆನೆತ್ತೆ ಇರು ತಂಚ ಪನುವಾರಂದು ಕೋಡೆ ಬಂತಾರತ್ತೆ ಅವು ನೆನೆತ್ತೆ ನೆಂಗೆ ಬಲೆ ಜನಗಳೇ ಕುಳಿದು ಪಾತೇರ್ಗೆ ಅವನದಿಲ್ಲ ಅಂದಂದು ಎಲ್ಲ ರಜೆ ಆತ ಶನಿವಾರದಲ್ಲೇ ರೋಷನನ್ನೇ ದುರ್ಗಾ ಅವರೇ ಅವನೊಂದು ತೆಳ್ತೊಂದುಲ್ಲ ರಕ್ಷಣಗಳಲ್ಲಿ ಬೆಯ್ಯಂದಿನ ಬೀಟ್ರೋಟನ್ನು ತಿನ್ನೊಂದಿಲ್ಲ ಅವನದಿಲ್ಲ. ಓ ಅಂದ ಗರ್ಗುರ ಅವು ಬೆಯ್ಯಂದಿನ ತಾವು ಗರ್ಗುರು ಯಾಕೆ ಗರ್ಗುರು ಬೀಟ್ರೋಟ್ ಬಂದ್ಪೇರು ಗರ್ಗುರು. ಒಂಜಿ ಭಜನೆ ಬನ್ಕನ ನಮ್ಮ ರಕ್ಷಣೆ ನಿಕ್ಕ ಮಾತ್ರ ಬೊರ್ಚಿ ಒಣೊಂದಿಲ್ಲ ನಿಕ್ಕ ಮಾತ್ರ ಬೊರ್ಚಿ ಒಣೊಂದಿಲ್ಲ ಹೌದಾನೆ ಹಾಗೆ ಜ್ವರ ಎತ್ತನು ಕೊಡೆ ಇನ್ನಿಲ್ಲ ಕಮ್ಮಿ ಆತನಿಗೆ. ದುರ್ಗಕ್ಕ ನಾರಾಯಣ್ ಬ್ರೋ ಜನಕ್ಲೇನಲ್ಲಿ ಎತ್ತದು ಕಟ್ಟದು ಪಾಡ್ವೇರು ತೋಜುವೇರು ಅಂದು ಪಲ್ಲೆ ನವೀನನ್ನ ಅಂದ್ರೆ ರೋಷನ್ ಬಣ್ಣೊಂದುಲ್ಲೇರು. ಅನ್ವಿ ಕನ್ನಡ ವ್ಲಾಗ್ಸ್ 50 ಆದರೆ ಲೈವ್ ಮಾಡಬಹುದಲ್ಲ. 50 ಆದರೆ ನೀವು ಮೊದಲು ಅಪ್ಲೈ ಮಾಡಿ, ಇವತ್ತು ಅಪ್ಲೈ ಮಾಡಿ, ಅದು ಮತ್ತೆ ನಾಳೆ ಅದು ಅಪ್ರೂವ್ ಆಗ್ತದೆ. 1 ದಿವಸ ಬೇಕು 24 ಗಂಟೆ, ನಾಳೆಯಿಂದ ಮಾಡ್ಬೋದು ನೀವು. ಪ್ರಜ್ವಿತ್ ಆಯೆ ಬೀಟ್ರೂಟ್ ತಿನ್ಪುನೆ ಅತ್ತಿ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ.
ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯನು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ ಬೆಲ್ಪು ಬರ್ತೀರು, ಸಚಿನ್ ಸಾಚು ಬರ್ತೀರು, ಹಾಯ್ ವೆಲ್ಕಮ್ ಟು ಲೈವ್. ಪಲ್ಲೆ ನವೀನನ್ನ ಪನ್ಯೋ ಕನ್ವಿ 50 ಅದರಲ್ಲಿ ಲೈವ್ ಮಾಡ್ಬೋದಲ್ಲ. ಓದ್ಯಾನೆ ಬೀಟ್ರೋಟ್ ತಿಂದ ಓದ್ಯೆ ಹಾಗೆ ಅಪ್ಲೈ ಮಾಡೋದು. ಹೌದೌದಾ, ಓಕೆ ಸೋಕು ಸೂಪರ್ ಸಪೋರ್ಟ್ ಬಂದುಳ್ಳೇರು. ಶ್ರೀ ಗಣೇಶ ಬಂದುಳ್ಳೇರು, ಬೊಕ್ಕ ದುರ್ಗಕ್ಕ ಸಪೋರ್ಟ್ ಬಂದು, ಅನಿತಕ್ಕ ಸೂಪರ್ ಬಂದುಳ್ಳೇರು. ಸಚಿನ್ ಸಾಸು ವೆಲ್ಕಮ್ ಟು ಲೈವ್. ಸಚಿನ್ ಸಾಚು ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ ಏನು ಮತ್ತೆ ಲೈಕ್ ಕೊಡ್ತಿದ್ದಾರೆ ಸಪೋರ್ಟ್ ಮನ್ಪ್ಲೆ. ಕಾರ್ತಿಕ್ ಅನ್ನ ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ. ಎಂಚ ಒಳ್ಳಾರ ನಿಕ್ಲು ಒಣಸಾಂಡೆ ದಾದೆ ಗಾಜಿಫ್ ನಿಕ್ಲೆಗ್ ಸೂಪರ್ ಬಣ್ಣದಲ್ಲೇ. ಉತ್ತರ ಕರ್ನಾಟಕ ನಿಂಗನ್ನ ಬರ್ತೀರು, ಹಾಯ್ ನಿಂಗನ್ನ ವೆಲ್ಕಮ್ ಟು ಲೈವ್. ಏನನ್ನ ಗಣೇಶನ ಹಾಡು ಹಾಡುತ್ತಾರೆ. ಗಣೇಶ ಚತುರ್ಥಿ ಬಂತ. ಹಾಯ್ ಅನ್ನ ಹೇಗಿದ್ದೆ? ನನಗೆ ಚೆನ್ನಾಗಿದ್ದೆ. ಊಟ ಆಯ್ತಲ್ಲ? ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯಿತು ಅಂತ ಆಗ್ತದೆ. ಗಣೇಶ ಚತುರ್ಥಿ ಅಂತಲ್ಲ, ಇವತ್ತೊಂದೇನೋ ಮೂಡಾಯಿತು ಭಜನೆ ಮಾಡುವ ಅಂತ, ಸೊ ನಾನು ಮಾಡಿದಷ್ಟೇ. ಮಿಸ್ಟರ್ ಇಂಡಿಯನ್ ಬರ್ತೀರ, ಹಾಯ್ ಪಣಂದುಲ್ಲೇರು, ಹಾಯ್ ಮಿಸ್ಟರ್ ಇಂಡಿಯನ್. ಸಚಿನ್ ಅನ್ನೆ ಸ್ಟಾರ್ ನಲ್ತೊಂದುಲ್ಲೇರು, ನಾರೇನು ಸೂಪರ್ ಸೂಪರ್ ಪಣಂದುಲ್ಲೇರು. ಮಿಸ್ಟರ್ ಇಂಡಿಯನ್ ಹಾಯ್ ಪಣಂದುಲ್ಲೇರು, ಹಾಯ್ ಮಿಸ್ಟರ್ ಇಂಡಿಯಾ. ವೆರ್ ಆರ್ ಯು ಫ್ರಮ್? ಸಚಿನ್ ತೆಂಡೂಲ್ಕರ್ ನಿಂಗನ್ನ ಅವರೇ ನಿಂಗೇರನ ಪಣಂದುಲ್ಲೇರು. ಇಂಡಿಯನ್ ಮಿಸ್ಟರ್ ನಿಂಗನ್ನ ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್ ನೋಡಿ. ನಮ್ಮೊಂದು ಚಾನೆಲ್ ನೋಡಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮಿಸ್ಟರ್ ಇಂಡಿಯನ್ ನೀವು ಸಹ ಹಾಗೆ ಮಾಡಿ ಆಯಿತಾ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ರಕ್ಷನ್ ಸೂಪರ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮೆಸೇಜ್ ಬಂದರೆ ಬರ್ತಾ ಇದೆ ನಿಮ್ಮದು. ಒಳ್ಳೆ ಮನಸ್ಸು ಮೇಲೆ ತಂದಿತ್ತೆ ಬಂದರೆ ಸಂಪತ್ತನ್ನೇ. ಓಕೆ ಓಕೆ, ಥ್ಯಾಂಕ್ ಯು ಸಂಪತ್ತನ್ನ, ಥ್ಯಾಂಕ್ ಯು ಸೋ ಮಚ್. ಎವ್ರಿ ಒನ್ಗೆ ಇಷ್ಟವಾದ ಕಾರಣ ನನಗೂ ಇಷ್ಟವಾಯಿತು. ಎವ್ರಿ ಒನ್ಗೆ ಇಷ್ಟವಾದ ಇಲ್ಲದಿದ್ರೆ ಇಷ್ಟ ಆಗಲಿಲ್ವ ನಿನಗೆ? ಬನ್ನಿ ಬನ್ನಿ ಜನರೇ ಮಾತಾಡೋಣ ಬಣ್ಣದಲ್ಲಿ. ಹೌದೌದು, ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಎಲ್ಲರೂ. ದುರ್ಗಕ್ಕ ಸಂಪತ್ ಇಷ್ಟು ಬೇಗ ಮನಸ್ಸು ಬೇಗ ಬಲೆ ಸಂಪತ್ ಹೊಸ ಸೀರೆ ಸಾಂಗ್ ಪನ್ಪೇರು ಒಬ್ಬೊಚ್ಚಿ ರಕ್ಷಣೆ ನನಗೂ ಇಷ್ಟವಾದ ಕಾರಣ ಎಲ್ಲರಿಗೂ ಇಷ್ಟವಾಯಿತು ನೋಡೋದ್ರಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ಗೆ ನಿಮ್ಮದು. ಬನ್ನಿ ಬನ್ನಿ ಜನರೇ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ಚಾನೆಲ್ ಇದ್ದವರಿಗೆ ನೀವು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ನಮ್ಮ ದುರ್ಗಕ್ಕ ಚಾನೆಲ್ ಇದೆ, ಮತ್ತು ಅನ್ವಿತಕ್ಕ ಚಾನೆಲ್ ಇದೆ, ಮತ್ತು ಸಂಪತ್ತನ್ನ ಚಾನೆಲ್ ಇದೆ, ಮತ್ತು ಯಾರ್ದು ಉಂಟು, ಈಗ ಅಷ್ಟೇ ಮಂದಿ ತೋರ್ತಾ ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬಂದು. ನಾನು ಪಿನ್ನು ಒಂದೇ ಮಾಡಿದ್ದೇನೆ ಅವರದ್ದು, ಅಂದರೆ ಅವರು ಇವಾಗ 50 ಲೈಕಲ್ಲಿದ್ದಾರೆ, ಸ್ವಲ್ಪ ಬರಲಿ ಅವರಿಗೆ ಅಂತ. ಸಂಪತ್ತನ್ನೇ ಹೊಸ ಸೀರೆ ದೊತ್ತು ದತ್ತ ಓಡೆ ಪೋಪ ಹೊಸ ಸೀರೆ ಪರಿದ್ದನು ದುರ್ಗಕ್ಕ ಅವನೊಂದಲ್ಲಿ ಸಂಪತ್ತನಿಗೆ ನಾನು ಇನ್ಸ್ಟಡೆ ಪಿರ ಪಂದಿತ್ತೇವೆ ಅಲ್ಪ ಅವು ಅಪ್ಪುಜಿಯ ಪದ್ಯ ಎಡ್ಡೆಜ್ಜ ಅವು ಬಂಗಂಡು ಉಂದವೆ. ಅವು ಬಂಗಂಡು ಬಂಡ ಅವು ಮ್ಯೂಸಿಕ್ ಬೋರ್ಡೆ ಮ್ಯೂಸಿಕ್ ಇದ್ದ ಪನ್ಯಾರ ಸಾಧ್ಯ ಮ್ಯೂಸಿಕ್ ಇತ್ತನ ಚೂರು ನಂಗೆ ದಾಟಿ ಬರ್ಪುಂಡು ತನ್ನತಿಗೆ ಅಲ್ಲೇ ಜೀರ್ಣ ಹೊಸ ಸೀರೆ ಬೋರ್ಡನ ಪಂಕ ಬೊಕ್ಕ. ಸಪೋರ್ಟ್ ಮಾಡೋದಿಲ್ಲ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಿಮಗೆ 2 ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರ ಅಂತ
ಅವಿನಾಶ್ ನಾಯಕ್ ಬಂಗಾಲೆ ಬಂಗಾರಿ ಸಾಂಗ್ ಪಲ್ನಿ ಅಂತ ಪಣದಿರು ದುರ್ಗಕ್ಕ ಬೇಜಾರು ಮಲ್ಪೊಡ್ಚಿ ಒಂದು ನಿಮಿಷ ಮಿತ್ರ ಚೂರು ಓದುವೆ ದುರ್ಗಕ್ಕ ಸಂಪತ್ತು ಹೊಸ ಸೀರೆ ಓಕೆ ಯಾನು ಸೀವತ್ತೆ ಅನ್ನ ಎಡೆಗಳ ಬರೋಳಿ ಎಡೆಗಳ ಪೋಳಿ ಅಂದಂದ ಆರಂಚನೆ ಬರ್ಪಿನಿ ಫೋನ್ ಮೀಟಿಂಗ್ ಪಿದೆ ಹೊಸ ಸೀರೆ ಪರಿದುಂಡು ದುರ್ಗಕ್ಕ ಅವನಂದಿರು ಬೊಕ್ಕ ಬೊಕ್ಕ ಒಂಜಿ ಲೈಕ್ ಔಟ್ ಆರ್ಪೋದ್ಲೆ ತೋರ್ಪೇರೆ ಎರಡಂಡಲ ಸಂಪತ್ತಲ್ಲಿ ದುರ್ಗಾ ಬೊಕ್ಕ ಬೇಜಾರು ಮಲ್ಪೊಡ್ಚಿ ಟೈಮ್ ತಿಕ್ಕುಜಿ ಸಾರಿ ಅವೇ ಅವನಂದೇರು ಸಿಒ ಇರೇನ ಮಂಡೆ ಸಂಪು ನನ್ನ ವಿಡಿಯೋ ನೋಡ ಕಪಲ್ಸ್ ಗೇಮ್ ಅವನಂದೇರು ಅವಿನಾಶ್ ನಾಯಕ್ ಬಂಗ್ಲೆ ಬಂಗಾರಿ ಸಾಂಗ್ ಪಲ್ನೆ ಬಂಗ್ಲೆ ಬಂಗಾರಿ ಸಾಂಗ್ ಓವಿ ಅವು ಎಂಕ ಗೊತ್ತಿಜ್ಜಿ ಬಂಗ್ಲೆ ಬಂಗಾರಿಯ ಅವು ಲಿರಿಕ್ಸ್ ಬತ್ತಂಡ ಪನೊಳ್ಳಿ ಒಂಚೂರು ಗೊತ್ತಿತ್ತನ ಪದ್ಯ ಗೊತ್ತಿಜ್ಜಿನ ಪಂಡ್ರೆ ಬಂಗ ಹಾಪುನಂತೆ ಬಂಗ್ಲೆ ಬಂಗಾರಿ ಸಾಂಗ್ ಮಿಂಚಿನ ಬಂಗ್ಲೆ ಬಂಗಾರಿ ವೈತನ ಸೂಸೋನ ಎಕ್ಕ ಮೂವಿಯ ಪುರ ಗೊತ್ತಿಜೆ ಹೊಸ ಮೂವಿದ ಸಾಂಗ್ ಗೊತ್ತಿಜವೆ ಸಾರಿ ಬೇಜಾರು ಮನ್ಪಚ್ಚವೆ ದುರ್ಗಕ್ಕ ಎಂಕೆ ಏಪಲ ತಿಂಪು ಅರವಣದಲ್ಲಿ ದುರ್ಗಕ್ಕ ಮಲ್ಲೆಜ್ಜಿ ಸಂಪತ್ತು ಎಂಕುಲು ದಾಲ ಬೇಜಾರಿಜ್ಜಿ ರಂಜಿತ್ ವಿಡಿಯೋ ಪೋತಿರ ಬಂದದೇ ಗೊತ್ತುಜಿ ಸಂಪತ್ತು ರಂಜಿತ್ ಓಡಿ ಅಂದಿ ಯಾರಂದು ಪಾಪ ಇಜ್ಜೇರು ಓಡಿ ತಿಕ್ಕುಜೆ ಎಲ್ಲರಿಗೂ ಸಂಪತ್ ಬ್ರೋನ ಇಷ್ಟವಾಯಿತು ಯಾಕಂದರೆ ಸಂಪತ್ ಬ್ರೋ ಎವ್ರಿ ಒನ್ನನ್ನು ಇಷ್ಟಪಡ್ತಾರೆ ಅನ್ನೋದ್ರಲ್ಲಿ ಸೂಪರ್ ಥ್ಯಾಂಕ್ ಯು ಅನ್ವಿತಕ್ಕ ನೈಸ್ ಲೈವ್ ಅನ್ನೋದಿಲ್ಲ ಸಂಪತ್ತನ್ನೇ ಮೀಟಿಂಗ್ ಏನು ಬಿಸಿ ಅನ್ನೋದು ಅಂದಿ ಅನ್ವಿ ಕನ್ನಡ ಸೂಪರ್ ಲೈವ್ ಆಡುವಿನ ಹೃದಯರಾಗದಲ್ಲಿ ಅವಣ್ಣ ಪಣಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಅನ್ನೋದಿಲ್ಲ ಅಂದ ಅವು ಗೊತ್ತುಜ್ಜಿ ಹೆಂಗೆ ಪದ್ಯ ಅವೇ ಸಾರಿ ನಾನು ಕೇಂದ್ರ ತೂಪೆ ನಾನು ರೇಪಲ ಅವು ಈಸಿ ಇತ್ತನ ಪನ್ಪೆ ಆಪಲ್ಲ ಆಡುವೇನು ಹೃದಯ ರಾಗದಲ್ಲಿ ಅವು ಕಷ್ಟ ಉಂಡ ಅಂದ ಅದು ಸುಲಭಜ್ಜಿ ತೂಪೆ ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆ ಚೆನ್ನಿ సచ్చు రింగ్ రింగ 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 ದೇ ನಿಕ್ಕುಳು ಪೊಕ್ಕಡೆ ಅಂಚ ಮಲಮಲ್ಲ ಪದ್ಯನ ಪುರ ಕೇನೊಚ್ಚವೆ ಹೆಂಗೆ ಸತ್ಯ ಹಂಗೆ ಜಾಸ್ತಿ ಗೊತ್ತುಜ್ಜಿ ಚೂರು ಗೊತ್ತಿತ್ತು ನೀನು ಮಾತ್ರ ಪನ್ಪಿನವೆ ಎಕ್ಕ ಮೂವಿದ ನಂದು ಎಕ್ಕ ಮೂವಿನ ತುಯ್ಯ ನಾವು ಅಂಡಲ ಅವು ಗೊತ್ತುಜಿ ಬ್ಯಾಂಗಲ್ ಬಂಗಾರ್ಯ ಪುರ ನಮ್ಮಡ್ದು ಆಪಿನ ಹತ್ತ ಅಂದಿ ರಿಂಗ 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 ರಿಂಗಾರೆ ಅವೇನಾ ಆತೆ ಗೊತ್ತು ಲೈವ್ ಇರ್ನ ಪಾರ್ಟ್ ಟೈಮ್ ಜಾಬ್ ಆಗೇನೊಂದು ಅಂಚಿನ ಆತುಂಡಿತ್ತೆ ನಿಕ್ಕಳು ಪೂರ ಸಪೋರ್ಟ್ ಬಂದದಿಲ್ಲ ಅರ್ತೆ ಮಸ್ತ್ ಥ್ಯಾಂಕ್ಸ್ ನಿಕ್ಲೆಗಾವೆ ಅಕ್ಕ ದಾದೆ ಕಜಿಪು ಕೋರಿ ಉಂಡು ಪಂದು ಬಲೆ ಇರ್ಲೆಪ್ಪುಜೇರು ಒಂದು ಪಣದುಲ್ಲೇರು ಶ್ರೀ ಅಕ್ಕ ಬೊಕ್ಕ ದುರ್ಗಕ್ಕ ಇನಿ ವೆಜ್ ಸಂಪು ಈರು ಇಂಚೆನೆ ಪಾತೆರ್ಲೆ ಪಣದುಲ್ಲೆ ಅಂದಂದೆ ಪಾತೆರ್ಗೆ ಅವೇ ಪಾತೆರ್ನ ಎಡ್ಡೆ ಆಪಣತೆ ಅವು ಪದ್ಯ ಏರ್ಲ ಇಜ್ಜಂದಪ್ಪ ಪದ್ಯ ಅನ್ಪಿನ ಅಪ್ಪ ಒಂಚೂರು ಟೈಮ್ ಪಾಸ್ ಆಪಣ ಇನ್ನು ಕುಲೋನಡ್ ಆಪಣ ಯಾನು ಪಾತೆರ್ಡ ನಿಕ್ಕಳು ಮೆಸೇಜ್ ಮಾಡೋಡಿ ಮೆಸೇಜ್ ಪಣ್ಣ ಪಾತೆರ್ರ ಸೋಕಾಪನು ಮೆಸೇಜ್ ಪಾಡ್ನಗಳು ಮನೆ ಬಂದ ಕುಲೊಂದಿರು ನಾರಾಯಣ್ ಬಾವೆ ನಮ್ಮ ರಕ್ಷನ್ ಬೊಕ್ಕ ನಿಕ್ಕುಲೆ ಪುರ ಪಾಡೋಡು ಸರಿತಾ ನವೀನ್ ತ್ರಿಷಾ ಪುರ ಓಡೆ ಪೋತೆರಂದು ಹೆಚ್ಚಿ ತ್ರಿಷಾಗೆ ಸೀತಾಗೆ ಈರು ರಿಂಗ್ ಪಾಡು ಜರ ದಾದಿ ಈರು ರಿಂಗ್ ಪಾಡು ಜರ రెడ్డుల బోడి ఎంకు ఇజ్జిండ పోపే అనదులేరు ఓ అంది దాದ రెడ్డులే ಮೌನವೇ ಅತ್ಯುತ್ತಮ ಉತ್ತರ ಎಬಿ ಮೌನ ಮಾಡಿದರೆ ಎಂತ ಪ್ರಯೋಜನ ಯಾನೊಂಜಿ ಕತೆ ಪನ್ನೋಡಿ ಪಲ್ಲೆ ಯಾನು ಓದ್ವಿ ಇರ್ ಕತೆ ಪಲ್ಲೆ ಒಂಜಿ ಊರುಡು ಒಂಜಿ ಅಜ್ಜಿ ಇತ್ತಿರ್ಗೆ ಆ ಅಜ್ಜಿಗೆ ರೆಡ್ಡಿ ಜೋಕುಲ್ಗೆ ಸಾಂಗ್ಲ ಪನ್ಕ ಬೋರ್ಡ್ ಅಂದ್ ಸಂಪತ್ ಕೋರಿದ ಅಂಗಡಿಡು ಉಂಡು ಕೋರಿ ಅವನು
ಬೊಕ ಕೋರಿದ ಅಂಗಡು ಪದ ಓಳುಪುಣಿ ಇಲ್ಲಲ್ಲಪ್ಪುಣದೆ ಇನಿ ಕೋರಿ ಇಜ್ಜಿಗೆತಿ ನೀ ವೆಜ್ ಫ್ರೈಡ್ ಆತ ಕುದುರೇನ ತಂದಿ ನಿಜೀನಾವ ಬಿರಿ ಈ ಕತೆ ಬರೇ ಒಂದಿಲ್ಲರ ಮೋರಲ್ ಸ್ಟೋರಿ ಬನ್ನಿ ಮೋರಲ್ ಸ್ಟೋರಿಯಾ ಮೋರಲ್ ಸ್ಟೋರಿ ದಾದ ಕೇನು ಚಾರ್ಜಿ ಬಿಡಿ ದಾದನ ಕೊರ್ಪಣ ದುಃಖ ರಕ್ಷಣ್ ನಮಸ್ತೆ ಹೇಳೋದ್ರಿ ಮಾತು ಬೆಳ್ಳಿ ಅಂದರೆ ಮೌನ ಬಂಗಾರ ಹೌದಾ ಸಂಪಲೆ ಆ್ಯಪಲ್ ತಿನ್ಪನ ವಿಡಿಯೋ ಪಾಡುತ್ತೆ ಅವನೊಂದಲ್ಲಿ ರಂದ ಆ್ಯಪಲ್ ತಿನ್ಪನ ಓಕೆ ಆ್ಯಪಲ್ ತಿನ್ಪನ ವಿಡಿಯೋ ಉಂಡಾ ಅವು ಪಕ್ಕ ತೂಪೇರು ಜನಗಳು ತೂಲೆ ಸಂಪು ತಿನ್ಪನ ವಿಡಿಯೋ ಅನ್ವೇಕ ಲೈವಿಗೆ ಹೇಗೆ ಅಪ್ಲೈ ಮಾಡೋದು ಲೈವಿಗೆ ಹೇಗೆ ಅಪ್ಲೈ ಮಾಡೋದು ನೀವು ಲೈವ್ ಅಂತ ಕ್ಲಿಕ್ ಮಾಡಿ ಆಗ ಅದು ಬರ್ತದೆ ನೀವೀಗ ನಿಮ್ಮ ಲೈವ್ ಮಾಡಲಿಕ್ಕೆ ಆಗೋದಿಲ್ಲ 24 ಗಂಟೆ ತಾಗ್ತದೆ ಅಂತ ಅದು ಆಯಿತು ಅಪ್ಲೈ ಆಗ್ತದೆ ಒಮ್ಮೆ ಲೈವ್ ಮಾಡಲಿಕ್ಕೆ ಟ್ರೈ ಮಾಡಿ ಈ ಐಡಿಯಲ್ಲಿ ಒಂದು ದಿನ ಸಿಂಹವು ಚಿಕ್ಕ ಇಲಿಯನ್ನು ಹಿಡಿದಿತ್ತು ಇಲಿ ಬೇಡಿಕೊಂಡಿತು ನನ್ನನ್ನು ಬಿಡು ನಾನು ಒಮ್ಮೆ ನಿನಗೆ ಉಪಯೋಗಿಯಾಗುತ್ತೇನೆ ಎಂದು ಆಗ ಸಿಂಹ ನಕ್ಕಿತು ಆದರೆ ಬಿಡಿತು ಕೆಲವು ದಿನಗಳ ನಂತರ ಬೇಟೆಯಾಳುಗಳ ಬಲೆಗೆ ಸಿಂಹವು ಸಿಕ್ಕಿತು ಅಲ್ಲಿ ಬಂದ ಇಲಿ ಬಲೆಯನ್ನು ಕಚ್ಚಿ ಸಿಂಹವನ್ನು ಬಿಡಿಸಿತು ಎಂತ ಪಾಠ ಇದರಲ್ಲಿ ಚಾರ್ಜಿ ಬಿಡ ಕನ್ನಡ ಪೌಂಡ್ ತೆಲಿಪುರ ಅಂದಾಪ ನಿಂಗೆ ಶ್ರೀಯಕ್ಕ ತೂತೆಯವು ಬರ್ತಡೇ ದಾವಂಡೇರು ಓಕೆ ಮೌನ ಚಿನ್ನ ಆದರೆ ಕೋಲಿ ವಜ್ರ ಅವನದಲ್ಲೇರು ದುರ್ಗಕ್ಕ ಇತ್ತೆ ಪಾಡಿನಿ ಮಾರೆ ಸಂಪತ್ತು ಲಾಂಗ್ ವಿಡಿಯೋ ಅನ್ನೋದಿಲ್ಲ ಓ ಅಂದ ಓಕೆ ಸೂಪರ್ ಅನ್ನೋದ್ರೆ ಸೂಪರ್ ಓಕೆ ದುರ್ಗಕ್ಕ ಸ್ಟೋರಿ ಸೋಕೊಂಡು ಬಂಡಿರ ಅಣ್ಣ ಆಯ್ತಾ ಒಂದೇಂಜಿನ ಮೋರಲ್ದ ಅದೇ ಮೋರಲ್ ನಿಕುಲ್ ಪನ್ನಡು ಓಕೆ ಶ್ರೀ ಅಕ್ಕ ಎಲ್ಲ ಪುರ್ಸೊತ್ತುಂಡು ಬಂಡೇರು ಓಕೆ ಪ್ರಜ್ವಿತ್ ಒರಿಯ ಪೊಸ ಜವಾನಿ ಇತ್ತೆ ಆಯನ ಪುದರ್ ನವೀನ್ ಆ ಜನ ಏಪಲ ಇಯರ್ಫೋನ್ ತಿರುಗ ಅಪ್ಪಗ ಒರಿಯೇ ಸೋಕುದಾಯ ಅಪಗ ಪನ್ನಗ ಬುಡಿಯೇ ಐತ ಬುಕ್ಕ ರಿಂಗ್ ತಿರ್ಗಾರ ಶುರು ಮಾಡ್ತೇರೆ ಅಪಗ ಸೋಕುದಾಯ ಪನ್ಪೆ ಇದು ನಮ್ಮನೆ ರೆಡ್ಡಿ ಅಂತ ಸ್ಟೋರಿ ಆಂಡಿ ದಾದಿ ಇದು ಬೊಕ್ಕಲಂಡು ಕೂಡ ನಮಸ್ಕಾರ ಅಪ್ಪ ಅಮ್ಮೆಲ್ಲರೇ ಯಾನು ಮುರಾನಿ ಕೇಳಿದ ಮಾರೆ ನಾಚಿ ಕೆಟ್ಟದು ಗೊತ್ತಾಯ್ತು ಅಯ್ಯೋ ಅವೇನು ಓದುದು ಹೆಂಗೆ ತೆಲಿಕೆ ಹೋಯ್ತು ಮಾರ ಮಸ್ತ್ ದೇವರೇ ಕತೆ ಪಂಡ್ಯ ನಾರಾಯಣ್ ಬಾಬು ಓಲರ್ ಮೋರಲ್ ಆಫ್ ದ ಸ್ಟೋರಿ ಮೋರಲ್ ಉಂಟು ಎಲ್ಲರೂ ಮೋರಲ್ ಕೊಡಿ ಮಾರೆ ಕತೆ ಹೇಳಿದ್ದೇನೆ ನಾನು ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ ಆಯ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಅವನ್ ದಾಯ ಪಾಡಿ ಮಾರ ಸರ್ ಅಯ್ಯೋ ದೇವರೇ ಇರ್ನ ಸ್ಪೀಚ್ ಬಂಡ ಒಂಜಿ ಸರ ಸಬ್ಸ್ಕ್ರೈಬರ್ ಪತ್ತಿ ಅವು ಬರೋದಿಲ್ಲ ಅತ್ತಿ ಅವು ಅಂಚ ಯಾನು ಮುರಾಡಿ ಪಾಡ್ದೀನಿ ಅವರ ಅಂಚ ಥ್ಯಾಂಕ್ ಯು ವಿಡಿಯೋ ಬಂದ್ಪಡೋದ್ರ ಯಾನು ಚಾರ್ಜ್ ಬಿಟ್ಟು ಪಾಡಿ ಅವಲ್ಲ ಅಂಚೆನೆ ಮತ್ತೆ ನಮಸ್ಕಾರ ಅಪ್ಪ ಅಮ್ಮೆಲ್ಲರೇ ಅಂದೆ ಹೆಂಗೆ ತೆಲಿಗ್ತದೆ ಹೇಳ್ತದಲ್ಲ ಅಲ್ಲಿ ಅವರು ಅಯ್ಯೋ ದೇವರೇ ಬನ್ನಿ ಜನರೇ ಬನ್ನಿ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಆ ಕಥೆನ ಹೊರ ಓದಿಗೆ ಅಂದು ಮನದಲ್ಲಿ ನಾರಾಯಣಗುಳಲ್ಲ ಆ ಕಥೆನ ಹೊರ ಓದಿಗೆ ಅಂದು ಆ ಕಥೆನು ಯಾನ್ ಪನ್ನನ ಅಥವಾ ಪ್ರಜ್ಜಿತ್ ಪನ್ನನ ಪುಷ್ಪ ಬರ್ತೀರಾ ಹಾಯ್ ಪುಷ್ಪ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ
ನಿನ್ನೆ ನೀವು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಮೈನಸ್ ಆಗಿದೆ, ಗೊತ್ತಿಲ್ಲ ನಿಮ್ಮದೇ ಬೇರೆ ಯಾರ್ದಂತ. ಒಂದು ಸಲ ಇನ್ನೊಮ್ಮೆ ನೋಡಿ ಆಯಿತಾ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೊಮ್ಮೆ ಬರ್ತದೆ ಅದು. ಒಂಜಿ ಇರ್ನ ಊರ್ದ ಕತೆ ಪಲ್ನೆ ಒಣದಲ್ಲಿ ಎನ್ನ ಊರ್ದ ಕತೆ ದಾಲೆಜ್ಜಿ, ಎನ್ನ ಊರ್ದ ಕತೆ ದಾದುಂಡು. ನಾನು ಊರುಡು ಇಜ್ಜಂದೆ ನೇತು ಸಮಯ ಅಂಡಿತ್ತೆ. ಪುಷ್ಪ ಡಿ ಫ್ಲವರ್ ಯೂಟ್ಯೂಬ್ ಚಾನಲ್ ಎನ್ನ ಕತೆ ಪೂರ ವೀಡಿಯೋ ಉಂಡೆ, ವೀಡಿಯೋ ತುಲ್ಲವೆ ಎನ್ನ ಪೂರ ಕತೆ ವೀಡಿಯೋ ಉಂಡವೆ ಚಾನೆಲ್ಡ್. ಪುಷ್ಪ ಲೆಸ್ ಆಗಿದೆ ನಂದು. ಹೌದು, ಲೈವಲ್ಲಿ ಬಂದು ಮಾಡಿದರೆ ಹಾಗೆ. ನಾನು ಅದಕ್ಕೆ ಹೇಳಿದ್ದು, ನೀವು ವಿಡಿಯೋ ನೋಡಿ ಒಂದು ಸಪೋರ್ಟ್ ಕಾಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಈಗ ಹೋಗಬೇಡಿ, ಈಗ ಮಾಡಬೇಡಿ, ಡೈರೆಕ್ಟ್ ಮಾಡಬೇಡಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನವೀನ್ ತುಳು ವ್ಲಾಗ್ಸ್ ಅಂತ, ಆಗ ನಿಮಗೆ ಸಿಗ್ತದಲ್ಲ, ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಹಾಕಿ, ನಾವು ನಿಮಗೆ ರಿಟರ್ನ್ ಮಾಡ್ತೇವೆ ಆಯಿತಾ. ನಾನು ಹಾಗೂ ರಿಟರ್ನ್ ಮಾಡಿದ್ದೇನೆ ಅಂತ ಕಾಣ್ತದೆ, ಅದು ಲೆಸ್ ಆಗಿದೆ ಗೊತ್ತಿಲ್ಲ. ಲವ್ ಸ್ಟೋರಿ ಪಲ್ಲೆ ಇರ್ನ ಒಣದಲ್ಲಿ ಬಡ್ಚಿ ಜೋಕಲ್ ಪುರ ಪುನಃ ಲವ್ ಸ್ಟೋರಿ ಪುರ ಪಂಡ್ರೆ ಎಡ್ಡೆ ಅಪ್ಪ ಚೆಂಕ್ ಅವೇ ಅವು ನಮ್ಮವರ ಮೀಟಿಂಗ್ ಮನ್ಪಗ ಅಪ್ಪ ಪನ್ ಪ್ಯಾನ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ಮಾಡಿದ್ರೆ ಓಕೆ ಓಕೆ. ನನಗೆ ಈಗ ಪುರ್ಸೊತ್ತುಂಟ ಕಾಮೆಂಟ್ ಮಾಡಲಿಕ್ಕೆ. ರಕ್ಷಣ್ ಕುಲಾಲ್ ಕತೆ ನೀತಿ ಏನೆಂದರೆ, ಕೈ ಕೊಲ್ಲಕ್ಕಾದರೆ ನಮ್ಮ ಬಾಯಿ ಮೊಸರಿಂದ ತುಂಬುತ್ತದೆ, ತಪ್ಪು. ಅವು ಆಯ್ತಾ ಮೋರಲ್ ದಾದ ಪಂಡ ಒಂದು ಎಂಜಿನ ಗೊತ್ತುಂಡ ಏರ್ಲ ಎಲ್ಲಿ ಹಾಕೊಳ್ಳೊಂದು ನಮ್ಮ ಮಕ್ಕಳೇನು ತಿರ್ತ ಮನ್ಪೇರವಲ್ಲಿ ಎಲ್ಲಿ ಒಂಜಿ ಎಲ್ಲಿಯ ಮಟ್ಟದ ಸಪೋರ್ಟ್ ಮನ್ಪೆ ಉಪಕಾರ ಮನ್ಪೇದು ಅದಂಡಲ್ಲ ಬಂಡದು ಸಂಪತ್ತನ್ನಿ ಜೋಕ್ಲು ಏರಿಯ ಮೂಲು ಕೆನದಲ್ಲಿ ಅವು ತ್ರಿಷಾಪುರ ಬರ್ಪಾಲಿ ತ್ರಿಷಾ ಬೊಕ್ಕ ರಕ್ಷನ್ ಪುರ ಜೋಕ್ಳು ಬೊಕ್ಕ ಬೇತಲ್ಲ ಜೋಕ್ಳು ಪುರ ಬರ್ಪೇರು ನಮ್ಮ ವನ್ಯ ಅಕ್ಕುಲ್ಪುರ. ಬೊಕ್ಕ ಪಂಜೋಲ್ ಪುರಪ್ಪು ಇರತ್ತೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ? ಪುಷ್ಪ, ನಾನು ಕಮೆಂಟ್ ಮಾಡಿದ್ದೇನೆ, ಕೊಡೋದು ಮಾಡಿನೇ ಕೊಡೋದು. ಓಕೆ ಓಕೆ, ಕಮೆಂಟ್ ಮಾಡಿದರೆ ನಾವು ಮಾಡಿದ್ದೇವೆ ರಿಟರ್ನ್ ಆಯಿತಾ. ಅದು ಮೈನಸ್ ಆಗಿದ್ದರೆ ನಾನು ನೋಡ್ತೇನೆ, ಮತ್ತೊಮ್ಮೆ ನಾಳೆ ಮತ್ತೊಮ್ಮೆ ನೋಡ್ತೇನೆ ಆಯಿತಾ. ಸರ್ಚ್ ಮಾಡಿ, ಈಗ ಸರ್ಚ್ ಮಾಡ್ತೇನೆ, ಸಿಗ್ತದ ನೋಡ್ತೇನೆ. ನಿಮ್ಮ ಹೆಸರು ಎಂಥದ್ದು? ಪುಷ್ಪ ಪಿಯಾ? ಪುಷ್ಪ ಪಿ ಫ್ಲವರ್. ಅಷ್ಟು ದೊಡ್ಡ ಹೆಸರಿಟ್ಟರೆ ಹುಡುಕೋರಿಗೆ ಕಷ್ಟ ಅಲ್ಲ ಯೂಟ್ಯೂಬ್ ಚಾನೆಲ್. ಬರಲ್ಲ, ನಿಮ್ಮ ಹೆಸರೇ ಬರಲ್ಲ ಹಾಗೆ. ಹಾಗೆ ಹುಡುಕಿದರೆ ಪುಷ್ಪದ್ದು ಟ್ರೈಲರ್ ಬರ್ತದೆ ಎಲ್ಲ. ಅಕ್ಕಳು ಅರ್ಗೆಂದು ಅರೇಂಜ್ಡ್ ಮದಿಮೆ ಆತೀನಿ ಒಣದಲ್ಲಿ ಅಂದೇ ಮೀಟಾನಗ ಫಲ್ನೆ ಒಣದಲ್ಲಿ. ಮೀಟಾನ ಪನ್ಪ. ಓಕೆ ಓಕೆ ಓಕೆ, ಮೀಟ್ ಆ್ಯಂಡ್ ಗ್ರೀಟ್. ಪ್ರಜ್ವಿತ್ ಮೆಸೇಜ್ ಮೇರೆ ಇಂಚಿನ ಬರೇ ಪೇರು ಡಿಲೀಟ್ ಮಾಡ್ಪೇರು ಪಾಪ ಗಡಿ ಗಡಿ ಆತ ಬಂಗೋಡು ಬರೇ ಪೇರು ಕೂಡ ಡಿಲೀಟ್ ಮಾಡ್ಪೇರು. ಸಚ್ಚೋನ್ನೆ ಓಡಿ ಹೋಯ್ರಿ, ಎಲ್ಲರೂ ಬಂದು ಲೈಕ್ ಕೊಟ್ಟು ಓಡಿದ್ರ ಅಂತ. ಬನ್ನಿ ಬನ್ನಿ ಜನರೇ, ಲೈವಲ್ಲಿ ಯಾರೆಲ್ಲ ಇದ್ದೀರಾ? ಲೈವಿಗೊಂದು ಲೈಕ್ ಕೊಡಿ. ಹಾಗೆಯೇ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮಾಲಿಂಗಣ್ಣ ಯಾನು ಕೂಡ ಮತ್ತೆ ಅನ್ನೋದಿಲ್ಲ. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಬರಂದೆ ಪುಳೆ ಮೂಲೆ ಕುಲ್ಲುಲೆ ಬೋಡಂಡ ಮೂಜಿ ಗಂಟೆ ಕುಲ್ಲೆ 11 ಗಂಟೆ ಒಟ್ಟ ಇರೇಗ ಇಂದುಲ ಬೋಡತ್ತೆ ನಮ್ಮ ಕಂಪನಿ ಬೋಡತ್ತೆ ಯಾನುಲ್ಲ ಕಂಪನಿಗೆ. ಸಂಪತ್ತನ್ನ ಚೂರು ಬಕ್ಕಾರ್ ಪ್ಯಾನ್ ಅಂದಿಲ್ಲ. ಓಕೆ ಸಂಪತ್ತನ್ನ ಮಕ್ಕಳೇ ದೇವರು ದೊಡ್ಡವರು ಮಾಡೋದಿಲ್ಲ. ಭಟ್ರು ತಿಳಿದೊಂದಿಲ್ಲ ಮಕ್ಕಳೇ ದೊಡ್ಡವರು. ಹೌದೌದೌದು. ನೆನಪೆಲ್ಲವೂ ಎದೆ ತುಂಬಿ ಆಡಾಗಿದೆ. ಬರೇ ಪೂಜಾರ ಕೇಳಿಲ್ಲ ತೂಯನ್ ಗಂಟೆ ತೂಯ 44 ನಿಮಿಷ ಈರ್ ಪಂತಿನತ್ತೆ ಬರೇ ಹೊಡುಂದಿಜ್ಜಿ ದಯ ಪಕ್ಕಡೆ ಅನ್ ಬರ್ಪೆತ್ತ. ಹ್ಯಾಪಿ ಬರ್ತ್ಡೇ ರಕ್ಷನ್ ಬಣದಲ್ಲ ಮುರಾಣಿದನ. ಓಕೆ 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 ಓಕೆ.
ಬನ್ನಿ ಬನ್ನಿ ಜನರ, ಯಾರೆಲ್ಲ ಲೈವಲ್ಲಿದ್ದೀರಿ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನಮಗೆ, ಲೈಕ್ ಕೊಟ್ಟು ಹಾಗೆಯೇ ನಮಗೆ ಮೆಸೇಜ್ ಮಾಡಿ. ಮತ್ತು ಯಾರೆಲ್ಲ ಇಲ್ಲ, ನಾರಾಯಣನ ಮುರಾಣಿದ ಚಾಟ್ ಜಿ ಬಿಟ್ಟಿದ ಮೆಸೇಜ್ ಓದಲೆ ಅವರ ಅವನಲ್ಲಿ ಆಯ್ಲಿಕ್ಕೆ ಇಂಬೆ ಪಾಡಿ ಆಯ್ತಾ. ನಮಸ್ಕಾರ ಅಪ್ಪ ಅಮ್ಮೆಲ್ಲರೇ, ಎಲ್ಲರ ಪ್ರೀತಿ ಬೆಂಬಲ ಮಾಯ್ತಾಂಡ ನಮ್ಮ ಚಾನೆಲ್ ಒಂಜಿ ಸಾರ ಸಬ್ಸ್ಕ್ರೈಬರ್ ತುಲುಂಡು. ಇಂದು ಎಂಜಿ ಬೊಕ್ಕ ನಿಂಗ ನೆರಳ ಸಾಧನೆಯ ನನ್ನ ವಿಡಿಯೋ ಪಾಟೋಲುಂಡು. ಲೈಕ್ ಮಾಲುಂಡು, ಕಾಮೆಂಟ್ ಮಾಲುಂಡು, ಶೇರ್ ಮಾಲುಂಡು. ಧನ್ಯವಾದಗಳು ಭಟ್ರೆ. ಅಂದ್ರೆ ರಕ್ಷಣೆ ಮಾಡೋದಿಲ್ಲ ರೀ. ಮಾಲುಂಡು ಐಕ್ಯಾನಲ್ಲ ನೀರು ಬರ್ಬಿನದ್ದು ಮಾಲುಂಡು ಮಲ್ಬಿನ ಗೊತ್ತು ಜಂಗ್. ಈ ಪ್ರೇಮ ಪದ್ಯ ಜನ ಕಮ್ಮಿ ಉಂಟದ. ನೀ ಮೀಟಿದ ನೆನೆಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಇಂದೇ ತಕೋ ನೀ ಮೆಲ್ಲಗೆ ಮನೆವಂತ ಮನಸಾಗಿದೆ. ಸುಶಾಂತ್ ಬಾಯ್ ಬರ್ತೀರ. ಹಾಯ್, ವೆಲ್ಕಮ್ ಟು ಲೈವ್ ಸುಶಾಂತ್ ಬಾಬಾ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ಪ್ಲೇ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಓ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವೂ ಆ ಎದೆ ತುಂಬಿ ಹಾಡಾಗಿದೆ. ಬಾಲಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ಧರೆಗಿಂದು ಬಂದಂತ ಸೌಂದರ್ಯ ಸುರ ಸುಂದರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ. ಸುರಲೋಕದ ಸುಖವು ನಮದಾಗಿದೆ. ತನು ಕೂಗಿದೆ ಮನ ಹಾಡಿದೆ. ಎದೆ ಕೋಗಿಲೆ ಇದೆ ಹಾಡಿದೆ. ಮನಸ್ಸು ಮನಸ್ಸು ಬೆರೆಯೇ ಬಾಳೆ ಸೊಗಸು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬು ಆಡಾಗಿದೆ. ಏರು ಹೊಸದು ಬರ್ತೀರಿ. ಬ್ಲೂ ಕೊಡಿ ಬ್ರದರ್ ಪಣದಲ್ಲಿರು. ಯಾರು ನೀವು, ಎಲ್ಲಿಂದ ಬಂದಿರಿ, ಏನು ಹೆಸರು ನಿಮ್ಮದು? 230 ಸಬ್ಸ್ಕ್ರೈಬರ್ ಇದ್ದೀರಿ. ಓಕೆ, ಕೊಡ್ತೇವೆ ಬ್ಲೂ, ಆದರೆ ಇರಬೇಕು ಅಂತ ಸ್ವಲ್ಪ ಹೊತ್ತು, ಇಲ್ಲದ್ರೆ ಬ್ಲೂ ಹೋಗ್ತದೆ ಮತ್ತೆ, ಆಯಿತಾ? ನಮಸ್ಕಾರ, ವೆಲ್ಕಮ್ ಟು ಲೈವ್. ಎಲ್ಲಿಂದ ಬಂದಿದ್ದು ನೀವು? ನಮಗೂ ಸಹ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಹೋಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನೋಡದೆ ಸಪೋರ್ಟ್ ಮಾಡಬೇಡಿ, ಆಯಿತಾ? ಸುಮಾ ಅವರಾ? ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಯಾವ ಊರು ನಿಮ್ಮದು? ಓಕೆ, ಡನ್ ಪಣದು ಸುಶಾಂತ್ ಬಾವೆ, ಥ್ಯಾಂಕ್ ಯು ಸೋ ಮಚ್. ಕೃಪಾ ಸುಮಾ ಯಾನೊಂಜಿ ಬೇತೆ ಪುದರ್ ಕ್ರಿಸ್ಪ್ ಅಂಚ ಓದಿಯವರ ಕೃಪಾ ಸುಮಾ. ಓಕೆ 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 ಓಕೆ, ಲೈಕ್ ಬ್ಲೂ ಕೊಡಿ ಬ್ರದರ್ ಬಣ್ಣ. ಓಕೆ, ಲೈಕ್ ಮಾಡಿದ್ರೆ ನಮ್ಮ ಚಾನಲ್ಗೆ ಹುಡುಕಿ. ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ. ವಿಡಿಯೋ ನೋಡದೆ ಕನೆಕ್ಟ್ ಆಗಿದ್ರೆ ಅದು ಹೋಗ್ತದೆ, ಆಯಿತಾ? ವಿಡಿಯೋ ನೋಡಿ ಕನೆಕ್ಟ್ ಆಗಿ ನಾವು ಮತ್ತೆ ಕಾಮೆಂಟ್ ಹಾಕಿ, ಒಂದು ವಿಡಿಯೋ ನೋಡಿ ನಾವು ರೀಕನೆಕ್ಟ್ ಆಗ್ತೇವೆ, ತೊಂದರೆ ಇಲ್ಲ. ವಿಡಿಯೋ ನೋಡಿದ್ರೆ ಮಾಡಿದರೆ ನಾಳೆ ಬೆಳಿಗ್ಗೆ ಮೈನಸ್ ಆಗ್ತದೆ ಅದು. 22 ಲೈಕ್ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ತ್ರಿಷಾ ನಾಟ್ ಸ್ಟಡಿಯಿಂಗ್, ಲೇಟ್ ಸ್ಲೀಪಿಂಗ್ ಮಾಡೋದಿಲ್ಲ. ನೋ, ಶೀಸ್ ತ್ರಿಷಾ ಹ್ಯಾವ್ ಕೋಲ್ಡ್, ನೋ, ದಟ್ಸ್ ವೈ ಮೇ ಬಿ ಶೀತಾ ಇಸ್ ದೇರ್. ಶೀತಕ್ಕ ಕೇಮ್. ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿದ್ದೀನಿ. ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನಾವು ರಿಟರ್ನ್ ಮಾಡ್ತೇವೆ, ಬೆಳಿಗ್ಗೆ ಇದ್ದರೆ ಮಾಡ್ತೇನೆ, ಆಯಿತಾ?
ಇಲ್ಲಾಂದರೆ ಮತ್ತೊಮ್ಮೆ ಮಾಡಬೇಕು. ಹೆಸರು ಖ್ಯಾತಿ ಬಳನಲ್ಲಿರು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಾ ಲೈವಲ್ಲಿ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡದೆ ಯಾರೂ ಸಬ್ಸ್ಕ್ರೈಬ್ ಮಾಡಬೇಡಿ, ಅದು ಮೈನಸ್ ಆಗುತ್ತದೆ. ನಾರಾಯಣ್ ಬಾಬು ಒಂದು ಅಂಚ ಮೆಸೇಜ್ ಮಾಡಲಿ, ವಿಡಿಯೋ ನೋಡದೆ ಯಾರೂ ಸಬ್ಸ್ಕ್ರೈಬ್ ಆಗಬೇಡಿ, ಅದು ಮೈನಸ್ ಆಗ್ತದೆ ಎಂದು. 1.03 ಬಂಡ ಮುಪ್ಪಾಂಡು ಅಂಚ ಯಾಕಡೆ 31 ಇತ್ತು ಮಾರಿದೆ ಯಾಕಡೆ ಅಂದಂದು ಅಂಚೆ. ಸರಿ ಸರಿ ನಾರಾಯಣ್ ಬಾಬು ಒಂದು ಮೆಸೇಜ್ ಮಾಡಲಿ, ವಿಡಿಯೋ ನೋಡದೆ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ ಎಂದು ಕನ್ನಡವರು ಮಾಡಲಿ. ಅವ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಿ? ಪಿನ್ ಮನ್ಪೇರ್ನ ಆಪುಜಿ ಮರವಿನ ವೆಂಚ ಯಾನ್ ಬೊಕ್ಕೊಂಜಿ ಫೋನ್ ಇರ್ಬೋದು, ಪಿನ್ ತಾನೆ ಆಪುಜಿ ತೂ ಪಿನ್ ಮಾರ. ಅಯ್ಯೋ ದೇವರೇ. ಆಕಾಶ್ ಬಸಾನಿ ಬರ್ತೀರಿ, ಬಸ್ನಲ್ಲಿ ಬರ್ತೀರಿ. ಹಾಯ್ ಆಕಾಶ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಆಕಾಶ್, ಎಲ್ಲಿಂದ ಬಂದಿದ್ದೀರಿ ನೀವು? ಕನ್ನಡವಾ, ತುಳು ಅಲ್ಲ ಬೇರೆ ಏನು ಲ್ಯಾಂಗ್ವೇಜ್ ಮಾತಾಡ್ತೀರಾ? ಹೌದು ಬ್ರದರ್, ನನ್ನ ಅದು ಸುಮಾರು ಸಬ್ಸ್ಕ್ರೈಬ್ ಲೆಸ್ ಆಗುತ್ತು. ಹೌದೌದು, ಯಾರು ನಾವು ಲೈವಲ್ಲಿ ರಿಕ್ವೆಸ್ಟ್ ಮಾಡ್ತೇವಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ, ಅದೆಲ್ಲ ಮೈನಸ್ ಆಗ್ತದೆ. ಅವರು ವಿಡಿಯೋ ನೋಡಿ ಮಾಡಬೇಕು, ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮಾಡಬೇಕು, ಇಲ್ಲಾಂದರೆ ವಿಡಿಯೋ ನೋಡಿ ಮಾಡಬೇಕು. ಆಯಿತಾ? ಮತ್ತೇನು ತೊಂದರೆ ಇಲ್ಲ, ಒಂದೊಂದು ಬರ್ತದೆ ಹೋಗ್ತದೆ ಇರ್ತದೆ ಹಾಗೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಕೂತಿದ್ದೀರಿ ಮೇಲೆ ಬಂದು ಮೆಸೇಜ್ ಹಾಕಿ, ಇಬ್ಬರನ್ನು ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರಿ. ಲಕ್ಷಾನುಕೂಲ ಚಾರ್ಜ್ ಬಿಡಿ ಮೆಸೇಜ್ ಹಾಕ್ತಾ ಇರಿ. ಊಟ ಮಾಡಿದ್ದೀರಿ ಅಣ್ಣ ಅದಕ್ಕೆ ಏನೋದಿಲ್ಲ. ಹೌದು, ನನ್ನದು ಆಯ್ತಾ ಅಣ್ಣ ಊಟ, ನಿಮ್ದು ಆಯ್ತಾ? ಏನು ಮಾಡ್ತಾ ಇದ್ದೀರಿ ನೀವು? ವರ್ಕ್ ಮಾಡ್ತಿದ್ದೀರಾ, ಅಲ್ಲ ಸ್ಕೂಲಿಗೆ ಹೋಗ್ತಿದ್ದೀರಾ, ಕಾಲೇಜಿಗೆ ಹೋಗ್ತಿದ್ದೀರಾ, ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ? ಫೆಂಟಾಸ್ಟಿಕ್ ಅಂತ ಹೇಳಿದ್ದಾರೆ ನಾರಾಯಣ್ ಭವನ್ ಅವರು. ನಮ್ಮ ಚಾನೆಲ್ಗೆ ಹೋಗಿ ನೋಡಿದ್ದೀರಾ ವಿಡಿಯೋ, ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಎಲ್ಲವನ್ನು ಹೇಳಿ ನಮಗೆ ಸಪೋರ್ಟ್ ಮಾಡಿ. ಮಾತು ಬೆಳ್ಳಿ ಮೌನ ಬಂಗಾರ, ಆದರೆ ಕೋಳಿ ಮಾಂಸ ಸಾರು ವಜ್ರ. ಅವಳು ನಿಮ್ಮದು ಯಾವ ಊರು ಕೇನಂದ್ರೆ? ನಮ್ಮದು ಮ್ಯಾಂಗ್ಳೂರು ಮೇಡಮ್, ಸುಮಕ್ಕ, ಮ್ಯಾಂಗ್ಳೂರಿನವರು ನಾವು. ನೀವು ಯಾವ ಊರು? ಉಡುಪಿ ಅಂತ ಹೇಳಿ. ಸಾರಿ ಆಯಿತಾ, ಉಡುಪಿ ಅಂತ ಹೇಳಿದ್ರಿ. ನನಗೊಂದು ಮೆಸೇಜ್ ಬಂತು, ಅದನ್ನು ನೋಡಿ ನಗು ಬಂತು ನನಗೆ. ಬನ್ನಿ ನಿಖಿಲ್ ಬರ್ತೀರಾ? ಹಾಯ್ ನಿಖಿಲ್, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಒಂಜಿ ಲೈಕ್ ಕೊಡು, ಸಪೋರ್ಟ್ ಮಾಡ್ಪ್ಲೆ. ಬೊಕ್ಕ ವನಸಾಂಡೆ ದಾದಿ ಕಜಿಪಿರೆಗ್ ನಾರಾಯಣ್ ಕುಲಾಲ್ ತೆಲ್ತೊಂದುಲ್ಲೇರು. ಬನ್ನಿ ಜನರೇ ಬನ್ನಿ. ಯಾರಾದರೂ ಲೈಕ್ ಕೊಡದಿದ್ದವರಿದ್ದರೆ ಲೈಕ್ ಕೊಡಿ. ಹಾಗೆಯೇ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಾಡಿ. ಮಿನಿಯಿಂದ ಬರೋದಿಲ್ಲ. ಮಿನಿಯಾ? ಏನಿನ ಮಿನಿಯವು? ಮಿನಿಟ್ಸಾ? ಏನಾಯಿತು ಸರ್? ಅದಕ್ಕೇನೋದಿಲ್ಲ. ನನಗೆ ಒಂದು ಅನಾಮಿಕ ಮೆಸೇಜ್ ಬಂತು, ಅದನ್ನು ನಾನು ಓದಿದೆ. ಆಗ ನನಗೆ ನಗು ತಡೆಯಲಿಕ್ಕಾಗಲಿಲ್ಲ. ಮೀನು? ಓಕೆ ಮೀನು. ಓಕೆ ಎಂಚತ್ತು ನಿಂತ ದಿನಪುರ ಇರು ವರ್ಕ್ ಬಂತಂದುಲ್ಲಾರದೆ. ಆಕಾಶ, ನಮ್ಮ ಊರು ಕಣ್ಣೂರ. ಕಣ್ಣೂರ ಎಲ್ಲಿ? ಅದು ಕೇರಳವಾ ಅಲ್ಲ ನಮ್ಮ ಮ್ಯಾಂಗ್ಳೂರು ಕಣ್ಣೂರ?
ರಶ್ಮಿ ಇವತ್ತೀರ ಹಾಯ್ ರಶ್ಮಿ, ಹಾಯ್ ನವೀನನ್ನ ಪಣಂದುಲೇರು, ಹಾಯ್ ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಇದ್ದಕ್ಕಿದ್ದಂತೆ ನಗೋದು ಬಂಡೇರು ಇರೇಗ ದಾದಾಕ ಏನಂದುಲ್ಲೇರು ಎಂಕ್ ಒಂದು ಏನು ಪುಂಡಿಗ ಸಿಗಂತೆ ಹೋಟೆಲ್ ಹಿಡ್ದು ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು ಆತೆ ಗೊತ್ತು ಪುಣ್ಯವ. ನಿಖಿಲ್ ಪಣಂದುಲ್ಲೇರು. ಓಕೆ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಒನಸಾಡೆಗೆ ಏನಂದ್ರೆ ಎನ್ನಾಡು ರಶ್ಮಿ ಇರ್ನಾಡೆ ನಾರಾಯಣ ಕುಲಾಲ್ ನಮಸ್ಕಾರ ಧನಿಕುಳೆ ಬಣ್ಣದುಲ್ಲೇರು. ಕರಿಷ್ಮಾ ವ್ಲಾಗ್ ಸಾಂಗ್ ಬಣ್ಣದುಲ್ಲೇರು. ಗೊತ್ತಾಂಡ ಇತ್ತೆ ಪದ್ಯ ನವೀನ್ ಬಾವಾಗ ಏನಂದುಲ್ಲೇರು ಪದ್ಯ ಪಂಡ ಅವು ದಾಟಿ ಗೊತ್ತಾಂಡು ಅಂಡೆಲ್ಲ ಫುಲ್ ಗೊತ್ತಾಪುಜ ಅವು ಪಂಡ ಅವು ಮ್ಯೂಸಿಕ್ ಜಾಸ್ತಿ ಉಂಡಾಯ್ತು ಅಂಚಾದೆ. ನಮಸ್ತೆ ಎಂಚ ಉಳ್ಳಾರಿಂದಕ್ಕೆ ಏನಂದಿದ್ದಾರೆ ಎಂಕ್ಲು ಪೂರ ಸೌಖ್ಯ ಬಕ್ಕ. ಕರ್ನಾಟಕದವರಿಗೆ ನಾನೊಂದು ಜಾನಪದ ಗೀತೆ ಆಡೋಣವೇ ಬಾಯ್ ಎಂಕ ಬೇಲೆ ಉಂಡಿ ಸಾರಿ. ಓಕೆ ಬಾಯ್ ಬಣ್ಣದಲ್ಲಿ ಓಕೆ ನೋ ಪ್ರಾಬ್ಲಮ್ ಬ್ರೋ. ಬತ್ತದೊಂದು ಲೈಕ್ ಕೊರಿಯರತ್ತ ಮಸ್ತ್ ಉಪಕಾರ ಅಂಡ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ನಾರಾಯಣ ಕುಲಾಲ್ ವನಸ್ ಆಂಡಿ ರಶ್ಮಿ ಬಣ್ಣದಲ್ಲಿ. ಕುದುರೇನ ತಂದೀವ್ನಿ ಜೀನಾವ ಬಿಗಿದೇವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೇವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೇವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಆಂಗ್ಲ ಗುಡಿಸೋರಿಲ್ಲ ಗಾಂಗ್ಲ ತೊಲೆಯೋರಿಲ್ಲ, ಹೆಂಗೆ ಬರಲನ್ನ ಮದುವೆಗೆ. ಆಂಗ್ಲ ಗುಡಿಸೋರಿಲ್ಲ ಗಾಂಗ್ಲ ತೊಲೆಯೋರಿಲ್ಲ, ಹೆಂಗೆ ಬರಲನ್ನ ಮದುವೆಗೆ. ಆಂಗ್ಲಕ್ಕೆ ಹಾಲಿಡುವೆ ಗಾಂಗ್ಲಕ್ಕೆ ತೊತ್ತಿಡುವೆ, ಆಂಗ್ಲಕ್ಕೆ ಹಾಲಿಡುವೆ ಗಾಂಗ್ಲಕ್ಕೆ ತೊತ್ತಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಲೆಯಾರ ಬಂದಿತ್ತು ಒಲೆಯಾರ ತುಂಬಿತ್ತು, ಹೆಂಗೆ ಬರಲನ್ನ ಮದುವೆಗೆ. ಮಲೆಯಾರ ಬಂದಿತ್ತು ಒಲೆಯಾರ ತುಂಬಿತ್ತು, ಹೆಂಗೆ ಬರಲನ್ನ ಮದುವೆಗೆ. ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋಕೇನೆ ನಿನ್ನ ಕರೆದೊಯ್ಯುವೆ, ಜೋಕೇನೆ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದೀವ್ನಿ ಜೀನಾವ ಬಿಗಿದೇವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಹೊಸತ್ ಅಬ್ದುಲ್ಲಾ ಇಸ್ಲಾಂ ಬತ್ತೀರ. ಹಾಯ್ ಅಬ್ದುಲ್ಲಾ ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು ಒಲ್ಪದಾರೀರು ಕನ್ನಡನ ತುಳುವೆ ಬೊಕ್ಕ ಲೈವಿಗೆ ಬತ್ತಿನಿಗೆ ಥ್ಯಾಂಕ್ ಯು. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ, ಅಂಚೆನೆ ಎಂಕಲ್ನ ಚಾನೆಲ್ಗೆ ಹೋದು ಸಬ್ಸ್ಕ್ರೈಬ್ ಮನ್ಪ್ಲೆ. ತೂ ಒಂದು ಇತ್ತಡ್ಡ ಅತ್ತೆಲ್ಲ ಬೊಕ್ಕ ಎಂಚ ಉಳ್ಳರು ಒಣಸಾಂಡೆ ದಾದಿ ಕಾಜಿಪು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ನಿಗಳ ಪೂರ ಸಪೋರ್ಟ್ಗೂ. ಓಕೆ ಲಕ್ಷಣಗಳು ಹುಳುಗಳು ಉಪ್ಪಿನಲ್ಲಿ ಕಾಣಿಸ್ಕೊಳ್ಳುವುದು, ಆದರೆ ಸಿಹಿ ತಿಂಡಿಗಳು ಸುಲಭವಾಗಿ ಕಾಣಿಸ್ಕೊಳ್ಳುತ್ತದೆ. ಹೌದಾನೆ ಕೋರಿಜ್ಜೆ ಏನಂದ್ರೆ ರಶ್ಮಿ ಪೂಜಾರಿ ಆಟ ಕಾಣಬಹುದು. ಥ್ಯಾಂಕ್ ಯು. ಓಕೆ 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 ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಗಿದ್ದೀರಿ ಎಲ್ಲರೂ? ಊಟ ಆಯ್ತಾ ನಿಮ್ಮದು? ತ್ರಿಷಾ ಕುಲಾಲ್ ಬರ್ತೀರಾ? ಆಯ್ತು ತ್ರಿಷಾ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಸಪೋರ್ಟ್ ಮಾಡಿ ನಮಗೆ.
ಕಾರ್ತಿಕ್ ಪುತ್ತೂರು ಬರ್ತೀರಿ. ಹಾಯ್ ಕಾರ್ತಿಕ್ ಪುತ್ತೂರು, ವೆಲ್ಕಮ್ ಟು ಲೈವ್. ಎಂಚೋಲ್ಲರು ಸೌಖ್ಯನೇ? ನಮಸ್ತೆ. ಬನ್ನಿ ಬನ್ನಿ ಜನರೇ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಾರ್ತಿಕನ್ನ. ಕಾರ್ತಿಕ್ ಪುತ್ತೂರು ಇರೇ ಬ್ಲೂ ಕೊರ್ಕ ಅಂಕ ಅವ್ರು ದಿನೋಲ ಗೊತ್ತಾಪು ಜೇರ್ ಹೊಸದು ಬತ್ತಿನ ಕಾರ್ತಿಕ್ ತುಂಬದಾನೆ ಕಾರ್ತಿಕ್ ಮೇರು ಅಂದು ರಡ್ಡು ಮೂಜಿಯನ ಕಾರ್ತಿಕ್ ಇತ್ತಿರದ ಎಂಚಿನ ಮನಸ್ಸು ಬಂತಾರೆ ಕಾರ್ತಿಕನ್ನ. ದಾದ ಕಚ್ಪು ಎಂಕ ಇಜ್ಜಿ ಮನದಲ್ಲರು ಅಲೆಗೆ ಒಂಜಿ ಬ್ಲೂ ಕೊರ್ಲೆ ಮನದಲ್ಲ ರೇರಿಗೆ ರಶ್ಮಿಗ. ಓಕೆ 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 ಓಕೆ. ನೀಲಿ ಬಣ್ಣವ ಕೊಟ್ಟೆ ನಿಮಗೆ. ಬನ್ನಿ ಬನ್ನಿ ಜನರೇ, ಲೈವಿಗೆ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಲೈವಲ್ಲಿದ್ದೀರಿ ಒಂದು ಲೈಕ್ ಕೊಡಿ, ಮತ್ತು ಹಾಗೆಯೇ ಒಂದೆರಡು ಮೆಸೇಜ್ ಹಾಕಿ. ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಂಕ ಬೈಚಿ ಬಣ್ಣದಲ್ಲೇ ಬೈದಿನ ವಿರೇ ಗೊತ್ತಾಪು ಜಿತ್ತೆ ಗೊತ್ತಾಪುಂಡಲ್ಲೇ. ಥ್ಯಾಂಕ್ಸ್ ಬನ್ನಿ ರಶ್ಮಿ ಬಣ್ಣದಲ್ಲೇ. ಥ್ಯಾಂಕ್ಸ್ ಬರ್ಚಪ್ಪ ಇಡ್ದಾದ ಯಾನ್ ಥ್ಯಾಂಕ್ಸ್ ಮಾಡೋಡ್ಲಿಕ್ಕೆ ಪುರ ಲೈವ್ ಬತ್ತು ಸಪೋರ್ಟ್ ಮಾಡ್ಪಣಿಕ್. ಥ್ಯಾಂಕ್ ಯು ಸೋ ಮಚ್ ಬಣ್ಣದಲ್ಲೇ. ಓಕೆ ಯಾನ್ ಬನ್ಪೇನ್ ಥ್ಯಾಂಕ್ ಯು ಸೋ ಮಚ್. ಯಾನೇ ಓದಿ ಅವೇನು. ಬನ್ನಿ ಬನ್ನಿ ಜನ, ಬನ್ನಿ ಬನ್ನಿ ಬನ್ನಿ. ಯಾರೆಲ್ಲ ಇದ್ದೀರಾ? ರಕ್ಷಣ್ ಕುಮಾರ್ ಅವ್ರು ನಡುವಲ್ಲಿ ಎಲ್ಲಿ ಹೋಗ್ತೀರಿ? ಮೆಸೇಜ್ ಮಾಡದೆ. ನಮ್ಮಂಜಿ ಅಂತಾಕ್ಷರಿ ಮೀನು ಗೊಬ್ಬುದಲ್ಲಿ ಅಂದತ ಎಂಕ ನಿಗಳು ಕ್ವಿಜ್ ನಾಡ್ದು ಕೊರಪಾರಂದು ನಾಡು ಕೊರೊಂದೇ ಇಜ್ಜಾರ ಮಾರ್ರೆ. ಇದು ದಿನೋಲ ಬತ್ತಿನೇ ಬರ್ಪುಂಡು ಕ್ವಿಜ್ ಮಂತನ ಜನ ಬರ್ಪೇರು ಅಂತೆ. ಗೊಬ್ಬುಗ ಪಣದಿಲ್ಲ. ಓಕೆ ಅಂತಾಕ್ಷರಿ ಗೊಬ್ಬುಗ. ಓಕೆ ಓಕೆ ಯಾರು ಉಳ್ಳೇರ ಪಂಡ. ಓಕೆ ತಗೊಂದುಳ್ಳೇರು ದಾದಾವು ಬರ್ಪಿನಿ ಒಣದುಳ್ಳೇರು. ಜನರು ಆಲ್ಕೋಹಾಲ್ ಖರೀದಿ ವೈನ್ ಅಂಗಡಿಗೆ ಹೋಗ್ತಾರೆ, ಆದರೆ ಹಾಲು ಖರೀದಿಸಲು ಹೋಗುವುದಿಲ್ಲ. ಹಾಲು ಮರುವವನು ಅವನು ಮನೆಗೆ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಆಂಬುಲೆನ್ಸ್ ಓಡಿಗೆ ಎತ್ತಂಡಿ ಏನಕ್ಕೇನು ಪ್ರಜ್ವತ್ ಗೊಬ್ಬುಗೈ ಬಂದಿಲ್ಲ. ಓಕೆ ಅಂತಾಕ್ಷರಿ ಸ್ಟಾರ್ಟ್ ಮಾಡ್ಬಿಡಿ. ಏರು ಮಾತಾಡ್ಲಾರು ಕೈ ಮೇಲೆ ಮಾಡಿ. ಜ್ಯೋತಿಗ್ ಮನದಲ್ಲೇರು, ರಶ್ಮಿ ತೆಲ್ತಂದುಳ್ಳೇರು, ನವೀನ್ ಗುಲಾಲ್, ನಾರಾಯಣ್ ಗುಲಾಲ್ ಕೈ ಮೆತ್ತ ಅಂತಂದುಳ್ಳೇರು. ಒಂಜಿ ಬುಕ್ ಕೊಡು ಬರೀಲೇ ಮನದಲ್ಲೇರು. ಓಕೆ ಓಕೆ. ಹಾಂ ಓಕೆ. ಏರ್ ಮಾತಾ ಒಂಜಿ ನಾರಾಯಣ್ ಬಾವ, ರೆಡ್ ಪ್ರಜ್ವಿತ್, ಯಾಲ್ನ ನಾಡಿ ಅವ್ವೇ ಬತ್ತುಂಡು ಮಂಡಿ ನಂದ ಮೂಜಿ ರಕ್ಷನ್ ಲಕ್ಷ್ಮಿ ಗೊಬ್ಬರ ಲಕ್ಷ್ಮಿ ನಾಲ್ ರಶ್ಮಿ. ಓಕೆ ಆ 4 ಜನ ಯಾವ ನಮ್ಮವ ನಿಕ್ಳು ಬರೀಲಿ. ನಾರಾಯಣ್ ಬಾವ ಫಸ್ಟಾ? ನಾರಾಯಣ್ ಬಾವ ಅವನೇ ಉಲ್ಟಾ ಬತ್ತಡ ಮಾರೆ ಅವ ಎಂಚ ಪ್ರಜ್ವಿತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ಪುಲೆ ಬರೆಪುಲೆ ಎಂದು ಬಣ್ಣದಲ್ಲಿ. ಸಾಂಗ್ ಅವನದಲ್ಲಿ. ಓಕೆ ದಾದಾ ಪನೋಡು ಪದ್ಯ ಬರೆಯೋಡು ಒಂಜಿ ದಾದಾ ನಿಕುಲು. ದಾದಾ ಪನೋಡು ನವೀನ್ ಅಂಕಲ್ ದಾದಲ ಪಲ್ಲೆ ಬಾಲ್ಯ ದಾಲ ಆಪುಂಡು ದಾದಂಡಲ ಬರೆಯಲ್ಲ ಅವೇ ಪದ್ಯ ಬರೆಯಲ್ಲ ಬಾಲ್ಯ ಪದ್ಯ. ಒಂಜಿ ಪದ್ಯ ಬರೆಯಲೆ ಆಯ್ತಾ. ಲಾಸ್ಟ್ ಅಕ್ಷರ ಹೊಡೆದು ಕುಡೋರೆ ಬರೆಯೋಡು ಅವನ್ ಯಾನು ಪನೊಂದೆ ಪೋಪೆ ಮಾತೇನಲ್ಲ ಪದ್ಯನು ಅಂತಾಕ್ಷರಿ ಗೊತ್ತು ಜನಿಗಳಿಗೆ.
ಜಾನಿ ಜಾನಿ. ಓಕೆ ಪಾಠ ಶುರು ಮಾಡ್ಬಿಡಿ ಏನಲ್ಲ. ನಗುವ ನಯನ ಮಧುರ ನಮೌನ. ಓಕೆ ನಗುವ ನಯನ ಅವು ಆಯ್ ಜವಾರ್ಲ ಬರೀರಿ ಇಲ್ಲ ಬರೀರಿ ಒಟ್ಟಿಗೆ ಮಾತೆಲ್ಲ ಒಂಜೇಲಕ ಬರೀ ನೆಂಚ ನಗುವ ನಯನ ಮಧುರ ಮೌನ ಅಂಚತ್ತು ಒರಿಯ ಒಂಜಿ ಪನೋಡು ಬಕ್ಕೊರಿ ಆಯ್ತಾ ಎಂಡಿಂಗ್ ದ ವರ್ಡ್ ಹಿಡ್ದು ಬರೆಯೋಡು ಅಂಚ ಟೈಮ್ ಕೊರೋಡು. ಬ್ರೋ ವಾಟ್ ಕೋ ಇನ್ಸಿಡೆನ್ಸ್ ಪನ್ನೋದಿಲ್ಲ ಅವೇ ಈರು ಪಲ್ಲೆ ಫಸ್ಟ್ ಈ ಬರ್ಪುನಿ ಎಂದು ಪನ್ನೋದು. ಓಕೆ ಯಾನ್ ಪನ್ಪೆ ಓಕೆ. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಲೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ನೇರ್ದು ಶುರು ಮಾಡ್ರೆ ನಾ ನೀನು ನಾವು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈಕ್ ಕೊಡಿ. ನೆಕ್ಸ್ಟ್ ನಾರಾಯಣ್ ಬಾಬು ಬನ್ನಿ. ಓಕೆ ನಾನು ಪುದರ್ಲ ಬನ್ಪೆ ಏರ್ ಪನಿಯರ್ ಅಂದಾವೆ. ನಾಯಿ ಮರಿ ತಿಂಡಿ. ಓಕೆ ಪ್ರಜ್ವಿತ್ ಪಂಡೇರ್. ಓಕೆ ತಿಂಡಿ ಬೇಕೆ ಕೆ ನಾರಾಯಣ್ ಬನ್ನಿ. ಓಕೆ ನವಿಲೆ ಪಂಚರಂಗ ನವಿಲೆ ಅವು ತತ್ತನು ಕೇಳ್ದು. ಬನ್ನಿ ಬನ್ನಿ ಜನರೇ, ಬನ್ನಿ ಯಾರೆಲ್ಲ ಇದ್ದೀರಿ ಲೈವಿಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಈತ ಬರ್ತು ಬರೆಂಡ ಇತ್ತಿರಗಳು ಚೆಪ್ಪುರ ಅಂದು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಓಕೆ ಲೂ ಏರಿಗ ರಕ್ಷನ್ ಉಲ್ಲನಾ ಕಣ್ಣುಗಳೆರಡು ಸಾಲದಮ್ಮ ನಿನ್ನ ನೋಡಲು. ನಾನು ಕೂಡ ಪದ್ಯ ಹೂವ ಎಸ್ ಪನ್ನೋದಿಲ್ಲ. ಓಕೆ ರಕ್ಷಣ್ ಕೂಡ ಲುಂಗಿ ಡ್ಯಾನ್ಸ್ ಪನ್ನೋದಿಲ್ಲ. ಓಕೆ ಅವು ಡ್ಯಾನ್ಸ್ ದಾದ ಲಾಸ್ಟ್ ಅಕ್ಷರ ಸಾನ ರಶ್ಮಿಗೆ ಲಾಸ್ಟ್ ಅಕ್ಷರ ಸಾ. ಲುಂಗಿ ಡ್ಯಾನ್ಸ್. ಓಕೆ ಸಂಜು ಮತ್ತು ಗೀತ ದಾದೊಂದು ಪುಚ್ಚದ ಪುದಾರ. ರಶ್ಮಿ ಫೇವ್ರೆಟ್ ಸಾಂಗ್ ಈರು ಮುಗಿಪುನಾಗ ಎಂಕ್ ಮದಿಮೆ ಆಪುನ. ಹಾಯ್ ಶೀಲಾವತಿ, ಹಾಯ್ ಆಶಿ ಎಂಚೊಳ್ಳಾರು ಸೌಖ್ಯನಾ? ವೆಲ್ಕಮ್ ಟು ಲೈವ್. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಬೊಕ ಏರ್ ಮಾತ ಲೈವ್ ಉಳ್ಳಾರ ಒಂಜಿ ಪ್ಲೀಸ್ ಲೈಕ್ ಕೊರ್ಲೆ ಅಂಚನೆ ಸಬ್ಸ್ಕ್ರೈಬ್ ಮಾಡ್ಪ್ಲೆ. ಓಕೆ ಈರು ಮುಗಿಪ್ನ ಹಿಂಗೆ ಮದುವೆ ಆಪಡೈತೆ ಯಾನ್ ದಾದ ಶುರು ಮಾಡ್ಬೋಡು ಬೇತ ಬದ್ದಿರು ಶುರು ಮಾಡ್ಬೋಡ ಅತ್ತ ಅವೇಟ ಎಣ್ಣು ಮಾಡ್ಬೋಡ ಅವು ಎಂಚಿನ ಸಂಜು ಮತ್ತೆ ಗೀತ ಅಂದ್ ಪಂಡ ನಾಪುಣ ಆಯ್ತು ಪದ್ಯ ಹೊಡ್ಚ ಸಂತಸ ಅರಳುವ ಸಮಯ ಮರೆಯೋನ ಚಿಂತೆಯ ಇದು ರಮ್ಯ ಚೈತ್ರ ಕಾಲ. ಓಕೆ ಲಾರ್ದು ಶುರು ಮಾಡ್ಬಿಡಿ. ಲಾ
ಲಾ ಲೀ ಲೋ ಲೂ ಲವ್ ಆಂಡ್ ಲೈಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಶೀಲಾವತ್ ಆಶಿ ಮನಸ್ಸಾಂಡ ದಾದ ಕಜಿಪು ಸ್ಟಡಿ ಪುರ ಆಂಡ ಎಲ್ಲ ರಜೆ ಉಂಡ ಅತ್ತ ಸ್ಕೂಲ್ ಉಂಡ? ಸಂಜು ಮತ್ತು ಗೀತ ಸೇರಬೇಕು ಅಂತ ಇಜ್ಜಿಂಡ ಅಂಚೆ ಗೊಬ್ಬುಗೆ ಈರು ಒಂಜಿ ವರ್ಡ್ ಪನ್ನೆ ಬೊಕ್ಕ ಅವೇ ಸಾಂಗ್ಡ್ ಪದ್ಯ ನೆನಪು ಮಲ್ಪಲೆ ಎಂಕುಲು ಅವು ವರ್ಡ್ಗ್ ಒಂಜಿ ಒಂಜಿ ಸಾಂಗ್ ಪಾಡುವ ಈರ್ನ ಮ್ಯಾಚ್ ಆಪುಂಡ ಈರನ ಸಾಂಗ್ಗ್ ಅಕುಲು ವಿನ್ ಉಡರ ಓದೋಡು ಆಪುಂಡೇನು ದಾಯಿ ರಜೆಗೆ ಏನಂದ್ರೆ ಸಾಟರ್ಡೆ ರಜೆ ಇಜ್ಜ. ಓಕೆ ಓಕೆ, ತ್ರಿಷಾ ಬಣಂತಲ್ಲ ರಜೆ ಉಂಡು ನಂಚ. ಓಕೆ, ಇಜ್ಜಿಂಡ ಇಂಚ ಗೊಬ್ಬುಗ ಈರು ಒಂಜಿ ವರ್ಡ್ ಪನ್ನೆ. ಓಕೆ, ವರ್ಡ್ ಬಂಡ ಒಂಜಿ ಶಬ್ದ ಬೊಕ್ಕ ಅವೇ ಸಾಂಗ್ಡ್ ಪದ್ಯ ನೆನಪು ಮಲ್ಪುಳೆ. ಓಕೆ, ಎಂಕುಲು ಅವು ವರ್ಡ್ ಒಂಜಿ ಒಂಜಿ ಸಾಂಗ್ ಪಾಡುವ ಇರ್ನ ಮ್ಯಾಚ್ ಆಪುಂಡ ತುಲ. ಓಕೆ, ಯಾರಿವಳು? ಓಕೆ ಓಕೆ, ಉಂಡಾ ಶಾಲೆ ಉಂಡಾ? ಓಕೆ ಬಲ್ಲಾಜ್, ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಹೋಮ್ವರ್ಕ್ ಪೂರ ಆಂಡತ ಇದನ್ನ ನೆರವೇರ್ಬೇಕು ಅಮ್ಮ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಾವು ಏನೋ ಒಂದು ಆಡ್ತಾ ಇದ್ದೇವೆ, ಗೊತ್ತಾದರೆ ನೀವು ಸಹ ಹಾಡಿ. ಯಾರಿವಳು ಸೂಜಿ ಮಲ್ಲಿ ಕಂಡವಳು. ಓಕೆ, ಪಣೊಂದುಲ್ಲೇರಿ ವರ್ಡ ತಲ್ಪ ಬೆಟ್ಟಿ. ಓ ಅವ್ವೇ ಬನ್ನಿ ಅಲ್ಲ ವರ್ಡ್ ಬಂಡ ಏರಿಗಿಲ್ಲ ಸುಲಭ ಪಕ್ಕ ಗೊತ್ತಾಪುಂಡು ಅವು ಬಡ್ತಿಮೆ ನಮ್ಮ ಏನು ಕ್ವಶನಿಗೆ ಏನು ನಿಕ್ಕಲ್ನ ಈ ಡ್ರಾಮಾ ಬಾರಿ ಬಂಗ ಆಪುಂಡು. ಓಕೆ, ಟಫ್ ಕ್ವಶನ್ ಕೇನು ನಿಕ್ಕುಳಿತೆ ಪೂರ ಕಲ್ತಿದ್ ನಗೊಳತ್ತ ಉತ್ತರ ಕೊರಡವ. ಲೋಕದಲ್ಲಿ ಚೌಕಾಕಾರ ಅಲ್ಲದ ಏಕೈಕ ದೇಶದ ಧ್ವಜ ಯಾವುದು? ಸ್ಪೋರ್ಟ್ಸ್ದ ಬುಡ್ಚಿ ಬರೋದಿಲ್ಲ, ಸ್ಪೋರ್ಟ್ದ ಮಾತಾವು ಮಿಕ್ಸ್ ಗೊತ್ತಿದ್ರಾಗ್ಲೂ ಉತ್ತರ ಕೊಡ್ಲಿ. ಹೌದಾಯ ಗೊತ್ತು ನಮ್ಮ ಕ್ವಶನ್ ಆನ್ಸರ್ ತೂದು ಮನ್ಪೋತ ಕೆಲವರು ತೂದು ಬರ್ಪೇರು ಉತ್ತರ ಪಾಡ್ರೆ. ಓಕೆ, ಒಂದು ಬಾರಿ ಎಡ್ಡಂಡು ನೀ ಪೂರ ಸ್ಪೆಷಲ್ ಕಷ್ಟದ ಸುಲಭ ಜಾತ್. ಲೋಕದಲ್ಲಿಯೇ ಚೌಕಾಕಾರವಲ್ಲದ ಏಕೈಕ ದೇಶದ ಧ್ವಜ ಯಾವುದು? ನೀವು ಪ್ರಶ್ನೆಗೆ ಉತ್ತರ ನನ್ನ ಪ್ರಶ್ನೆನೇ ಕೇಳಲಿಲ್ಲ ಆಶಿ ಅವರೇ. ಕೇಸರಿ ಬಿಳಿ ಹಸಿರಲ್ಲ. ನನ್ನ ಪ್ರಶ್ನೆ ಇಂಗ್ಲೀಷಲ್ಲಿ ಎಂತ ಗೊತ್ತುಂಟಾ? ವಿಚ್ ಈಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ ನಾಟ್ ರೆಕ್ಟ್ಯಾಂಗುಲರ್ ಫ್ಲಾಗ್? ವಿಚ್ ಈಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ that has a non-rectangular flag? Is near to India. This is the clue. Nepal is the correct answer. Welcome. 5,000 goes to Rashmi. Kasbar Puji pakkade. ಸಿಲಿಕಾನ್ ವ್ಯಾಲಿ ಎಂಬ ಪದವು ಅಮೆರಿಕದ ಯಾವ ರಾಜ್ಯಕ್ಕೆ ಸೇರಿದೆ? ದ ಟರ್ಮ್ ಆಫ್ ಸಿಲಿಕಾನ್ ವ್ಯಾಲಿ ರೆಫರ್ಸ್ ಟು ವಿಚ್ US ಸ್ಟೇಟ್? ಹಳದಿ ಮತ್ತು ಕೆಂಪು ಶೀಲಾವತಿ ದಾದ ಬಣಂದುಲ್ಲರಿ ಹಳದಿ ಮತ್ತು ಕೆಂಪತ್ತಿ ಅಮೆರಿಕದ ರಾಜ್ಯದ ಅವನದಲ್ಲಿರೋ ಅಮೆರಿಕದ ರಾಜ್ಯ. ಓ ರಾಜ್ಯ. The term Silicon Valley refers to which US state? ಸಿಲಿಕಾನ್ ವ್ಯಾಲಿ ಎಂಬ ಪದವು ಅಮೆರಿಕದ ಯಾವ ರಾಜ್ಯಕ್ಕೆ ಸೇರಿದೆ?
ಅಮೇರಿಕ ರಾಜ್ಯನ ಅಂತ ಪಣೊಂದುಲ್ಲೆರ್ ಅವ ಅಂಚ ಪನ್ಪಿನತ್ ಅಮೇರಿಕದ ರಾಜ್ಯ ಬಂಡ ಒಂಜಿ ಅವಳು ಕೆಲವು ಸ್ಟೇಟ್ಸ್ ಉಂಡು. ಯುನೈಟೆಡ್ ಸ್ಟೇಟ್ಸ್ ಪನ್ಪಿನ ಐಕಾತ ಕೆಲವು ಸ್ಟೇಟ್ಸ್ ಉಂಡು ಅಂಚ ಅಡೇ ಪೂರ ಪೋನಗ ಪೋವಡಿ ಅಡೇ ಪೂರ ನನ್ನ ಪೋವಡಿ ಅವನೊಂದುಲ್ಲೇರು ದಾದಾಗೆ ಏನೊಂದುಲ್ಲೇರು ಶೀಲಾವತಿ ಯಾಶಿ ಅಮೇರಿಕದ ರಾಜ್ಯ ಏರೇ ಗೊತ್ತಿ ಬಣ್ಣದಲ್ಲಿ ಯಪ್ಪ ನಿಕ್ಲು ಪಕ್ಕ ಇಂಚಿನ ಶಾಲೆ ಡಿಜ್ಜ ಪುರ ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿ ಕ್ಯಾಲಿಫೋರ್ನಿಯಾ 5,000 ರಿಟರ್ನ್ ಬಂದಿದೆ ನನಗೆ. ಅಫ್ಘಾನಿಸ್ತಾನ್ ಪಣದಲ್ಲಿರು ಶೀಲಾವತಿ ಮೇರನ ಉತ್ತರ ಸೋಕಾಪು ಮಾರ ತುಯರೆ ಭೂ ಪ್ರಮಾಣದಲ್ಲಿ ವಿಶ್ವದಲ್ಲೇ ಅತಿ ಚಿಕ್ಕ ದೇಶ ಯಾವುದು? ಭೂ ಪ್ರಮಾಣದಲ್ಲಿ ವಿಶ್ವದಲ್ಲಿ ಅತಿ ಚಿಕ್ಕ ದೇಶ ಯಾವುದು? ವಾಟ್ ಈಸ್ ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಬೈ ಏರಿಯಾ? ವಾಟ್ ಈಸ್ ದ ಸ್ಮಾಲೆಸ್ಟ್ ಕಂಟ್ರಿ ಬೈ ವರ್ಲ್ಡ್ ಬೈ ಏರಿಯಾ ವೈಸ್? ನೋ, ನೇಪಾಲ್ ನೋ, ರಾಂಗ್ ಆನ್ಸರ್. ಎಂಕ ಗೊತ್ತಿತ್ತು ರಶ್ಮಿ ಬೊಕ್ಕ ರಕ್ಷನ್ ಪನ್ಪೆರ ಬುಡ್ಜಿ ಪನಿಯರ ಬುಡ್ಜಿ ತುಯಿನಿಂದ. ಥ್ಯಾಂಕ್ ಯು ಬಣದಲ್ಲೇರು ಶೀಲಾವತಿ, ವೆಲ್ಕಮ್. ಚೈನಾ ಬಣದಲ್ಲೇರು ತಪ್ಪು. ಇಸ್ರೇಲ್ ತಪ್ಪು. ಅಲ್ಲ ನಾಳೆ ಜನ ಅಪ್ಪನ ಮಾರ ಇಟ್ಲ 2 ಜನ ಎನ್ನನೆ ಅವೆಂಚ ಜನ ಕಮ್ಮಿ ತೋಚ್ಪೋನು 4 ಜನ ನಿಕ್ಕಳು ಮೆಸೇಜ್ ಮಾಡೋದಿಲ್ಲಾರು ಯೂಟ್ಯೂಬ್ಲ ಬಚ್ಚು ನಾನು ಲೆಕ್ಕ ಬಂತು. ಬನ್ನಿ ಬನ್ನಿ ಜನರೇ, ನಮ್ಮ ಲೈವನ್ನು 30ಕ್ಕೆ ಏರಿಸಿ ಲೈಕನ್ನು. ಉಕ್ರೇನ್ ತಪ್ಪು. ಪಾಡ್ಲಿ ತಪ್ಪು ಉತ್ತರ ಎಲ್ಲ ಪಾಡ್ಲಿ ತೊಂದರೆ ಮೆಸೇಜ್ ಆಪುನಂಚಿ ಒಂಜಿ 100 ಉತ್ತರ ಪಣ್ಣಗ ಓನ ಸರಿ ಉತ್ತರ ಬರ್ಪುನು. ವಿಕಿಪೀಡಿಯಾ ತಪ್ಪು. ವ್ಯಾಟಿಕನ್ ಸಿಟಿ ಇಸ್ ದ ಕರೆಕ್ಟ್ ಆನ್ಸರ್. 10,000 ಹೋಗಿದೆ ರಶ್ಮಿ ಅವರಿಗೆ. ತಪ್ಪು. ಓಕೆ ಐತ ಉತ್ತರ ಆದ ನನ್ನ ಪಾಡುಚವ ಅಲ್ಲಿ ಗೂಗಲ್ ಮಲ್ಪುನಿ ಮಲ್ಲೇಜ್ ಗೂಗಲ್ ಅಣ್ಣ ಮಂತ್ ಪನ್ಪೆರತ ನಮ್ಮ ಪನೋಡು ಉತ್ತರ ಏರಣ್ಣ ಗೊತ್ತಿತ್ತಿನ ಪಲ್ ನೆಜಿನ ಗೂಗಲ್ ಮನ್ಪು ಎಡ್ದಾದ ಎರಡು ವಿರ ಹೊರ ಪಿದೈ ಪೋನಾಗ ಗೊತ್ತಾಪುಣು. ಅಚ್ಚ ಜನ ಕಮ್ಮಿ ಆಪುಣತ. ಓಕೆ ಕನ್ನಡ ಪಲ್ನೆ. ಓಕೆ ಓಕೆ ಕನ್ನಡ ಪನ್ಕ. ಓಕೆ ನೊಬೆಲ್ ಬಹುಮಾನ ಪಡೆದ ಮೊದಲ ಮಹಿಳೆ, ಹಾಗೆಯೇ 2 ವಿಭಿನ್ನ ವಿಜ್ಞಾನಗಳಲ್ಲಿ ನೊಬೆಲ್ ಪಡೆದ ಏಕೈಕ ವ್ಯಕ್ತಿ ಯಾರು? ಇದು ಕಷ್ಟ ಉಂಟು, ಸುಲಭ ಇಜ್ಜವ. ಐನ್ ದುಂಬೆ ಪಂತುವರ ಒಣದಲ್ಲಿ ತೂತೆರಾರು ಒಣದಲ್ಲಿ. ನೊಬೆಲ್ ಬಹುಮಾನ ಪಡೆದ ಮೊದಲ ಮಹಿಳೆ, ಹಾಗೆಯೇ 2 ವಿಭಿನ್ನ ವಿಜ್ಞಾನಗಳಲ್ಲಿ ನೊಬೆಲ್ ಪಡೆದ ಏಕೈಕ ವ್ಯಕ್ತಿ ಯಾರು? ಗೂಗಲ್ ಹತ್ತಿ ಅವು ಜನರಲ್ ನಾಲೆಜ್ ಬಣ್ಣದಲ್ಲಿ ತಿಳ್ತಂದಿಲ್ಲೇರು. ಕ್ಲೂ ಕೊಡಿ ಬಣ್ಣದಿಲ್ಲೇರು. ಕ್ಲೂ ಕೊಟ್ಟರೆ ಅದು ಉತ್ತರ ಬಂದುಬಿಡ್ತದೆ. ಅದಕ್ಕೆಲ್ಲ ಕ್ಲೂ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಸ್ವಲ್ಪ ಮಂಡೆ ಖರ್ಚು ಮಾಡಿ ತಪ್ಪು ಉತ್ತರ ಕೊಡಿ, ನಂತರ ಸರಿ ಉತ್ತರ ನಾನು ಕೊಡ್ತೇನೆ. ಸ್ವಲ್ಪ ಮೆಸೇಜ್ ಬರಬೇಕಲ್ಲ ಅಲ್ಲಿ. ಇರ್ನ ಜನರಲ್ ನಾಲೆಜ್ ಗೊತ್ತುಂಡಿ ಹೆಂಗೆ ಕೊಣೋದಿರು ಯಾನಿ ಒಣೋದಿರು. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಬಲೆ ಬಲೆ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಯಾರೆಲ್ಲ ಇದ್ದೀರಿ ಲೈವಲ್ಲಿ ಸಪೋರ್ಟ್ ಮಾಡಿ. ದಾದ ಆನ್ಸರ್ ಕೇಳಿದ್ರು. ಆನ್ಸರ್ ಈಸ್ ಮೇರಿ ಕ್ಯೂರಿ. ಪಂಜೋನ ಪುದರಂಜ್ ಮೇರಿ ಕ್ಯೂರಿ ಬಣ್ಣದು. ಓಕೆ, ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳ ಮೂಲಕ ಹರಿಯುವ ನದಿ ಯಾವುದು? ಒಂಜಿ ಜನ ಕಮ್ಮಿ ಆಡದ ಪಾರಿವಾಳ ಅವನದಲ್ಲಿ ಅದೇ ಪಾರಿವಾಳ. ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳ ಮೂಲಕ ಹರಿಯುವ ನದಿ ಯಾವುದು? ಮುರಳಿ ಬರ್ತೀರಾ? ಹಾಯ್ ಮುರಳಿ, ನಮಸ್ತೆ ಸರ್ ಪಣ್ಣದಲ್ಲಿ. ನಾವು ವೆಲ್ಕಮ್ ಟು ಲೈವ್ ಮುರಳಿಯನ್ನ. ಹೇಗಿದ್ದೀರಿ? ಊಟ ಆಯಿತಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೀವು ಮೊನ್ನೆ ಬಂದಿದ್ದೀರಾ ಅಂತಲ್ಲ ಒಮ್ಮೆ?
ಮುರಳಿಯನ್ನೇ ನಮ್ಮ ಮೇರೆತ್ತದ ಮುರಳಿಯನ್ನೇ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹೇಗಿದ್ದೀರಿ ಎಲ್ಲರೂ? ಊಟ ಆಯ್ತಾ ನಿಮ್ಮದು? ಮೇರಿ ಕ್ಯೂರಿ ಬಂದಿದ್ದಾರೆ, ಕರೆಕ್ಟ್ ಆನ್ಸರ್. ಈರ್ಪ್ ಇದೇ ಪೋದು ಬಂದಾಗನೇ ಗೊತ್ತಾಗ್ನೋಡಿದ್ರೆ ರಶ್ಮಿ ತಿಳಿದ್ರೆ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಹೆಲ್ಪ್ ಮಾಡಿ. ಮತ್ತೊಂದು ಪ್ರಶ್ನೆ ಉತ್ತರ ಈಗ ನಾನು ಹೇಳಿದ್ದೇನೆ. ವಿಶ್ವದಲ್ಲೇ ಅತಿ ಹೆಚ್ಚು ದೇಶಗಳ ಮೂಲಕ ಹರಿಯುವ ನದಿ ಯಾವುದು? ಎನ್ನ ಆನ್ಸರ್ ಸರಿಯಾಗಿ ನನ್ನದು ಸರಿ. ಈ ಚಾರ್ಜ್ ಬಿಡಿ ಅಲ್ಲ ತೂಪಿನಿ ನಿಕುಲ್ ಅಲ್ತೆ ತೂದು ಬತ್ತರ ಬಗ ಸರಿ ಅನ್ನ ಕುಲ್ಲುನ. ಮುರಳಿಯೇ ನಿಮ್ಮ ಊರು ಯಾವುದು ಕೇಳಿದ್ರೆ? ನಮ್ಮ ಊರು ಮಂಗಳೂರು ಸರ್, ಪರಂಗಿಪೇಟೆ. ನಿಮ್ಮದು ಯಾವುದು? ಇರ್ನ ಹತ್ತಿ ಗೂಗಲ್ ಡೌನಲ್ಲಿ ಹಿಮಾಲಯ ಪರ್ವತ ತಪ್ಪು. ನಾನು ಎಂಥ ಪ್ರಶ್ನೆ ಕೇಳಿದ್ದು? ನನ್ನ ಪ್ರಶ್ನೆಯನ್ನು ಉತ್ತರ ಕೇಳಿ. ವಿಶ್ವದಲ್ಲೇ ಅತಿ ಹೆಚ್ಚು ದೇಶಗಳ ನಡುವೆ ಹರಿಯುವ ನದಿ ಯಾವುದು ಒಂದು? ಪ್ರಪಂಚಡೆ ಒಂಜಿ ಸುದೆ ಉಂಡತೆ ಕೆಲವು ದೇಶ ನಡತೊಂದು ಪುಳು ಆ ನದಿತ ಪುದರ್ದ ಎಂದು ಶೀಲಾವತಿ ಬಾಯಿ ಪಣಂದುಲೇರು ಹೌದಾ? ಈಗ ಬೇಜಾರಂಡ ಐಜತೆ ಐನ್ಸರ್ ಪಣೋಡ್ಚಿ ಅರೆಗೆ ಪೂರಾ ಮಿಂತ್ರಗ್ ದೊಡ್ಪುಣಿ ಯಾರು ಪಣಂದುಲೇರು ರಶ್ಮಿ ತೆಲ್ತೊಂದುಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಮುರಳಿಯನ್ನ ನಮ್ಮ ಊರು ಕೇಳಿದ್ರಿ, ನಿಮ್ಮ ಊರು ಹೇಳಿ ಅಂತ ಹೇಳಿಲ್ಲ ನೀವು. ಹೇಗಿದ್ದೀರಾ ಮತ್ತೆ? ಏನು ವಿಶೇಷ? ಇಜ್ಜಿ ಫೆಸ್ಟ್ ಬೋರ್ಡ್ ತಗೊಂಡು. ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳ ಮೂಲಕ ಹರಿಯುವ ನದಿ ಯಾವುದು? ಮುರಳಿಯನ್ನು ನಮ್ಮ ಊರು ಸೇವಾಗಿಲು ಗ್ರಾಮ, ಕೋಲಾರ ಜಿಲ್ಲೆ. ಓ ಹೌದಾ? ಕೋಲಾರದಲ್ಲಿ ಚಿನ್ನದ ಗಣಿ ಉಂಟಲ್ಲ, ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ, ಅದು ಶಿವನಿಗೆ ಗೊತ್ತಮ್ಮ, ಆ ಶಿವನಿಗೆ ಗೊತ್ತಮ್ಮ. ಮತ್ತೆ ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಎಂತ ಮಾಡ್ತಾ ಇದ್ದೀರಿ? ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಎಂತ ಮಾಡ್ತಾ ಇದ್ದೀರಿ? ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಚಾನಲನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಮತ್ತು ಡೈಲಿ ನಮ್ಮದು 8 ಲೈವ್ ಇರ್ತದೆ, ಬಂದು ಸಪೋರ್ಟ್ ಮಾಡಿ. ತುಂಗ ತಪ್ಪು, ನೇತ್ರಾವತಿ ತಪ್ಪು, ಅವು ಪೂರ ಭಾರತದ ಉಲಾಯ್ಡು ಪುನತ. ನೈಲ್ ತಪ್ಪು. ಶೀಲಾವತಿ ಬಾಯ್ ಬಣ್ಣದಿದ್ದಾರೆ. ಓಕೆ ಬಾಯ್ ಬಾಯ್, ಶುಭರಾತ್ರಿ ಶೀಲಾವತಿ. ಮೆಸೇಜ್ ಡಿಲೀಟ್ ಮಾಡ್ಕೊಡೋದು ಇಪ್ಪಡವು ಸಪೋರ್ಟ್ ಆಪಣೆಗಳಿಗೆ. ಪ್ರಜ್ವಿತ್ ಬ್ರೋ ಪದ್ಯ ಬಂದು ಬಲ್ತೀನಿ ನಂದದ ಉಳ್ಳಾರ ಪ್ರಜ್ವಿತ್ ಅನ್ನ. ಕಾವೇರಿ ಬಣ್ಣದಲ್ಲಿ ತಪ್ಪು. ಆತ ಸುಲಭಜ್ಜಪ್ಪ. ಇಡೀ ದೇಶೋಡು ಒಂದು 10 ದೇಶದ ನಡುತು ಪೋಪು ನಾವು. 10 ದೇಶಗಳು ಅತಿ ಹೆಚ್ಚು ದೇಶ ಬಂಡ 10 ದೇಶ, ಅಟ್ಲೀಸ್ಟ್ 10 ದೇಶ, 10 ಕಂಟ್ರಿ. ಬನ್ನಿ ಬನ್ನಿ ಜನರೇ, ಎಲ್ಲ ಹುಡುಕ್ತಾ ಇದ್ದಾರಾ ಅಂತ ಹೋಗಿ ಎಲ್ಲ ಚಾರ್ಜಿ ಬಿಡಿಯಲ್ಲೇ ಹುಡುಕ್ತಾ ಇದ್ದಾರಾ ಅಂತಲ್ಲ ಗೊತ್ತಿಲ್ಲ ಬರೋದಿಲ್ಲ. ಓಕೆ ನೈಲ್ ನದಿ ತಪ್ಪು. ಡ್ಯಾನ್ಯೂಬ್ ನದಿ, ಡ್ಯಾನ್ಯೂಬ್ ಅದು ಹೊಸ ನದಿ. ಡ್ಯಾನ್ಯೂಬ್ ನದಿ ಇದು 10 ದೇಶಗಳಲ್ಲಿ ಹಾದುಕೊಂಡು ಹೋಗುತ್ತದೆ. ಡ್ಯಾನ್ಯೂಬ್ ನದಿ ಮಂಡೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಎಲ್ಲಾದರೂ ಜನರಲ್ ನಾಲೆಜ್ ಕೇಳಿದರೆ ನಿಮಗೆ ಪಟಕ್ ಅಂತ ಉತ್ತರ ಕೊಡ್ಬೋದು. ಆಫ್ರಿಕಾದಲ್ಲಿ ಅಬಿಸಿನಿಯಾ ಎಂದು ಕರೆಯಲ್ಪಡುತ್ತಿದ್ದ ದೇಶ ಯಾವುದು? ಆಫ್ರಿಕಾದಲ್ಲಿ ಅಬಿಸಿನಿಯಾ ಎಂದು ಕರೆಯಲ್ಪಡುತ್ತಿದ್ದ ದೇಶ ಯಾವುದು? ಬನ್ನಿ ಬನ್ನಿ ಜನರೇ, ಲೈವ್ಗೆ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಜ್ಞಾನವನ್ನು ವರ್ಧನೆ ಮಾಡಿಕೊಳ್ಳಿ. ಡ್ಯಾನ್ಯೂಬ್ ನಿತ್ಯ ಫಲದಲ್ಲಿ ಮರಾಯ ಅವು ಆದಾಡು. ಆಫ್ರಿಕಾದಲ್ಲಿ ಅಬಿಸಿನಿಯಾ ಎಂದು ಕರೆಯಲ್ಪಡುತ್ತಿದ್ದ ದೇಶ ಯಾವುದು? ಅಲ್ಲೇ ಶುಭರಾತ್ರಿ ಜಪ್ಪುನೈತೇನೆ 10 ಗಂಟೆ ಅಣ್ಣ. ಓಕೆ 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 ಮಾತಾಡಿ. ಶುಭರಾತ್ರಿ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಮಚ್ ಟೈಮ್. ವೆಲ್ಕಮ್. ನಾನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಶುಭರಾತ್ರಿ ಮಾತಾಡಿಗಳ ಪನೊಂದುಲ್ಲೇರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲ ಬಲೆ ಮೈ ನಿಲ್ಲಿಕೆ ಮಲ್ಲಿಗೆದ ಅಲಂಕಾರುನೇ, ಕನ್ನ ನಿಲ್ಲಿಕೆ ಭಯಭಕ್ತಿ ಸನ್ನಿಧಾನುಡೆ. ಮೈಲೆನಿಕೆ ಮಲ್ಲಿಗೆದ ಅಲಂಕಾರುನೇ. ಇಥೋಪಿಯಾ ಇಸ್ ದ ರೈಟ್ ಆನ್ಸರ್. ಭೂಮಿಯಲ್ಲಿರುವ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು? ಭೂಮಿಯಲ್ಲಿರುವ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು? 7 ಬಾಯ್ಸ್ ಬರ್ತೀರಿ ಲೈಕ್ ಕೊರಿಯ ಬಂದಿರು. ಓ ಭಾರಿ ದಿನೋಡ್ ಬೊಕ್ಕ ಬರೋದಿಲ್ಲ 7 ಬಾಯ್ಸ್ ದಾನೆ ಎಂಚ ಉಳ್ಳರು ಸೌಖ್ಯ ಉಳ್ಳರ. ಮನಸ್ಸಾಂಡಿರ್ನ ದಾದೆ ಕಚಿಪು ಡೈಮಂಡ್ ಬಣ್ಣದಿಲ್ಲ. ಕರೆಕ್ಟ್ ಆನ್ಸರ್. ಕಲ್ಲು ಬಣ್ಣದಿಲ್ಲ. ಅವು ಕೆಂಪು ಕಲ್ಲು ಊರುಡದೆ ಅವಿತ ಗಟ್ಟಿ ಜಿಂಚ ಬೊಟ್ಟುನ ರಡ್ಡುದುಂಡಾವು. 2 ಅವಧಿಗಿಂತ ಹೆಚ್ಚು ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಏಕೈಕ ವ್ಯಕ್ತಿ ಯಾರು? 2 ಅವಧಿಗಿಂತ ಹೆಚ್ಚು ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಏಕೈಕ ವ್ಯಕ್ತಿ ಯಾರು? ಕಟಿಲುದಾಪೆ ಶ್ರೀ ಭ್ರಮರಾಂಬಿಕೆ ರಾವ್ ಫೋನ್ ಮಾಡೋಲ್ಲ. ರಾವ್ ಬ್ರೋ ಹೀರೇನದೆ. ಓಕೆ ಓಕೆ ಓಕೆ. ಟ್ರಂಪ್ ತಪ್ಪು ಅವು ಗೊತ್ತುಜಿ ಇಂದು ಓಲ್ಡ್ ಪ್ರಶ್ನೆನ ಗೊತ್ತುಜಿ. ಟ್ರಂಪ್ 2 ಸತಿ ಆತೆ ರಜ್ಜೋಡು ಇತ್ತೆ ಆಯ್ನದು 2 ಸತಿ. ಆ ಪ್ರಶ್ನೆ ಬಿಡ್ಕ ಐಟು ಉತ್ತರ ಉಂಡು. ಫ್ರಾಂಕ್ಲಿನ್ ಡಿ ರೂಸೆಲ್ಟ್ ಅಂದ್. ಫ್ರಾಂಕ್ಲಿನ್ ಡಿ ರೂಸೆಲ್ಟ್. ನೆಕ್ಸ್ಟ್ ಪ್ರಶ್ನೆ. ಉದಯೋನ್ಮುಖ ಸೂರ್ಯನ ದೇಶ ಎಂದು ಕರೆಯಲ್ಪಡುವುದು ದೇಶ ಯಾವುದು? ಉದಯೋನ್ಮುಖ ಸೂರ್ಯನ ದೇಶ. Which country is known as the land of rising sun? ಉದಯೋನ್ಮುಖ ಸೂರ್ಯನ ದೇಶ ಯಾವುದು? ದೇಶ ನಮ್ಮ ಕುಡ್ಲವನದಲ್ಲಿದೆ. ತಪ್ಪು ತಪ್ಪು ಉತ್ತರ ಕೊಟ್ಟಿದ್ದೀರಿ ರಾವ್ನವರೇ. ಮನಸ್ಸಂಡಿ ರಾವ್ ಬ್ರೋ ಎಂಚೋಲ್ಲರು ಸೌಖ್ಯನೇ. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಕ್ಕೆ. ರಕ್ಷನ್ US ಬಣ್ಣದಲ್ಲಿ ತಪ್ಪು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇದ್ದೀರಾ ಮೆಸೇಜ್ ಆಗ್ತಾ ಇರಿ ಸ್ವಲ್ಪ. ಇಲ್ಲದಿದ್ದರೆ ನಮಗೆ ಮೆಸೇಜ್ ಕಮ್ಮಿ ಆಗ್ತದೆ. ಬೊಕ್ಕ ಓಲಿಯ ಸೂರ್ಯ ನಮ್ಮ ಉಂಡು ಉಂಡು ಅತ್ತ ನಮ್ಮ ಊರುಡು ಉಂಡತಿ ಇಜ್ಜೆ ಪಂಡ ನಮ್ಮ ಊರುಡ ತೋಜುಂಡು. ಬಟ್ ಕೈತಲ ಒಂಜಿ ದೇಶದ ಪಂಡ ಆ ದೇಶ ಲಾಸ್ಟ್ ಸಮುದ್ರದ ಬೊಕ್ಕ ಇಂಚ ತೋಜು ನಂಗೆ ಸೂರ್ಯ ಮಿತ್ವರ್ಪಿನ ಅಲ್ತ ಪುದರ್ ಸುಲಭ ಮೂಜೆ ಅಕ್ಷರ ಒಪ್ಪುನು. ಅಲ್ಲಿ ಭೂಕಂಪ ಪುರ ಜಾಸ್ತಿ ಆಪುನು.
क्लू कोरिया निकले गया. Uganda North. Japan is the right answer. Correct. ಲೋಕದಲ್ಲಿಯೇ ಅತಿ ಆಳವಾದ ಸಾಗರದ ಕಣಿವೆ ಯಾವುದು? ಲೋಕದಲ್ಲಿಯೇ ವರ್ಲ್ಡಲ್ಲಿ ಅತಿ ಗುಂಡಿಯಾದ ಸಾಗರದ ಕಣಿವೆ ಯಾವುದು? Which is the world's deepest ocean trench? Which is the world deepest ocean trench? ಸ್ಕಾಟ್ಲೆಂಡ್ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? La 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 la. ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ ಬಯಕೆಯ ಬಳ್ಳಿಯ. ರಕ್ಷಣೆ ಮರಿನಾ ಟ್ರೆಂಚ್ ಪಣದಲ್ಲೇ ಕರೆಕ್ಟ್ ಆನ್ಸರ್. ಸ್ಕಾಟ್ಲೆಂಡ್ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸ್ಕಾಟ್ಲೆಂಡ್ ದೇಶದ ಪರಂಗಿಬೇಟೆ ಕಣಿ ಅನ್ನೋದು. ಸ್ಕಾಟ್ಲೆಂಡ್ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಬನ್ನಿ ಜನರೇ, ಲೈವಿಗೆ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಕಾಶವಾ ನೋಡು ನವಿಲು ಬಣದಲ್ಲಿ ತಪ್ಪು. ನವಿಲು ನಮ್ಮಯೇ ಇದು ಸ್ಕಾಟ್ಲ್ಯಾಂಡ್ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಪ್ರಾಣಿ. ವಿಚ್ ಈಸ್ ದ ನ್ಯಾಷನಲ್ ಎನಿಮಲ್ ಆಫ್ ಸ್ಕಾಟ್ಲ್ಯಾಂಡ್? ಇತ್ತೆ ರಕ್ಷಣೆ ಉತ್ತರ ಕೊರ್ಪೇತು ಲ್ಯಾಪಿದೆ ಪೋಯತ್ತೆ ಅಲ್ಲ ಯೂನಿಕಾರ್ನ್ಗೆ. ಚಾಟ್ GPT ಕೇಳಿ ಬಂದದ್ದಲ್ಲ ನೀನು? ಹೌದಾ, ಓಕೆ. ಲೋಕದಲ್ಲಿ ಮೊದಲ ಮೆಟ್ರೋ ರೈಲು ಅಂಡರ್ ಗ್ರೌಂಡ್ ಮಾರ್ಗ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಒಂದೇನು ಬಲ್ಲೆ. ಲೋಕದಲ್ಲಿ ಮೊದಲ ಮೆಟ್ರೋ ರೈಲು ಅಂಡರ್ ಗ್ರೌಂಡು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ತುಕ ಬನ್ನಿ. ಇಂಚಿನಪ್ಪ ಕ್ವಶನ್ ಎಡ್ಡೆಡ್ಡೆ ಹೊಸದು ಬರ್ಪುಣ ಆಡು. ದುಬೈ ಬಂದಲ್ಲಿ ತಪ್ಪು. 1963 ಟಾತಂಡು. ಅಮೇರಿಕಾ ತಪ್ಪು. ಜಪಾನ್ ತಪ್ಪು. ಸೌದಿ ತಪ್ಪು. ಚೈನಾ ತಪ್ಪು. UK ಇಸ್ ದ ಕರೆಕ್ಟ್ ಆನ್ಸರ್. ಯುನೈಟೆಡ್ ಕಿಂಗ್ಡಮ್ ತಂಕು. ರಷ್ಯಾ ತಪ್ಪು. ವಿಶ್ವದಲ್ಲೇ ಅತಿ ಎತ್ತರವಾದ ಜಲಪಾತ ಯಾವುದು? ವಿಶ್ವದಲ್ಲೇ ಅತಿ ಎತ್ತರವಾದ ಜಲಪಾತ ಯಾವುದು?
ವಿಶ್ವದಲ್ಲೇ ಅತಿ ಎತ್ತರವಾದ ಜಲಪಾತ ಯಾವುದು? ಎಲ್ಲ ಹೆಜ್ಜೆನಂದದು ಉತ್ತರ ಕೊರ್ಪಿನಾಗಲು ಭಜನೆ ಅನ್ಬೇಕನ. ಹಿಂದಿ ಪದ್ಯ ಉಂಟು ಮಾರ, ಹಿಂದಿ ಪದ್ಯ ನಾಡೋದೆ ಕಾಂಡಂಜಿ. ಓ ನೆನಪುಜ್ಜಿ. ಏಂಜಲ್ಸ್ ಮಾಡೋದಿಲ್ಲ, ಕರೆಕ್ಟ್. इतना प्यारा तुझे रब ने बनाया, जी कर देखता रहूं. ಹಲೋ ಪ್ರಿಯಾಂಕಾ ಬಂದೆ ಅನ್ನ ಪಡೆದಿದ್ದಾರೆ. ಹಾಯ್ ಪ್ರಿಯಾಂಕಾ ಅಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇವತ್ತು ಲೇಟ್ ಆಯ್ತು, ಹೌದಾ? ಹೇಗಿದ್ದೀರಿ? ಮತ್ತೆ ಊಟ ಆಯ್ತಾ? मुझे पता चला है भाई यार, इतना तो ये रहेगा ना अपना, क्या है बोलते हैं, 20 साल हो गए, 20. ಓಕೆ ರಕ್ಷನ್ ಬಂದ ಅನ್ನ ಮಾಡೋದಿಲ್ಲ. ಪ್ರಿಯಾಂಕಾ ಸೂಪರ್ ಅನ್ನ. ಊಟ ಆಯ್ತಾ ಕೇಳಿದ್ರೆ ಪ್ರಿಯಾಂಕಾ ಇವತ್ತು ಲೇಟ್ ಆಯಿತು ಮಾಡಿದ್ರೆ. ಓಕೆ ನೋ ಪ್ರಾಬ್ಲಮ್. ಹೇಗಿದ್ದೀರಿ? ಲೈಕ್ ಕೊಟ್ಟರೆ ನಮಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಇದು ಮಾಡಿ ನಮಗೆ ಅಂತ ಮೆಸೇಜ್ ಮಾಡ್ತಾ ಇರಿ.
लाइव में बात करो, लाइव में बात करो यार, जो भी बात करना है लाइव में बात करो प्लीज. ओके, ಲೈಕ್ ಕೊಟ್ಟೆ ಒಣಂದ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. जी करता देखता रहूं, कितना प्यारा तुझे रब ने बनाया. जी कर देखता रहूं, कितना प्यार होना तुझे रब ने बनाया. जी कर देखता रहूं, तू है पागल तू है जोकर तू है जर जानी. तू है पागल तू है जोकर तू है दिल भर जानी. सबसे प्यारा मेरा यारा राजा हिंदुस्तानी. कितना प्यारा तुझे रब ने बनाया. जी कर देखता रहूं, कितना सोना तुझे रब ने बनाया. जी करे देखता रहूं, अंबर से आई है परियों की रानी. देख के जिसे होती है सबको हैरानी. ಸಮಾಚಾರ ಏನು ಅಂತ ಕೇಳ್ತಿದ್ದಾರೆ. ಸಮಾಚಾರ ಏನಿಲ್ಲ ಮೇಡಮ್, ನಿಮ್ಮದೇ ಏನು ಸ್ಪೆಷಲ್ ಇವತ್ತು ಏನಿಲ್ಲ. ನಾನು ಹೋಟ್ಲಿಂದ ಸ್ವಲ್ಪ ಊಟ ತರಿಸಿದೆ. ನಿಮ್ಗೆ ಎಂತ ಸ್ಪೆಷಲು? ನಾ 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 ನಾ. अंबर से आई है परियों की रानी. देख तुझे होती है सबको हैरानी. गुड मॉर्निंग. ओ तुम लोग का चाल सब जानता हूँ यार, सब जानता हूँ मैं. मुझको तो ಹಾಯ್, ವೆಲ್ಕಮ್ 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 ವೆಲ್ಕಮ್. ಹೇಗಿದ್ದೀರಾ? ಮತ್ತೆ ಬನ್ನಿ ಬನ್ನಿ ಬನ್ನಿ, ಲೈವಿಗೆ ಬನ್ನಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಮಾಡಿ. ಹಾಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಬ್ರೋಸ್. ಹೇಗೆ ನೀವು ಇರ್ತೀರಿ? ಹಾಯ್, ಕ್ಯಾ ಚಾಲ್ है? सब चाल पता चलता है भाई. हम तो यार, तुम तो बच्चे थे ब्रो. हम जब भी दुबई आए ना, तुम तो बच्चे, छोटे छोटे बच्चे, बाद में आए हो. तुम लोग बाद में आए यार, क्या बात कर रहे हैं. मैं अभी आया हूँ, मालूम है यार, सब मालूम है, सब मालूम है. एक बात बोलो, कभी भी कुछ प्रैंक कॉल करता है ना, थोड़ा आइडिया करके करो, थोड़ा सोच के करो, कुछ प्लानिंग करो. सडनली मुंडी में आ गया कॉल नहीं करो. ओके, थोड़ा प्लानिंग करो, सामने वालों को पता ना चले. हमको तो पता चल जाएगा, फिर भी दूसरा किसी के साथ अगर प्रैंक करता है ना, ऐसा करो. अगर कुछ आइडिया चाहिए मेरे से सीख लो कभी, मैं आने का टाइम. ओके, मैं बताएगा आप लोगों को. क्या प्रैंक कॉल ब्रो? ओके ओके ओके, मुझे पता है भाई, मुझे पता है. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದೆ ಲೈವಲ್ಲಿ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಮತ್ತೆ ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಹೇಗುಂಟು ಕೆಲಸ ಕಾರ್ಯಕ್ರಮ? अरे क्या हुआ? कुछ नहीं, हाला अनवदीर सिंह. जाके जाके सीआईडी को कॉल करते हैं क्या तुम प्रैंक करने के लिए? हाँ, सीआईडी के साथ प्रैंक करते हैं. क्या हुआ तेरा वादा. ಏನು ಸ್ಪೆಷಲ್ ಮಾಡೋದಿಲ್ಲ. ಸ್ಪೆಷಲ್ ಇವತ್ತು ಇದಿತ್ತು, ಕೋಳಿ ರಸ ಮತ್ತು ನಿಮಗೆ ಇದು ಕಡುಬು ಗೊತ್ತುಂಟ? ಕಡುಬು ತಿಂದಿದ್ದು ನಾನು. ಮೀನಿನ ರಸ, ಕೋಳಿ ರಸ ಮತ್ತು ಕಡುಬು.
अरे यार कौन सा कॉल बोल के बोल रहे हैं, क्या बोल रहे हो यार? मैं जो बोल रहे हैं ना, मुझे एक अजनबी से कॉल आया, वो अर्जेंट अर्जेंट में बात करे यार, मुझे क्लीनिंग चाहिए। मैं उसी टाइम बोला नंदा। कौन नंदा बोल रहे? एक्चुअली मुझे पता चला वो नंदा है बोल के, फिर भी मैं क्यों, गलत नहीं होना चाहिए ना बोल के नंबर बॉस को भेज दिया। बाद में वो बोलते हैं ये नंदा का नंबर है। मैं तो उससे पहले बोल दिया नंदा बोल के। क्या बोल रहे हो ಬಡ ಪ್ರಿಯಾಂಕಾ? ಚಿಕನ್ ಸಾರು ರಾಗಿ ಮುದ್ದೆ ನಾವು ಹೌದಾ? ಒಳ್ಳೇದಾಗ್ತದಲ್ಲ ಚಿಕನ್ ಸಾರು ರಾಗಿ ಮುದ್ದೆ, ಇನ್ನೊಮ್ಮೆ ತಿನ್ಲಿಕ್ಕೆ ಉಂಟು ನನಗೆ. ಓಹೋ ಅಚ್ಚ ಅಚ್ಚ ಅಚ್ಚ, ಓಹೋ ಹೋ ಅಚ್ಚ ಅಚ್ಚ, अच्छा अच्छा अच्छा, ಓಹೋ ಹೋ ಐಸಾ ಕರ್ತೆ ತುಮ್ ಬಹುತ್ ನಾದಾನ್ ಹೈ. ಹಾಯ್ ಮಲ್ಲಿಕಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? लाइक ಕೊಟ್ಟು ಸಪೋರ್ಟ್ ಮಾಡಿ. मुझे तो नहीं पता था. ओके ओके नहीं पता था. चलो मुझे तुम तो अच्छी बच्चा है. ಕಡುಬು ಮೈ ಫೇವರಿಟ್, ಅವರೆಕಾಳು ಸಾರು ಆ್ಯಂಡ್ ಚಿಕನ್ ಸಾರು ಸೂಪರ್. ಹೌದು ಹೌದು, ನನಗೆ ಕಡುಬು भयंकर CID है बोल रहे, फिर क्या है? हम तो पहले ही बोला है अबू को, मैं CID हो, तुम लोग सब संभाल के रहो बोल के. ಮಲ್ಲಿಕಾ ದುಬೈ ಲೈಕ್ ಕಟ್ ಬಂದು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಮತ್ತೆ ಹುಷಾರಾಗಿದ್ದೀರಾ? ಎಂಥ ವಿಶೇಷ? ಎಂಜಿನ ಸ್ಪೆಷಲ್ ಇತ್ತು ಮಲ್ಲಿಕಕ್ಕ ಕೈರಿಗೆ? अच्छा बहुत बच्चा ಅವನೊಂದು. अच्छा बच्चा, अच्छा बच्चा. अब्बू तो अच्छा बच्चा है. हाँ, नंदा भी अच्छा बच्चा है यार. हम लोग इंडिया से इधर आने के बाद हम लोग को छोटा छोटा बच्चा लोग कोई नहीं था ना, सो तुम लोग सब अच्छा लग रहे हैं. ಹುಷಾರಿ ಇಲ್ಲ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೀನಿ. ಹೌದಾ? ಎಂಚಿನ ಅಂಡಿ ಪ್ರಿಯಾಂಕಕ್ಕ, ಮಲ್ಲಿಕಕ್ಕ, ದಾದಾ ಅಂಡಿರಿಗೆ ಅನ್ನ ನಿಮ್ಮ ವೈಫ್ ನೇಮ್ ಆ್ಯಂಡ್ ಬೇಬಿ ನೇಮು? ನಮ್ಮ ವೈಫ್ ನೇಮ್ ಸರಿತಾ ಮತ್ತು ಬೇಬಿ ನೇಮ್ ತ್ರಿಷಾ. ಲೈವಲ್ಲಿ ಬರ್ತಾರೆ ಯಾವಾಗಲೂ. ಇವತ್ತು ಗೊತ್ತಿಲ್ಲ, ಅವಳಿಗೆ ಸ್ವಲ್ಪ ಶೀತ ಆಗಿದೆ, ಬರಲಿಲ್ಲ. ನಂದ तो गंदा बच्चा है उन्होंने. नहीं नहीं ऐसा नहीं बोलना है भाई, हम कभी किसी को भी गंदा नहीं बोलने का. अगर तुम ऐसे दिखाएगा, ये 4 उंगली हम लोग को दिखाएगा. अगर ऐसे दिखाएगा ना दूसरों को, इट विल शो टू अस. ಓಕೆ ಬಾಯ್ ಬಣ್ಣದ್ರೆ. ಓಕೆ ಓಕೆ ಬಾಯ್ 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 ಬಾಯ್. ಥ್ಯಾಂಕ್ ಯು ಸೋ ಮಚ್. ಅವೇ ಲೈಕ್ ಕೊರ್ರೆ ಬತ್ತೀನಿ. ಹಾಸ್ಪಿಟಲ್ ಇತ್ತದಲ್ಲ ಲೈಕ್ ಕೊರ್ರೆ ಬತ್ತಾರತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇರೆಗೆ ಎಂಗಳು ಪ್ರೇಮ್ ಅನ್ಪ ಇಂದು ಅನ್ಪೇರೆ ನಮ್ಮ ಬೇಗ ರಿಕವರಿ ಅವಳು. मैं पंचो उसकी तरफ दिखाऊंगा. ओ ऐसे दिखाएगा? हाँ वो फिर ಒಂಜಿ ಕೈಟ್ ಟೈಪ್ ಮಲ್ಪುಣಿ. ಓ ಅಂದೆ ದಾದಾಂಡ್ ದಾದಾಂಡಿ ಎಂಜಿ ಪನೊಲ್ಲೇರಿಗೆ ದಾದಾಂಡ್ ಮುರಾಣಿಂಚ ಇರು ಪಣೊಂದುಲ್ಲಾರು ಹುಷಾರಿಜ್ಜಿಂದ ಹೆಂಗೆ ಕೇನೊಂದಿತ್ತೆ ದಾದಾ ದಾದಾ ಪ್ರಾಬ್ಲಮ್ ದಾದೆಂದು ಲೈವ್ ಪನೊಲ್ಲೆ ಪಲ್ಲೆ ಎಜ್ಜಿನ ಬರ್ಚಿನ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅವೇ ಬನ್ನಿ ಬನ್ನಿ ಜನರೇ, ಕಮಾನ್. ಯಾರು ಲೈಕ್ ಮಾಡಲಿಲ್ಲ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. नंदा लाइक किया ना? लाइक किया ना यार? गंगा को पूछा नहीं यार लाइक किया कि नहीं किया. करूँगा वनडे. ओके ओके, थैंक यू सो मच, थैंक यू सो मच, थैंक यू सो मच. नहीं कभी भी ना टाइम मिलता है तो थोड़ा आके ಸಪೋರ್ಟ್ ಕರೋ, ಲೈಕ್ ಕರೋ. ಏನಾದರೂ ಹೆಲ್ತ್ ಟಿಪ್ಸ್ ಹೇಳಿ. ನಿಮಗೆ ಎಂಥ ಹೆಲ್ತ್ ಟಿಪ್ಸ್ ಬೇಕು? ನೀವು ತೋರ ಇದ್ದೀರಾ? ತೋರ ಇದ್ದೀರಾ ಸಪೂರ ಇದ್ದೀರಾ? नहीं करूँगा. ओके ओके नो प्रॉब्लम. आपका मर्जी है भाई, हम लोग खाली रिक्वेस्ट कर सकते हैं बस. आपका मर्जी है, सब कुछ आपका मर्जी. आम्ही टोमॅटो बालोबाशी, आम्ही तुम्हाको बालाबाशी. हां ಅಂಚ ಪಂಡ. ಓಕೆ, ಹೇರ್ ಫಾಲ್ ಟಿಪ್ಸ್ ಹೇಳಿ. ಹೇರ್ ಫಾಲ್ ನಮ್ಮದೇ ಆಗಿದೆ. ಟಿಪ್ಸ್ ಇದ್ದರೆ ನಾವೇ ಮೊದಲು ಯೂಸ್ ಮಾಡ್ತಿದ್ದೆವು. ಹೇರ್ ಫಾಲ್ಗೆ ಟಿಪ್ಸ್ ಇಲ್ಲ. ಒಳ್ಳೆ ಸ್ವಲ್ಪ ಸಾಬೂನು ಹಾಕಿ ಮತ್ತು ಆಯಿಲ್ ಹಾಕ್ತಾಯಿರಿ,
अनब्दीर कर दिया पहले ही. ओके ओके ओके, नो प्रॉब्लम. थैंक यू सो मच. हाँ, आई लव यू अंत. अमी तुम्हें बालो बशिवंडा आई लव यू. इंग्लिश में तो बोलता है क्या, वो गाना है ना एक, आई लव यू. गुजराती में बोल रहा है मैं तुम्हाको प्रेम करू चे. बंगाली में है बोलता है अमी तुम्हाके बालो भाषे अंच मन पेर पद्य उंडु हिंदी पद्य उंडव. అవును కరెక్ట్. जीता था तेरे लिए जिसके लिए मरता था. ಸುಮಕ್ಕ ಬತ್ತೀರ. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ದು ಉಳೆ ಬಲೆ ಬಕ್ಕ ವನಸಾಣೆ ದಾದೆ ಕಜಿಪು ಎಂಚ ಉಳ್ಳರು. ಪ್ರಿಯಾಂಕಾ, ನಾನು ಮೆಡಿಕಲ್ ಇದ್ದೀನಿ, ಸಣ್ಣ ಇಲ್ಲ ದಪ್ಪ ಇಲ್ಲ. ಹೌದಾದ, ಕರೆಕ್ಟ್ ಇದ್ದೀರಿ. ಓಕೆ, ನೋ ಪ್ರಾಬ್ಲಮ್. ಮತ್ತೆ ಎಂತ ಏರ್ ಫಾಲ್ಗೆ ಏನು ಟೆನ್ಷನ್ ಮಾಡಬೇಡಿ. ಅದು ಹೋದರೆ ಮತ್ತೆ ಬಂದರೆ ಬರ್ತದೆ, ಇಲ್ಲಾಂದರೆ ಬರಲ್ಲ. ಹೋದರೆ ಹೋಯ್ತಂತ ಲೆಕ್ಕ. ಒಳ್ಳೆ ತೆಂಗಿನ ಎಣ್ಣೆ ಹಾಕಿ ಅಷ್ಟೇ. ಮತ್ತು ಮಾರ್ಕೆಟಲ್ಲಿ ಸಿಗುವ ಎಲ್ಲ ಎಣ್ಣೆಯನ್ನು ತಂದು ಹಾಕಬೇಡಿ. ಲೈಕ್ ಕೊರಿಯರ್ ಕೊರಿಯರ್ ಕೊರಿಯರ್. ಥ್ಯಾಂಕ್ಸ್ ಆಗ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಇರು ಬನ್ನಾನೆ ಲೈಕ್ ಕೊಡ್ದೆ ಉಳಾಯ್ ಬರ್ಪಾರ ಗೊತ್ತು ನಂಗೆ. ಒಕ್ಕ ಸುಮಕ್ಕ ದಾದ ತಿಂಡರಿ ಮನಸ್ ಮಂತಾರ ದಾದ ಮಂತಾರ ಎಕಡೆ ಎಂಜಿನ ಪಂಡರ ಗೊತ್ತು ಜಿ. ಯಾನು ಕೇಂಡಿ ಜಿ ನೀ ಖಾಲಿ ಮ್ಯೂಟ್ ಹೊಡ್ದು ಇರುತ್ತೆ ನಾ ಲೈವ್ ಬೇಲೆತ್ತನು ಅಂತೆ. ನಮ್ಮ ಸಿಒ ಹೋಗಿ 1 ಗಂಟೆ ಆಯಿತು, ಇನ್ನೂ ಬರಲಿಲ್ಲ. ಮನಸಾಂಡು ಬಣ್ಣದಲ್ಲಿರಿ. ಓಕೆ, ಎಂಗ್ಲ ಸಿಒನ್ ಮೀನು ಒಲ್ಪಲ್ಲ ತುಯ್ಯಾರ. ತೂ ಮನಸಾಂಡು. ಅನಬ್ದಿ ಸಿಂಗ್, ಸುಮಾ ಹೌ ಆರ್ ಯು ಅಂತ ಕೇಳೋಲ್ಲೇರು. ಸುಮಾ ಎಚ್ ಹೌ ಆರ್ ಯು, ಹೂ ಆರ್ ಯು ಅಂತ. ಶಿ ಈಸ್ ಮೈ ಸಪೋರ್ಟರ್ ಅನಬ್ದಿರ್ ಸಿಂಗ್. ಪ್ಯಾರೆಂಟ್ಸ್ ಎಲ್ಲಿದ್ದಾರೆ? ಯಾರು? ನಮ್ಮ ಪ್ಯಾರೆಂಟ್ ಊರಲ್ಲಿದ್ದಾರೆ. ಅಪ್ಪ ಇಲ್ಲ, ಅಮ್ಮ ಇದ್ದಾರೆ ಒಬ್ಬರೇ. ಮೀದು ದೀಪದೀದು ಚೂರು ಕೆಲಸ ಮಾಡ್ತದ್ದು ಒನಸ ಅದು ಬರ್ತೀನಿ ಒಂದ್ರೆ ಅಂದೆ. ಓಕೆ ಓಕೆ ಓಕೆ. ನಾನು ಸಪೋರ್ಟ್ ಮಾಡೋಕ್ಕೆ ಬಂದೆ ಎಂದು ಬಣ್ಣದಲ್ಲಿ. ಹೌದೌದೌದು, ನೀವು ಸಪೋರ್ಟ್ ಮಾಡಲಿಕ್ಕೆ ಬಂದದ್ದು. ಪ್ರಿಯಾಂಕಕ್ಕ, ದುಬೈದ ಲೈಫ್ ಹೇಗಿದೆ? ದುಬೈಯ ಲೈಫು ಚೆನ್ನಾಗಿದೆ. ಬಿಸಿಲು ಇದೆ, ತುಂಬ ಬಿಸಿ ಬಿಸಿ ಉಂಟು. ಅವು ಜೋಕುಲಿ ಅವೇ, ಅವು ಮುಳ್ತರಡಿ ಜೋಕುಲು ಪಾತಿರ್ನಿ ಬೇಜಾರು ಪಚ್ಚಿ. ಆಯ್ ಪಂಜಾಬ್ದೇ ಸುಮಾಚ ಜೋಕ್ಲು ಮುಕ್ಳು ಒಳ್ಳೆರಂದ್ಕೆ ಅಂದಿ ಇತ್ತೆ ಬರ್ಪೆ ಪೊಂದು ಪೋತಿನಕುಲು ನಲ್ಲ ಬೈಜರ ಒಂಜಿ ಪದ್ಯ ಉಂಡು ಎಂಜಿನ ಇತ್ತೆ ಪಂದು ಪೋಪಿನಕುಲು ಒಳ್ಳೆರಂದು ಪರವಾಗಿಲ್ಲ ಪಣೊಂದುಲೇರು. ಸುಮಕ್ಕ, ಥ್ಯಾಂಕ್ ಯು ಸೋ ಮಚ್. ದಾಸು ಆರ್ ಬತ್ತೀರ. ಹಾಯ್ ಬ್ರೋ ಪಣೊಂದುಲೇರು. ಹಾಯ್ ದಾಸು ಅಣ್ಣ, ವೆಲ್ಕಮ್ ಟು ಲೈವ್. ಪ್ರಿಯಾಂಕಾ ಡೈಲಿ ಲೈವ್ಗೆ ಬರ್ತೀನಿ ಪಣೊಂದುಲೇರು. ಓಕೆ ಓಕೆ, ನೀವು ಡೈಲಿ ಬಂದು ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಏನು ಸಮಾಚಾರ ಗುರು ಪಣದ್ಲೇರು? ಸಮಾಚಾರ ನಮ್ದೇನಿಲ್ಲ. ನಾನು ನಿಮಗೆ ಮೊದಲು ಬ್ಲೂ ಕೊಡ್ತೇನೆ ನಿಮಗೆ. ನೀವು ದಿವಸಗಳು ಬರ್ತೀರಲ್ಲ ಸಪೋರ್ಟ್ ಮಾಡಲಿಕ್ಕೆ ನನಗೆ. ಅದು ಮತ್ತೆ ಕಲರ್ ಇದ್ದರೆ ಸರಿ ಆಗ್ತದೆ, ಪರಿಚಯದವರು ಅಂತ ಆಗ್ತದೆ. ಮತ್ತು ಹಾಯ್ ಪಣದಲ್ಲೇರು, ಏನು ಸಮಾಚಾರ ಗುರು? ನಮ್ಮದು ಸಮಾಚಾರ ಸೇಮ್ ಡೈಲಿ ಇದ್ದದ್ದೇ. ನೀವು ನಿಮ್ಮ ಸಮಾಚಾರ ಹೇಳಿ, ಹೇಗಿತ್ತು ಇವತ್ತಿನ ದಿವಸ? हमको भी चाहिए बनोदले। हाँ आपको यार, तुमको भी देना चाहिए भाई, भूल गया, लेकिन इसका कोई ज़रूरत नहीं है तुम लोग को, इसीलिए हम नहीं दिया था। वो खाली चैनल वालों को थोड़ा दूसरा आदमी सपोर्ट करने के लिए ज़रूरत पड़ता है. दासु आर एस बनोदले रे.
ಥ್ಯಾಂಕ್ ಯು ಬ್ರದರ್ ಪಣದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಹೇಗಿತ್ತು ಇವತ್ತಿನ ದಿವಸ? ಏನು ಊಟ ಮಾಡಿದ್ರಿ ನೀವು? ಲೈಕ್ ಕೊಟ್ಟಿದ್ದೀರಾ? ಒಂದು ಲೈಕ್ ಕೊಡಲಿಲ್ವಾ ಅಂತ ನೀವು? ದಾಸವನ್ನ ಲೈಕ್ ಕೊಟ್ರಾ ನೀವು? ಕೊಡದಿದ್ರೆ ಕೊಡಿ ಆಯಿತಾ, सपोर्ट ಮಾಡಿ ನಮಗೆ. मजाक कर रहा हूँ. हाँ, मुश्किल नहीं है, मजाक भी चलता है, लेकिन दूसरों को अपना मजाक से दूसरों को हर्ट नहीं होना चाहिए. बस हमें मैसेज चाहिए, लेकिन किसी को हर्ट नहीं करना है. ದಾಸು ಆರ್ ಎಸ್ ಪನ್ನೊಂದು. ಓಕೆ, ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಮಜಾಕ್ ಕರ್ ರಹಾ ಹೂಂ. ಓಕೆ ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ನೋಡುತ್ತಾ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ನೀವು ಡಿ ಪಿಯಲ್ಲಿ ಎಂತ ಹಾಕಿದ್ದೀರಿ ದಾಸು ಆರ್? ನಮಗೆ ಅದು ಎಂತಂತಲೇ ಕಾಣುವುದಿಲ್ಲ, ಕಪ್ಪು ಕಾಣ್ತಾ ಉಂಟು. ಚಿಕನ್ ಬಿರಿಯಾನಿ ಬ್ರದರ್, ನೀವೇನು ಮಾಡಿದ್ದು? ನಾನು ಚಿಕನ್ ರಸೆ ಮತ್ತು ಕಡುಬು ತಿಂದಿದ್ದೇನೆ. ಆಯ್ ನಾರಾಯಣನ ಬಣದಲ್ಲಿ. ನಾರಾಯಣನ ಜೆತ್ತೇರ ಅಂದು ಯಾರು ಲೇಟ್ ಆಣತ್ತೆ ಜೆತ್ತೇರು. ನಾನು ಸಬ್ ಮಾಡಿದ್ದೀನಿ ಬಣದಲ್ಲಿ. ಹೌದೌದು, ನೀವು ಸಬ್ ಮಾಡಿದ್ದೀರಿ. ನಾರಾಯಣ್ ಬ್ರೋ ಇಜ್ಜೇರ ಅಂತ ಕೇಳಿದ್ರೆ ನಾರಾಯಣ್ ಬ್ರೋ ಇತ್ತೀರಿ ಜೆತ್ತೇರ ಅಂದೆ. ಆ ಕಡೆ ಗುಡ್ ನೈಟ್ ಬಂದಿರಿ 10 ಗಂಟೆನ. ಲೇಟ್ ಆಪುಣತೆ ಅಂಚ ಅಕ್ಲಿಗೆ ಕಾಂಡಲ ಅಕ್ಕೆರಪ್ಪುಣದು ಅದೇ ಕಂಡಲ ಊರುಡು ಪುರ 10 ಗಂಟೆ ಜೆಪ್ಪುವೇರತ್ತೆ. ಸಾಧಾರಣ 10 ಗಂಟೆ ಜೆಪ್ಪುವೇರು. ಎನ್ನ ಲೈವ್ ಉಡ್ದ ಹತ್ರ ಅಂತ ಕೊಲ್ಲಿರು, ಎಲ್ಲ ಕೊಲ್ಲಿರು, ಎಲ್ಲ ಅಂತ ಎಂದು ಅಂತ ಅಂದು ಹಣದಲ್ಲಿ. ಯಾನು 12 ಗಂಟೆ ಟೊಪ್ಪು ಅದೇ ಕುಲೋನ್ಲೆ ಅಲ್ಲ ಒಳ್ಳೆ. ಇವಾಗ ನೋಡಿ ಡಿ ಪಿ, ಇವಾಗ ಸರಿ ಉಂಟು. ಅದು ಎಂತಂತ ಗೊತ್ತಾಗೋದಿಲ್ಲ, ತೊಂದರೆ ಇಲ್ಲ, ಸರಿ ಉಂಟು. ಯಾನು 12 ಗಂಟೆ ಊಟ ಉಪ್ಪು ಮಾಡೋದಿಲ್ಲ ಅಂದಂದು 12 ಗಂಟೆ ಯಾಲ ಒಳ್ಳೆ ಕುಳ್ಳೆ ಬನ್ನಿ ಬನ್ನಿ ಕುಳ್ಳೆ ಬರ್ತಲಿ ಕುಳ್ಳೆ ಬತ್ತೆ. ಅವು ಆ್ಯಕ್ಚುಲಿ ಬ್ಲೂ ಕಲರ್ ದಾದ ಆಪುಣ್ ಗೊತ್ತುಂಡ ಏರೆ ಗಂಟೆಲ್ಲ ಸಬ್ಸ್ಕ್ರೈಬ್ ಮನ್ಪೇರ ಆಯ್ತಾನೆ ಈಸಿ ಆಪುಣ್ ಇತ್ತೆ ನಿಕ್ ಪೋದು ಯಾನಿತ್ತ ಪಂಡೆಂಡ ಅರೇನು ಒಂಜಿ ಸಬ್ಸ್ಕ್ರೈಬ್ ಮನ್ಪು ಪಂಡ ಇರೇ ಅರೇನು ಸಬ್ಸ್ಕ್ರೈಬ್ ಮನ್ಪೊಲಿ ಸೀದಾ ಗೋ ಟು ಚಾನೆಲ್ಗೆ ಪೋದು. ఒక ఏరండల రాంగ్ మెసేజ్ ఇప్పుడు పాడి అడ్డ అప్పగానే నిక్లేగల డిలీట్ మనుకోలి ಅಂಚ ಸುಮ ಕದಾಸು ಅನ್ನೋದಿಲ್ಲ. ಇವಾಗನು ಓಕೆ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಾ? ಇನ್ನಿದ್ದಾನೆ ಜನ ನಿಜ್ಜರು ಮಾರ್ರೆ ಇಂಚು ಅರೆ ನೀ ಶುಕ್ರವಾರದ ಪೂರ ಪೂಜೆಗೆ ಹೋದು ಕುಲ್ದೇರಾ ಸುಮಯಕ್ಕೆ ದಾಸು ಚಾನೆಲ್ ಇದೆಯಾ? ಇಜ್ಜಿ 2 ಚಾನೆಲ್ ಇಜ್ಜಿ, ಯಾರು ಸಪೋರ್ಟ್ ಮಾಡ್ಕೊಂಡು
ದಾಸಣ್ಣನವರ ಚಾನೆಲ್ ಇಲ್ಲ. ಸುಮಕ್ಕನಿಗೆ ಸಹ ಸಪೋರ್ಟ್ ಮಾಡಿ ಆಯಿತಾ ದಾಸರವರೇ. ಅವರು ಸಂಜೆ ಇದು ಮಾಡ್ತಾ ಇರ್ತಾರೆ, ಲೈವ್ ಮಾಡ್ತಾ ಇರ್ತಾರೆ ನದಿ ಬದಿಯಲ್ಲಿ ಎಲ್ಲ, ಮತ್ತು ಒಳ್ಳೆ ವಿಡಿಯೋ ಎಲ್ಲ ಆಗ್ತಾ ಇರ್ತಾರೆ. ಸಪೋರ್ಟ್ ಮಾಡಿ ಅವರಿಗೂ ನಿಮ್ಗೆ ಟೈಮ್ ಇದ್ದರೆ. ನಮ್ಮಂಜಿ ಪದ್ಯ ಬನ್ಕನ ಅಂದ ಮರ ಏರ್ಲಜ್ಜೇರ್ ಲಾ 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 जीता तो जिसके लिए मरता था, जीता तो जिसके लिए मरता था। एक ऐसी लड़की थी जिसे मैं प्यार करता था. ये भजन भंडारा. ओके ओके ओके. एक ऐसी लड़की थी जिसे मैं प्यार करता था. कितनी मोहब्बत है मेरे दिल में, कैसे दिखाऊं उसे, कैसे दिखाऊं उसे. दीवानगी ने पागल किया है. संपदन इज बैक. दादे ये तो पुर्ती ओलरिये सूपर सॉन्ग बनो. थैंक यू. दीवानगी ने पागल किया है, कैसे बताऊं उसे, कैसे बताऊं उसे. मिटाने से भी ना मिटेगी मेरी दास्तां. एक ऐसी लड़की थी जिसे मैं प्यार करता था. एक ऐसी लड़की थी जिसे मैं प्यार करता था. ಕಜಿಪು ಕೋಡೆದನ ಹಾಗೆ ರಿಜ್ಜಿಜಿ ಕಜಿಪು ಕೋಡೆದತ್ತೆ ಇನ್ಯಾನ ಹೋಟೆಲ್ ಹಿಡ್ದು ಪುಂಡಿಲ ಗಸಿಲ ಕಂತೀನಿ. मेरी नजर में मेरी जिगर में तस्वीर है यार की, तस्वीर है यार की. मेरी खुशी क्या ये जिंदगी क्या, सौगात है प्यार की, सौगात है प्यार की. उसी के लिए है मेरे ये दोनों जहां. एक ऐसी लड़की थी जिसे मैं प्यार करती थी. एक ऐसा लड़का था जिसे मैं प्यार करता था. ಥ್ಯಾಂಕ್ ಯು. ಏರ್ಲ ಇದ್ದೀರಿ ಬೊಕ್ಕ ದಾದ ಅನ್ಪುಣ ಈಗ ಭಜನೆ ಅನ್ಪಿನಿ ನಾನು. ಕೆಲವೊಂದು ಜನ ಬತ್ತ ತೂದು ಪೋಪೇರು ದಾದ ಇಂಬೆ ಬೊಟ್ಟು ಒಂದುಲ್ಲೆ ಅಂತ ಅಂಚೆ ವ್ಯೂಸ್ ಅಂಡಲ್ಲ ಆಪುಲತೆ ನಮ್ಮ ಜನಗಳು ಬರ ಜೆತ್ತೇರು. ಯಾನು ಪ್ರೀತಿ ಅಕ್ಕನ ಲವ್ ಇತ್ತೆ ಅಂದಂದಿ. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಇದ್ದೀರಿ, ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಜನ್ನಿ ಬನ್ನಿ ಜನ್ನಿ ಬನ್ನಿ ಜನ್ನಿ ಬನ್ನಿ 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 ಬನ್ನಿ. ಪ್ರಿಯಾಂಕಾ ಅಣ್ಣ ಪಣದಿದ್ದೀರಿ. ಹೌದು ಪ್ರಿಯಾಂಕಾ ಅಕ್ಕ ಹೇಗಿದ್ದೀರಿ? ಬನ್ನಿ ಮಾತಾಡಿ, ಸ್ವಲ್ಪ ಮೆಸೇಜ್ ಹಾಕಿ ಏನಾದರೂ. ಮಾತಾಡುವ ಮಂದಾರವೇ ಹಾಡದೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಅನ್ನ ಮನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಕ್ಕ. ಈಗ ಇಲ್ಲಿ ಇಷ್ಟಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಇರೆಗ್ಯುಲರ್ ಸಪೋರ್ಟ್ ಉಂಡಿ ಅವೇ ಬೇಜಾರು ಮಲ್ಪಡ್ಚಿ ಇಜ್ಜಿಚ್ಚಪ್ಪ ಬೇಜಾರು ದಾಲೆಜ್ಜಪ್ಪ. ಯಾನು ಏರ್ಲಜ್ಜಿನೆಲ್ಲ ಕುಲ್ವೆ ನನ್ನ 1 ಗಂಟೆ ಅವು ಎಲ್ಲ ಕೆಲವರು ಭಕ್ತದ ತೂದು ಬೋಪಿರುತ್ತೆ ವ್ಯೂಸ್ ಹಾಪುಣು ಅಂತ ಐಕ್
ಎನ್ಕ್ ಪಂಡ ಜನ ಎತ್ತನ ಖುಷಿ ಆಪುಂಡು ಇಜ್ಜಿನ ದಾದ ಅನ್ಪೇರ ಆಪುಂಡು ಬೊಕ ಎನ್ನ ಮೊಕ್ಕಳು ಪೂರ ಜೆತ್ತೆರು ನಾರಾಯಣ ಬಾವೆ ಬೊಕ ರಕ್ಷರ ಅಕ್ಲೆ ಪುರ ಚೂರು ಜ್ವರ ಪುರ ಉಂಡು ಅಂಚಾದ ಜೆತ್ತೆರು ಅಕುಲು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಿ? ಪ್ರಿಯಾಂಕ ಅಕ್ಕ ಅಂದರೆ ಅದು ಕಕ್ಕ ಆಗುತ್ತೆ ಅನ್ನ ಮನದಲ್ಲಿ. ಪ್ರಿಯಾಂಕ ಅಕ್ಕ ಹೌದೌದು. ಪ್ರಿಯಾಂಕಾ ಸಿಸ್ ಹೇಳ್ತೇನೆ ಆಯ್ತಾ. ಪ್ರಿಯಾಂಕಾ ಸಿಸ್ ಓಕೆ. ಯಾನಿತ್ತಿನ ಖುಷಿ ಆಪುಜೆ ಮನದಲ್ಲಿ ಆಪುಣಪ್ಪ ಮಾತಿರ್ಲಿ ಇತ್ತಿನ ಖುಷಿ ಆಪುಣು ಏತು ಜನ ಬತ್ತೇಡ ಆತ್ ಖುಷಿ. ದಾಸು ಆರು ಬ್ರೋ ಬಣ್ಣದಲ್ಲೇರು ಬತ್ತೇರು ದಾಸು ಬಂದೇರು. ದಾಸಣ್ಣ ಹೇಗಿದ್ದೀರಿ? ಮತ್ತೆ ಚಾರ್ಜ್ ಇಲ್ಲ ವೆಯ್ಟ್ ಮಾಡೋದಿಲ್ಲ. ಹೌದಾ, ಓಕೆ ಓಕೆ. ನಾನು ಹೋಗುದಿಲ್ಲ, ನಾನು ಇದ್ದೇನೆ 11 ಗಂಟೆವರೆಗೆ. 11 ಅಲ್ಲ 9:30 11 ಹೌದೌದು 11:30 12 ಗಂಟೆವರೆಗೆ ಇರ್ತೇನೆ. ಓಕೆ ಬನ್ನಿ ಬನ್ನಿ, ತೊಂದರೆ ಇಲ್ಲ, ಬನ್ನಿ, ಎಲ್ಲ ಯಾವಾಗಲೂ ಬನ್ನಿ. ಪ್ರಿಯಾಂಕಾ ಸಿಸ್ ಓಕೆ 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 ಓಕೆ. ನಗು ನಿಮ್ಮ ಮುಖದಲ್ಲಿ ಬಂದಿದೆ ಯಾಕೆ, ನಗುವು ನಿಮ್ಮ ಮುಖದಲ್ಲಿ ಬಂದಿದೆ ಯಾಕೆ. ಪ್ರಿಯಾಂಕಾ ಸಿಸ್ ಅಲ್ಲ ಬಿಡುವುದು ಮನದಲ್ಲಿರು. ಪ್ರಿಯಾಂಕಾ ಸಾರಿ ಅಲ್ಲ ಮನದಲ್ಲಿರು. ಯಾಕೆ ಸಾರಿ? ಡಿ ಪಿ ನೋಡಿ ಬ್ರದರ್ ಮನದಲ್ಲಿರು. ಡಿ ಪಿ ನನಗೆ ಹಾಗೆ ಕಾಣೋದಿಲ್ಲ. ಡಿ ಪಿ ಸಣ್ಣದು ಕಾಣ್ತಾ ಉಂಟು, ಅದು ಹೇಗೆ ದೊಡ್ಡದು ಮಾಡೋದು? ಒಂದು ಹುಡುಗನ ಫೋಟೋದ ಹಾಗೆ ಉಂಟು. ಹೌದಾ, ಅದು ಮತ್ತೆ ನೋಡ್ತೇನೆ ನಾನು. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಅಲ್ಲಿ ನೋಡ್ತೇನೆ. ಡಿ ಪಿ ಸಣ್ಣದು ಬರ್ತಾ ಉಂಟು. ದುರ್ಬೀನ್ ಇಟ್ಟು ನೋಡ್ಬೇಕಾಗ್ತದಂತ. ನನ್ನದು ದುರ್ಬೀನ್ ಇತ್ತು, ಎಲ್ಲಿ ಉಂಟು ಗೊತ್ತಿಲ್ಲ. ಸಂಪತ್ ಬ್ರೋ ನಮಸ್ತೆ ಬಣ್ಣದಲ್ಲಿ. ಪ್ರಿಯಾಂಕಾ ಬ್ರೋ ನಮಸ್ತೆ ಬಣ್ಣದಲ್ಲಿ. ಸಂಪತ್ತನ್ನೇ ಪ್ರಿಯಾಂಕಾ ಸಮಾಚಾರ ಊಟ ಆಯ್ತಾ? ಸಮಾಚಾರ ಊಟ ಆಗಿದೆ. ಅವರಿಗೇನು ಮುದ್ದೆ ಮತ್ತೆ ಸಾರು ಅಂತ ಏನು ಹೇಳಿದ್ರು ಅವರು. ನನ್ನ ನೋಡಿದರೆ ಭಯ ಪಡ್ತೀರಾ ಅನ್ನ ಮಾಡಿದ್ರೆ. ಹೌದಾ, ಅದು ಯಾಕೆ? ನೀವು ಹೇಳಿದ್ರಿ ಸರಿ ಇದ್ದೇನೆ ಅಂತ. ಸಂಪತ್ತನ್ನ ಪ್ರಿಯಾಂಕಾ ಕೋಳಿ ಸುಕ್ಕ ಬೇಕಾ ಅಂತ ಕೇಳ್ತಿದ್ದಾರೆ. ಬೇಕು ಕೊಡಿಸಿ ಒಣದಲ್ಲಿ ಒಲ್ತು ಕೊರ್ಪರಿ ಇರುತ್ತೆ. ಆರು ಬೇಕು ಕೊಡಿಸಿ ಬಂಡಿರಿ ಒಲ್ತು ಕೊರ್ಪರ್ ಪಲ್ನಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಎಂದು ಹೀಗೆ ಲಲ್ಲಾ ಲಲಾ ಲಲಾ ಹಾಲಿನ ವೇಗ ನನಗೂ. ಉಂಡು ಬಾಣಲೆಯಲ್ಲಿ ಪ್ರಿಯಾಂಕಾ ಅವನು ಬಾಣಲೆ ಸಜ್ಜಿಗೆ ಅದ. ಪರಶುರಾಮ ಮೂವಿದ ಡಾಕ್ಟರ್ ರಾಜ್ಕುಮಾರ್ ಅವರದು. ಹೌದಾ, ನಿಮಗೆಲ್ಲ ಗೊತ್ತುಂಟಲ್ಲ. ಅಣ್ಣ ಅವರು ಅಲ್ಲ. ಸುಮಕ್ಕ ಬತ್ತೀರಿ ಸೂಪರ್ ಬಣ್ಣದಲ್ಲಿ. ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು ನಿಮಗೆ. ಮನಸ್ಸಿನ ಒಳಗಿಂದ, ಹಾರ್ಟಿನ ಒಳಗಿಂದ. ಕನ್ನಡ ಅಭಿಮಾನ ಜಾಸ್ತಿ. ಹೌದು, ಕನ್ನಡಿಗರಲ್ಲ ನಾವು. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾನವೇ ಅಂದದ ಗುಡಿ. ಈ ತಾಂಡಿ ಸಾಧಾರಣ ನಲ್ಲ ಅರ್ಧ ಬಾಟ್ಲಿ ಉಂಡು. ಇನಿ ಸಾಂಗ್ ಜಾಸ್ತಿ ಬಂತು ಜತ ಅಂಚ. ಸೂಪರ್ ಬಂದಿದೆ. ಓಕೆ, ಸೂಪರ್ ಥ್ಯಾಂಕ್ ಯು. ಹಸಿರಿನ ಗಿರಿ ಮಲೆಗೇರಿಸಿದ ಸೌಂದರ್ಯವೇ. ಗುರುಪ್ರದೀಪ್ ಹತ್ತಿರ. ಓ ಮೈ ಗುಡ್ನೆಸ್, ಲೈಕ್ ಡನ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಗುರುಪ್ರದಿ ಅಣ್ಣ.
ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿದ್ದೀರಾ? ಹೌದೌದು, ಒಂದು ಲೈಕ್ ಜಾಸ್ತಿ ಆಯಿತು ಈಗ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನೇಟಿವ್ ಬಣೋದಿಲ್ಲ? ಹೌದಾ, ಓಕೆ 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 ಓಕೆ. ಐತಾರ ಲೈವ್ ಉಂಡತ್ತೆ ಬಣೋದಿಲ್ಲ. ಐತಾರ ಪಗೆಲ್ಡಿಜ್ಜಾವೆ ಬಯ್ಯಾಡುಂಡಾವೆ ಪಗೆಲ್ಡಿ ಆನೊಂಜಿ ಪೂಜೆಗೆ ಪೋಯರಂಡು ಗುರು ರಾಘವೇಂದ್ರ ಸ್ವಾಮಿನ. ಸೊ ಅಲ್ಪದೊಂಚೂರು ಕವರೇಜ್ ಮಂತ್ ಪಾಡುವೆ ಒಕ್ಕ ವೀಡಿಯೋ ಪಂಡಲ. ಸೊ ಕಾಂಡೆಜ್ಜ ಆಯ್ತಾರ ಬಯ್ಯಾಡು ಬರ್ಪೇನು ಅವೇ. ಸುಮಕ್ಕ ಸೂಪರ್ ಸೂಪರ್ ಬಣೋದಿಲ್ಲ. ಸುಮ ಹೆಚ್ಚು ಗುರುಗಳು ಬಣೋದಿಲ್ಲ. ಸುಮ ಅಕ್ಕ ನಮಸ್ತೆ, ನವೀನಣ್ಣ ನಮಸ್ತೆ, ಸಂಪದನ ನಮಸ್ತೆ, ಮಾತನ್ನ ನಮಸ್ತೆ, ಪಿರ ಹಿರೇಗಳ ನಮಸ್ತೆ ಅವೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ 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 ಬಣೋದಿಲ್ಲ. ಪ್ರಿಯಾಂಕಾ ಪ್ರಿಯಾಂಕಾ ಸಂಪತ್ ಬ್ರೋ ಊಟ ಆಯ್ತಾ ಬಣೋದಿಲ್ಲ. ವಿಡಿಯೋ ನೋಡದೆ ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ ಬಣೋದಿಲ್ಲ. ಸಂಪತ್ತನ್ನೇ ಪುಣ್ಯ ಎಡ್ಡೆ ಅಂಡಿ ನಾನು ಬ್ಯುಸಿ ಬಣೋದಿಲ್ಲ ಅಂದೆ ಪಗೆಲ್ಡ್ ಬ್ಯುಸಿ ಬಯ್ಯಾಡ್ ಬಲ್ಲೆ ಅವೇ. ಗುರುಪ್ರದನ್ನೇ ಸುಮಕ್ಕ ವನಸ್ ಮಲ್ತಾರ ಅದಕ್ಕೇನು ಆರು ವನಸ್ಪುರ ಮಲ್ತು ಬತ್ತೀನಿ ಎತ್ತೆ. ಶಾಂತಕ್ಕ ಒಳ್ಳಿರಿ. ಶಾಂತಕ್ಕ ತೂಕ ಬರ್ವೇರು ಆರು ಪ್ರೀತಿ ಅಕ್ಕನ ಲೈವ್ಡು ಸಪೋರ್ಟ್ ಮಂತೊಂದು ಉಪ್ಪೇರು ಬೊಕ್ಕ ಬರ್ಪೇರು ಅಲ್ಲ. ವೇದಾವತಿ ಅಕ್ಕ ಬರ್ತೇರು 37 ಲೈಕ್. ಥ್ಯಾಂಕ್ ಯು ವೇದಾವತಿ ಅಕ್ಕ. ನಮ್ಮ ಲೇಟ್ ಜನ ಬರ್ಪಿನಗಳು ಅಲ್ಲಿ ಪೂರ ಕೆಲ ಬರೋದು ಉಪ್ಪೇರು ಐಕೆ ಎಂಗಳು ಕುಲ್ಲು ಲೇಟ್ ಮುಟ್ಟ ಅಕ್ಕಳು ಬರ್ತೀವಿ ಒಕ್ಕನೇ ಜಪ್ಪುಗ ಅಂತ. ನನ್ನ ಸಚಿನ್ ಬರ್ಪೇರು ಬೊಕ್ಕ ಅಂಚನೆ ಕೆಲವು ಜನ ಬರ್ಪೇರು ಗುರ್ತೈತಿ ನಗಳು ಪೂರ. ಥ್ಯಾಂಕ್ಸ್ ವೇದಾವತಿ ಅಕ್ಕ, ಥ್ಯಾಂಕ್ ಯು ಅವೇ. ಪ್ರಿಯ ಆಯ್ತು ಕೋಳಿ ಸುಕ್ಕ ಬಣೋದಿಲ್ಲ. ಸುಮಕ್ಕ ವೇದಾವತಿ ಅಕ್ಕ ಇರ್ನ ಒಂದು ಇಜ್ಜಿ ನಮ್ಮ ಯಾನ್ ಇತ್ತೆ ಬರ್ಪೆ ಒಣೊಂದುಲ್ಲೇರು ದೂರ ಬರ್ಪೆ ಪೋಪಿಂದ. ದಿಸ್ ಈಸ್ ಟೂ ಮಚ್. ಸುಕ್ಕ ಕೊಡಲೇ ಇಲ್ಲ ಒಣೊಂದುಲ್ಲೇರು ಪ್ರಿಯಾಂಕರ್ ಅವರು. ಹೌದಾ, ಓಕೆ 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 ಓಕೆ. ಸಂಪತ್ತನೆ ನಾ ಕೋಳಿಗೆ ರಂಗ ಸಾಂಗ್ ಅವಿಜ್ಜಿ ಅವು ಭಾರಿ ಬಂಗೊಂಡಿ ಅವೇನು ಪನ್ಪಿನಾಕ ನಿಜ್ಜಿ ಅವು ಪಂಡ ಉತ್ತರ ಕನ್ನಡದ ಸಾಂಗ್ ಅತೆ ಅವು ನಂಗೆ ಬ್ರಾತ್ ಫ್ಯಾಮಿಲಿಯರ್ ಇಜ್ಜವು. ಸಂಗೀತ ಗೊತ್ತಿತ್ತಿನ ಪನ್ನುಲ್ಲ ಅವೇನು ಅಂಚ ಉಂಡು ಆಯ್ತು ಲಿರಿಕ್ಸೇ ಅಂಚ ಉಂಡು. ಪ್ರೀತಿ ಲೈವ್ಡ್ ಉಳ್ಳೇರು ಶಾಂತ ಅಂದ್ಕೊಂಡು ಅಂದಂದು ಶಾಂತ ಕೌಲು ಉಳ್ಳೇರ ಗುರುಪ್ರದಿಯನ್ನ ಇತ್ತು ಯಾನಿತ್ತೆ ಬರ್ಪೇ ಅನ್ನೋದಿಲ್ಲ. ಓಕೆ ಓಕೆ. ವೇದಾವತಿ ಅಕ್ಕ ಇರ್ನ ಒಂದು ಇಜ್ಜಿ ನಮ್ಮ ಎನ್ನ ಲೈಕ್ ಇರೇಗ ಮಿಸ್ ಆಪುಜಿ ಅನ್ನ ಏಪಲ್ ಉಂಡು ಅಂದಂದು ಅತಿ ಇರು ಪ್ಲೇ ಲಿಸ್ಟ್ ಮಲ್ತಿದ್ದಾರ. ಪ್ಲೇ ಲಿಸ್ಟ್ ಮನ್ಪುಳೆ ಇರ್ನ ವೀಡಿಯೋದ ಅಪ್ಪಗೆ ಎಂಕಳಿಗೆ ರಾತ್ರಿ ಎಲ್ಲ ಚಾಲುದು ಯಾರು ಹಾಕೊಂಡು ಇರೇಗ ವಾಚ್ ಅವ್ರು ಬರ್ಪುಣು ಅಂತೆ. ಪ್ಲೇ ಲಿಸ್ಟ್ ಒಂದು ಉಂಡತ್ತೆ ಅವಳು ಮನ್ಪುಳೇರು ಪ್ಲೇ ಲಿಸ್ಟ್ ಪಂಡ ಯೂಟ್ಯೂಬ್ ಸ್ಟುಡಿಯೋಗೆ ಹೋದು ಅವು ಪ್ಲಸ್ದ ಚಿನ್ನದ ಅಲ್ಪ ಗೊತ್ತುಂಡದೆ ಈಗ ಗೊತ್ತಿತ್ತು ಓಕೆ ಮನ್ಪುಳೆ ಜಿನ ಪನ್ಪೆ ಬೋಡಣ ಗೊತ್ತುಜಿ ಪನ್ನೆ ಪನ್ಪೆ. ಇರ್ನ ಸ್ವರ ಎರ್ಪ ವಿಡಾವು ಒಂದು ಇರ್ನ ಸ್ವರ ಎರ್ಪ ವಿಡಾವು ಒಂದು ಇರ್ನ ಸ್ವರ ಎರ್ಪ ವಿಡಾವು ಎಂಜಿನ ವರ್ತ ಇಜ್ಜಿ ಯಾನು ಪ್ರೀತಿ ಅಕ್ಕ ಇಲ್ಲಾಗ ಪೋದು ಬರ್ಪೆ ಬೇಗ ಬರ್ಪೆ ಯಾವ ಆವೆ ಆವೆ ಯಾವ ಪೋದ್ಬಲ್ಲೆ ಮಾತೆರೆಗಳ ಸಪೋರ್ಟ್ ಮಾಡ್ಬಿಡಪ್ಪ. ವೇದಾವತಿ ಅಕ್ಕ ತಂಬು ಕೊರೊಂದುಲ್ಲೇರು. ಓಕೆ ಇರೇ ಗೊತ್ತಾನ ಬಣ್ಣ ಅದೇ ಅಂಚ ಒಂಜಿ ಎಂಜಿನ ಅನ್ಪ್ಲೆ ಗೊತ್ತುಂಡೆ ವೀಡಿಯೋಸ್ದ ಒಂಜಿ ಪ್ಲೇ ಲಿಸ್ಟ್ ಮನ್ಪ್ಲೆ ಬೊಕ್ಕ ಶಾರ್ಟ್ಸ್ದ ಒಂಜಿ ಪ್ಲೇ ಲಿಸ್ಟ್ ಮನ್ಪ್ಲೆ ಅಂಚನೆ ಲೈವ್ದ ಒಂಜಿ ಪ್ಲೇ ಲಿಸ್ಟ್ ಮನ್ಪ್ಲೆ. ಸೊ ಇರಗೆ ಏರೆಗಳ ಸಪೋರ್ಟ್ ಮನ್ಪುಣಾಗ್ಲ ಈಸಿ ಆಪುಂಡು ಚಾಲು ದೀದು ಬುಡಿಯಾರ ಆಪುಂಡು ಅಂಚ ಏತ ಐವ ವೀಡಿಯೋ ಎತ್ತನ ಐವ ವೀಡಿಯೋನ ತೂವಳಿ ಅಕ್ಲೆ ಎಲ್ಲಿ ಅಂಡ ಎಲ್ಲಿ ಮಲ್ಲ. ಎಂಗ್ಲ ಪುರ ಚಾನೆಲ್ ತೂಲೆಗೆ ಉಂಡು ಪುರ್ಸತ್ತಿಂದ್ರೆ ಇರ್ಲ ತೂಲೆ. ಸಂಡೇ ಲೈವ್ ಇರುತ್ತಾ? ಹೌದು, ಸಂಜೆ ಆಯಿತಾ 7 ಗಂಟೆಗೆ ಇರ್ತದೆ. ಸಂಜೆ 7 ಗಂಟೆಯಿಂದ ಲೇಟ್ ನೈಟ್ವರೆಗೆ ಪಾರ್ಟಿ. ಈರು ಎಂಡು ಮಲ್ಪೆರು ಪ್ರೀ ವಂಡೇರು 6 ಎಂಡು ಮಲ್ಪೆರು ಪ್ರೀ ವಂಡೇರು ಅಂದ. ಓಕೆ ಓಕೆ ಓಕೆ. ಸುಮಕ್ಕ ಸೂಪರ್ ಮಾಡೋದಿಲ್ಲ. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಾರ್ಟಿ ಮಾಡೋದಿಲ್ಲ. ಹೌದು, ಪಾರ್ಟಿ ಅಂದರೆ ಕುಡಿಲಿಕ್ಕಿಲ್ಲ, ನೀರು ಕುಡಿಯುತ್ತಾ ಪಾರ್ಟಿ ಮಾಡೋದು, ಸಾಂಗ್ ಆಡೋದು, ಡ್ಯಾನ್ಸ್ ಮಾಡೋದು, ಬೈಲ ಡ್ಯಾನ್ಸ್. ಸಾಲ್ಯಾನ್ ಸಾಂಗ್ಲಿ ಕೋನಚಿ ಏ ಪೋರಿ ಕೋನಾಚಿ ಸಾಲ್ಯಾಂ ಸಾಂಗ್ಲಿ ಕೋನಚಿ ಏ ಪೋರಿ ಕೋನಾಚಿ. ಟೀ ಶರ್ಟ್ ಸೋಕುಂಡು ಎಂಕ ಕೊರ್ಪರ ಇರೇಗ ಕೊರ್ಕಯೇ ತೊಂದರೆಜ್ಜಿ ಕೊರ್ಕ ಉಂದು ದಾದೇಕ್ ಒಂದು ಯಾನು ನಿಚ್ಚ ಪಾಡ್ನತೆ
ಟೀ ಶರ್ಟ್ ಸೋಕೊಂಡು ಎಂಕ ಕೊರ್ಪರ ಓಕೆ. ಸುಮಯಚ್ ಸೂಪರ್ ಸೂಪರ್ ಬಣ್ಣದಲ್ಲಿ, ಸುಮಯಚ್ ಸೂಪರ್ ಸೂಪರ್ ಬಣ್ಣದಲ್ಲಿ. ಪ್ರಿಯಾಂಕಾ ಆದರೆ ನಾವು ನೀರನ್ನೇ ಕುಡಿಯೋದು, ಆದರೂ ನಾವು ನೀರನ್ನೇ ಕುಡಿಯೋದು. ಹೌದಾ ಓಕೆ ಓಕೆ. ಕಲ್ಯಾಣ ಸಾಂಗ್ ಬನ್ನಿ. ಕಲ್ಯಾಣನ ಕಲ್ಯಾಣ ಮೂವಿ ಹೊಸ ಹೊಸ ಸಾಂಗ್ ಏನು ವರೆಯರು ಪಕ್ಕ ಹಳ್ಳಿ ಹುಡುಗಿ ಬಣ್ಣದಲ್ಲಿ. ಹೌದಾ ಓಕೆ 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 ಓಕೆ. ಕಲ್ಯಾಣ ಸಾಂಗ್ ಬಂಡ ಓ ಹೆಂಗೆ ಗೊತ್ತು ಜೆ ಪರ ಫುಲ್ ಪಾಡ್ಲಿ ಒಂದು ಎರಡು ಮೂಜಿ ವರ್ಡ್ ನಾಡೋಡ್ಡಲ್ಲ ಹಿಂಗೆ ನಾಡೋ ಕಲ್ಯಾಣ ಸಾಂಗ್ ಇತ್ತ ಪಾಂಡರ ಅವು ಅಚ್ಚ ಅವ್ವ ಅವು ಪಕ್ಕಡೆ ಚೂರು ಕಾಮಿಡಿಗೆ ಆತೆ. ಸಾಲಿಯಾನ್ ಸಾಂಗ್ಲಿ ಕೋಣ ಹಚ್ಚಿ ಆತೆ ಅವು ಚೂರು ಬೈಲ ಅವನ್ ಪೇರತ್ತೆ. ಈಗ ಖಾಲಿ ಆತೇನೆ ಬಂದು ಅಲ್ತೊಂದು ಪೇರತ್ತೆ ಅವೇ ಕ್ರಿಶ್ಚಿಯನ್ ಸಾಂಗ್ ಅದೇವು. ಪ್ರಿಯಾಂಕಾ ನಾನು 26 ವರ್ಷದಿಂದ ಮ್ಯಾರೇಜ್ ಆಗಿ 10 ಇಯರ್ಸ್ ಆಯಿತು. ಹೌದಾ, ನಿಮಗೆ ಮದುವೆ ಆಗಿ 10 ವರ್ಷ ಆಯಿತಾ? ಓಕೆ 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 ಓಕೆ. ಎಷ್ಟು ಮಕ್ಕಳಿದ್ದಾರೆ? ಸುಮಾರು ಏನು ಮಾಡ್ತಾ ಇದ್ದಾರೆ? ಸ್ಕೂಲ್ಗೆ ಹೋಗ್ತಾ ಇದ್ದಾರಾ? ಕೆಲಸ ಮಾಡ್ತಾ ಇದ್ದಾರಾ? ಪ್ರಿಯಾಂಕಾ 2 ಬಾಯ್ಸ್. ಹೌದಾ, ಸ್ಟಡಿ ಮಾಡ್ತಾ ಇದ್ದಾರಾ ಸ್ಕೂಲಲ್ಲಿ? ಅಲ್ಲ ಕಾಲೇಜ್ ಅಲ್ಲ ಕೆಲಸ? ನೀವೊಂದು ಯೂಟ್ಯೂಬ್ ಚಾನೆಲ್ ಮಾಡ್ಬೋದಲ್ಲ, ನಿಮ್ಮ ಊರಿನೆಲ್ಲ ತೋರಿಸ್ತಾ, ಹಸು ಕರು ಎಲ್ಲ ತೋರಿಸ್ತಾ. ಒಬ್ಬರು 8 ವರ್ಷ, ಒಬ್ಬರು 3 ವರ್ಷ. ಓಕೆ ಓಕೆ ಓಕೆ. ಹಾಯ್ ಬಣದಲ್ಲಿ. ಹೌದೌದು, ಯೂಟ್ಯೂಬ್ ಚಾನೆಲ್ ಮಾಡ್ಬೋದು ನಿಮಗೆ. ಊರಲ್ಲಿ ಹಸು ಎಲ್ಲ ಇದ್ದರೆ ತುಂಬ ಡೈಲಿ ವ್ಲಾಗ್ ಹಾಕಿದರೆ ನಿಮಗೆ ಸಪೋರ್ಟ್ ಆಗ್ತದೆ. ಅಣ್ಣ ನನಗೆ ಜಸ್ಟ್ 26. ನಿಮಗೆ 26? ಓಕೆ 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 ಓಕೆ. 26 ವರ್ಷದಲ್ಲಿ 10 ವರ್ಷ ಮದುವೆ ಆಗಿದೆ ಅಂದರೆ 16 ವರ್ಷದಲ್ಲಿ ಮದುವೆ ಆಗಿದೆ ಬೇಗ. ಓಕೆ, ಒಳ್ಳೇದು. ಸ್ವಲ್ಪ ಬೇಗ ಮದುವೆ ಆದರೆ ನಮ್ಮ ಮಕ್ಕಳು ದೊಡ್ಡದಾಗ್ತಾರಲ್ಲ, ನಮಗೆ ಮತ್ತೆ ಕೆಲಸ ಮಾಡಬೇಕಂತ ಇಲ್ಲ. ನಮಗೊಂದು 30-40 ಆಗುವಾಗ ಮಕ್ಕಳು ಕೆಲಸಕ್ಕೆ ಸೇರಿದರೆ ಒಳ್ಳೇದಲ್ವಾ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಯಾರೆಲ್ಲ ಇದ್ದೀರಿ ಲೈವ್ಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಸುಮಕ್ಕ ಸಪೋರ್ಟ್ ಮಂತಂದು ಥ್ಯಾಂಕ್ ಯು ಸೋ ಮಚ್ ಸುಮಕ್ಕ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಡಿರೆ ಆನೆ ರೀಜರ ಮೇರೆ ಓಡಿ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಒಂಜಿ ನಿದ್ರೆ ಲಕ್ಕ ಅವನ ಸಾಂಗ್ ಮಾಡ್ಕ ನಂದಿ. ಕರ್ನಾಟಕದಾಗಲಿ ಪೂರ ಒಯ್ಪರೆ ಒಂಜಿ ಸಾಂಗ್ ಮಾಡ್ಕಣ. ಬಹಳ ಚೆನ್ನಾಗಿ ಎಜುಕೇಷನ್ನಲ್ಲಿ ಫಸ್ಟ್ ಇದೆ ಅಂದ್ರೆ. ಹೌದಾ, ಓಕೆ ಓಕೆ. ಒಳ್ಳೇದಾಗಲಿ ಒಳ್ಳೇದಾಗಲಿ ಅವರಿಗೆ. 13 ವರ್ಷ ಅಂದರೆ ಈಗ 9ನೇ ಕ್ಲಾಸಲ್ಲಿದ್ದಾರಾ 8ನೇ ಕ್ಲಾಸಲ್ಲಿದ್ದಾರಾ? ನನಗೆ ನಿದ್ದೆ ಬರುತ್ತೆ. ನಿದ್ರೆ ಬರ್ತದ? ನಿದ್ರೆ ಓಡಿಸ್ಲಾ? ಓ ಸುಮಕ್ಕ, ನಿದ್ರೆ ಓಡಿಸ್ಲಾ? ಸ್ಕಿಪ್ ಮಾಡೋದಿಲ್ಲ. ಸರಿತಕ್ಕ ಬೈಜರ ವೇಂಡಿರು ಬೈದಿರಿ ಬೈದಿರಿ ಅಕ್ಕಳು ಜೆತ್ತಿರ ಅಂದಿತ್ತೆ. ಅಲ್ಲಿಗೆ ತ್ರಿಷಾಗೊಂಚೂರು ಸೀತ ಉಂಡಿಗೆ ಅಂಚ. ಆ್ಯಂಡ್ ಒಂದು LKG. ಓಕೆ ಓಕೆ. ಎಂಥದ್ದು ನೀವು 13 ವರ್ಷ ಅಂತ ಹೇಳಿದಲ್ಲ? ಓಕೆ 8 ವರ್ಷ ಮತ್ತೆ. ಓಕೆ ಸಾರಿ ಸಾರಿ ಸಾರಿ. ಹೌದು ಹೌದು ಹೌದು. ಪದ್ಯ ಬೋಡೆ ಬೆಳ್ಳಿ ಮುಡಿತು ಬೋಡ ಇರೇ ನಿದ್ರೆ ಓಡಿಪೋಡ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಇರ್ ಪಲ್ಲೆ ಒಂದೆಡ ಪನ್ಪ್ಯಾನ್ ತೆಲಿಪೊಡ್ಚಿ. ಒಣಗುಲ್ಲೇರಿ. ಓಕೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಎಲೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲ ಮ್ಯಾಗಿನ ಮಂಜು ಹನಿ ಪಲ್ಗುಟ್ಟೈತೆ,
ಎಲೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಳಮಗಿನ ಮಂಜು ಹನಿ ಪಲ್ಗುಟ್ಟೈತೆ, ಹಕ್ಕಿ ಹಾರುತ್ತಿದೆ ಖುಷಿ ಖುಷಿ ಎನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಅಕೊಂಬೆ ಇಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ, ಬಾನಾಡಿ ನನ್ನ ತೆರೆ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ. ಯಾಕಡೆ ಹನುಮಂತನ್ನ ಗುರುಗೊಡ್ತೀಯಾ? ಮಂಗ ಮರ ಏರುತ್ತಿದೆ, ಅಕೊಂಬೆ ಇಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ, ಆಹಾ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ, ಬಾನಾಗೆ ರಂಗು ಚಲಿ ಸೂರ್ಯ ಮಳೆ ಓಡಿ ಬಂದ, ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ. ಯಾವ ನಿದ್ರೆ ಬೋಣೆ ಸುಮಕ್ಕ ಮಂಗ ಮರ ಏರ್ತಾ ಇದೆ. ಬೊಲ್ಪು ಆಂಡಿ ಗೊದ್ರುಡು ಪಿದಾಯಿ ಬಲಿಪುಳಿಯ ಮಂಜಲೆ ಪುಂಜಲೆ ಅಂತ ಪನೊಂದುಲ್ಲೇರು. ಇರೇನ ನೆಟ್ವರ್ಕ್ ವಿಶ್ ಉಂಡು ಅಂತ ಪನೊಂದುಲ್ಲೇರು, ಸರಿ ಉಂಡು ಬಣ್ಣ ಇನಿ ಇನಿ ನೆಟ್ವರ್ಕ್ ಸರಿ ಉಂಡು ಅದೇ ದೇವರ ದಯ ಮರ ದೇವರಡೆ ಪ್ರೇಮಂತಿನ ಅವೇ ನೆಟ್ವರ್ಕ್ ಪಾರೆ ಅಲ್ಲಿ. ಸುಮಕ್ಕ ಪ್ರೀತಿ ಅಕ್ಕನ ಲೈವ್ ತಿಕ್ಕುಜಿ ಯಾರು ಬಂದು ಬಂತೇರ ಅಂದಿ ನವೀನನ್ನ ಎನ್ನ ನಿದ್ರೆ ಫೋಂಡಿ ಅವನೊಂದುಲ್ಲೇರು ಗುರುಪ್ರದಿ. ಸುಮಕ್ಕ ಲಾ ಪೋಂಡು ಬಂಡೇರು ಅಂದಿ ಯಾನ್ ಬೊಕ್ಕಲ ಜೋರುಡು ಬೊಟ್ಟುಲೆ ಬರಿತಾ ಆಗೋಲ್ಲ ಉಪದ್ರ ಹಾಪುಣ ಅಂದೇನಿಪುಣಿ ಅಂದು. ಕವಿರತ್ತ ಕಾಳಿದಾಸ ಹೌದೌದು, ಅದು ಒಳ್ಳೆ ಉಂಟು ಪದ್ಯ, ಮ್ಯೂಸಿಕ್ ಇದ್ದರೆ ಒಳ್ಳೇದಾಗ್ತದೆ, ಮ್ಯೂಸಿಕ್ನಲ್ಲಿ ಹೇಳ್ಬೇಕು. ಸುಮಕ್ಕನಿಗೆ ನಿದ್ರೆ ಬರ್ತಾ ಇತ್ತಲ್ಲ ಅದಕ್ಕೆ ಅವರನ್ನು ನಿದ್ದೆಯನ್ನು ನಾನು ಓಡಿಸಿದ್ದು. ಮತ್ತೆ ಎಲ್ಲ ಸ್ಲೋ ಸಾಂಗ್ ಆಡಿದರೆ ಅವರು ಮಲಗ್ತಾರೆ. ಮತ್ತೆ ಸುಮಕ್ಕ ಎಂಚ ಉಳ್ಳಾರ ಪಂದ್ ರಾವ್ ಫಾನಕ್ಕೆ ಏನೊಂದುಳ್ಳೇರು ಪ್ರಿಯಾಂಕಾ ಆದರೂ ವೆರಿ ಮೀನಿಂಗ್ಫುಲ್. ಹೌದೌದೌದು, ಎಲ್ಲ ಕನ್ನಡ ಓಲ್ಡ್ ಸಾಂಗ್ಸ್ ಎಲ್ಲ ಮೀನಿಂಗ್ಫುಲ್ಲೇ. ನೀ ಮೀಟಿದ ಬಣ್ಣದಲ್ಲೇರು, ನೀ ಮೀಟಿದ ಕಡೆ ಪಂತೆ ನಂದಿ ಓಡ ಕೊಡೋರ ನಿಕ್ಕುಲ್ ನಾನು ಸತಿ ಕೇಂದ್ರ ಪಂಪೇನೆ ಎಂಕದಲ್ಲ ಪ್ರಾಬ್ಲಮ್ ಇಚ್ಚಿ ನಿಕ್ಲೇ ಕೇಂದ್ರ ಆಯ್ತು ನಾನು ಎಡ್ರೆ ಮಾಡಿಯಾ ಅವನೊಂದಲ್ಲೇರು ಎಂದ್ರೆ ಮಾಡಿಯಾ ಅಂದು. ಅವರ ನಿದ್ರೆ ಅಲ್ಲ ನಮ್ಮದು ನಿದ್ದೆ ಹೋಯ್ತು, ನೋವು ಜೋಡಿ ಹೋಯ್ತು ಅವನೊಂದು. ಬಾಯ್ಸ್ ತಿಳ್ತಂದು ಸುಮಕ್ಕ ಒಂದು ಬಾಯ್ಸ್ ತಿಳ್ತಂದಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಾ ಲೈವಿಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿದವರು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕರಣ ಅವು ಆಯ್ತಾ, ಬಾಡಿ ಗೊತ್ತುನ ತೂಪೆ ಅನ್ಸು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಸೂರ್ಯನ ಆಗಮನ ಭೂತಾಯಿಯ ರಸಗಾನ. ಇಜ್ಜಿ ಅವು ಪಂಡ ಉಲಾಯ್ದ ಬಾಡಿ ಬರ್ಪುಜ ಆಯ್ತಾ. ಯಾನು ಸೂಪರ್ ಬಾಯ್ಸ್ ಬಣ್ಣದಿಲ್ಲ, ಹಾಯ್ ಸುಮಕ್ಕ ಬಣ್ಣದಿಲ್ಲರು. ಪ್ರಿಯಾಂಕಾ ನಮ್ಮ ನಿದ್ರೆ ಹೋಯ್ತು, ಇನ್ನು 1 ಅವರು ಇರುತ್ತೀನಿ ಮಂಡೇರಿ. ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಭೂತ ಎತ್ತಿ ಬಂಗುಡೆ ಅವನೊಂದುಲ್ಲೇರು ಅಂದೆ ಅವು ಎಂಕ ಕಾಳಿ ರಡ್ಡೆ ಲೈನ್ ಬರ್ಪಿನಿ ಬೊಕ್ಕ ಬರ್ಪು ಉಲಾಯ್ದ ಆಯ್ತಾ. ಒಂದು ಬರ ಗೊತ್ತು ಜಾತ ಪಂಡ ಕೇಂದ್ರ ಜಿ ಜಾಸ್ತಿ ಅನ್ ಕೇಂದ್ರ ಗೊತ್ತಾ ಒಂದು 2 ದಿನ ಕೇನ್ವೆ ಬೊಕ್ಕ ಪನ್ಪೆ ಅವೇ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ, ಹಾಗೇನೆ ಸಪೋರ್ಟ್ ಮಾಡಿ. ಮತ್ತು ನಿದ್ರೆ ಬರುವವರಿಗೆಲ್ಲ ನಾನು ಬಡಿದು ನಿದ್ರೆ ಓಡಿಸ್ತೇನೆ. ಬಾಡಿ ಡೆಡ್ ಬಾಡಿಯ ಉಲಾಯಿಂದ ಅತ್ತೆ ಉಲಾಯ್ಡ್ ಬಂಡ ನಾವು ಕೆಲವು ಐಕೆಂಜಿನ ಪಂಪಿರ್ದ ಪಲ್ಲವಿ ಚರಣ ಉಪುರ. ಸೊ ನಂಗೆ ಸುರುತ ರೆಡ್ ಲೈನ್ ಗೊತ್ತಪ್ಪು ಉಲಾಯ್ದ ಗೊತ್ತಪ್ಪುಜಿ ಅಂಚ ಗೊತ್ತಿತ್ತೀನೇನು ಪಾತ್ರ ಪನ್ನೋಡು ಅವು ಈಜಿನ ಒಟ್ರಸೆ ಆಪು ನೈಕ್ ಈರು ಬೆಳ್ತಂಗಡಿಯ ಬಾಯ್ಸ್ಗೆ ಏನಂದಿಲ್ಲ ಅದು ಪೋಡಿ ಯಾರು ಬೆಳ್ತಂಗಡಿದ್ದಾರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಮೆಸೇಜ್ ಆಗ್ತಾ ಇರಿ. ನಿಮ್ಮ ಮೆಸೇಜಿನಿಂದ ನಮಗೆ ಹಣ ಬರುತ್ತದೆ, ಹಣ ಬಂದರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು. ಪ್ರಿಯಾಂಕಣ್ಣ ಜನರೇ ವಣದಲ್ಲೇ ಸುಮಕ್ಕ ಇನಿ ಸೆಕೆ ವಣದಲ್ಲಿ ಅಂದಿ ಮೂಲ ಸೆಕೆ ಎಂಕ್ಳೆಗು ಎಂಚಿನ ಗೊತ್ತನೆ ಏಸಿ ಬಾರ್ದು ಗೊತ್ತಾ ಪುಜಿ ಸೆಕೆ ಅಂಚ ಅಂಡು ನಿದ್ರೆ ಓಡಿದ್ದು ಗುಡ್ಡ ಓಡಿದದ್ದು ನಿದ್ರೆ ಓಡಿದಳು ಗುಡ್ ಐಡಿಯಾ ಅವನದಲ್ಲಿ. ಹೌದೌದು, ಓಡಿಸೋದಾ ನಿದ್ರೆ ಓಡಿಸಲಿಕ್ಕೆ ಗುಡ್ ಐಡಿಯಾ. ಹೌದೌದು. 7 ಬಾಯ್ಸ್ ಎಲ್ಲರೂ ಲೈಕ್ ಮಾಡಿ, ನಮ್ಮನ್ನು ಶ್ರೀಮಂತರನ್ನು ಮಾಡಿ, ಶ್ರೀಮಂತರನ್ನು
ಹೌದಿ ಕೋಡೆ ಹೆಂಚಿನ ವಿಷಯ ಗೊತ್ತನೆ ಒಂಜಿ ರಡ್ಡು ಲೈಕ್ ಆವಡಿತ್ತು ಮಾರೆ ಏತ್ ಕಾತ 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 ಸಂಪತ್ತನ್ನೇ ಯಾನು ಪುರ ಸಂಪತ್ತನ್ನೇ ಮನ್ಪಿನ ಕೂಡ ಒಂಜಿ 5 ನಿಮಿಷ ಅಂತುಗ ತೂಕ ಆ ಒಂದು ಬೊಕ್ಕ ಯಾನೂರಿಯ ಕಾಲ್ ಮಂತ್ ಪಂಡೆ ಒಂಜಿ ಲೈಕ್ ಮನ್ಪು ಮಂದ್ ಮಾರೆ ಬೊಕ್ಕ ಆಯ್ ಮಂತೆ ಬೊಕ್ಕ ಕೊಡ 2 ಜನ ಮಂತೇರಿ ಯಾರು ಬರ್ತೈತೆ ಸಂಪತ್ತನ್ನೆಲ್ಲ ಕಾತುಂತೇರಿ 2 ಮನ್ಪಾಡು ಸುಮಕ್ಕಲ ಎತ್ತೇರು ಲಾಸ್ಟ್ ಮುಟ್ಟಲ್ಲ ಕಾಮಿಡಿ ಆಪುನು ಹೊರ ಕಾಮಿಡಿ ಆಪುನು ಜನಕ್ಕೆ ಪೋಡುವಾದ್ರೆ ಮಸ್ತ್ ಪಾತೆರ ಒಂದು ಪುರ ಕಾಮಿಡಿ ಆಪುನು ಬನ್ನಿ 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 ಜನರೇ ಬನ್ನಿ ಬನ್ನಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ನೋಡಬೇಡಿ ಕೆಳಗೆ ಬಂದು ಒಂದು ಮಾತಾಡಿ ಸ್ವಲ್ಪ ಹೌದೇ ನೀವು ನನ್ನ ಅಣ್ಣನ ಪ್ಲೇಸ್ ಪಡೆದಿರೋದು ಮುಂದೆ ಒಳ್ಳೇದು ಆಗುತ್ತೆ ಅನ್ನ ಪಣದಲ್ಲಿರ ಆಯ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ನಮಗೊಂದು ನೀವು ಸಿಸ್ಟರ್ ಆಗಿದ್ದೀರಲ್ಲ ಓಕೆ ನೀವು ನನ್ನ ಅನ್ನ ಪ್ಲೇಸ್ ಪಡೆದಿದ್ದೀರಾ ಮುಂದೆ ಒಳ್ಳೇದಾಗುತ್ತೆ ಅನ್ನ ಓಕೆ ಓಕೆ ಸುಮಕ್ಕ ಫುಲ್ಲು ಜಾಲಿ ಬಣ್ಣದಲ್ಲಿರ ಅಂದಿ ಸುಮಕ್ಕ ನೀತನ ಲೈವ್ ಇಜ್ಜ ವಾಯ್ಸ್ ಏನೊಂದಲ್ಲಿರಿ ನೀತಕ್ಕನ ಲೈವ್ ಇತ್ತು ನಂದು ಎಕಡೆ ಇತ್ತು ನಾನು ತೂಯ ನಂದೋಲ್ಲ ನೀತಕ್ಕಿಚ್ಚ ಇಚ್ಚಿ ಯಾರು ಬೈಚೇರು ದಾನೆ 2-3 ನೋಟು ಹೊರಲ್ಲ ಬೈಚೇರು ಸಂಪತ್ತನೆ ಯಾನು ಲಾಸ್ಟ್ ಮುಟ್ಟ ಇಪ್ಪು ಅತೆ ಜೆತ್ತಂಡಲ್ಲ ನಿದ್ರೆನೆ ಎಂಕಿ ಎಂದು ಜೆತ್ತಂಡ ನಿದ್ರೆನೆ ಎಂಕಿ ಅಂದ ಮುರಣಿಯ ರಂಚನೆ ಜೈದಿನ ಅಂದತೆ ಅವಿರೇಂಜಿನ ಜೆತೊಂದೆ ತೂ ಅಂತಾರ ಮೊಬೈಲು ಜೆತೊಂದು ಲೈಟ್ ಪುರ ಬಂದು ತೂಯರ ಬಲ್ಲಿ ಕಣ್ಣು ಪ್ರಾಬ್ಲಮ್ ಆಪು ನಾನು ಜಾಲಿ ಬಣ್ಣದಲ್ಲಿರು ಇಜ್ಜಿ ಸುಮಕ್ಕ ಬಣ್ಣದಲ್ಲಿರು ಬನ್ನಿ ಜನರೇ ಬನ್ನಿ ಲೈವ್ಗೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಲೈವಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಿಮಗೆ ಮಾರ್ನಿಂಗ್ ಬೇಗ ಎದ್ದು ಮಕ್ಕಳನ್ನು ರೆಡಿ ಮಾಡಿ ಹಾಲು ಕರಿಬೇಕು ಬಾಯ್ ಬಣ್ಣದಲ್ಲಿರು ಓಕೆ 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 ನೋ ಪ್ರಾಬ್ಲಮ್ ಪ್ರಿಯಾಂಕಕ್ಕ ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೆ ನೀವು ಕೂತಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಗುಡ್ ನೈಟ್ ಶುಭರಾತ್ರಿ ನಿಮಗೆ ಸುಮಕ್ಕ ಬಣ್ಣದಲ್ಲಿರಿ ಬಾ ಬೇರೆ ಎಂಕಲ ಕುಳೊಂದು ಬೇರಿವೇನಾ ಕಂಚಿನ ಕುಳೊಂದು ಯಾನಿಜ್ಜಿನ ವರ್ಮಾಂಡೆ ಜೆತ್ತುವಂತೆ ಸೀದಾ ಇತ್ತ ವರ್ಮರ್ಯಾಂಡ್ ಆಟ ಪುರ ತೂಂದಿತ್ತೇವಂತೆ ಆಟ ಪುರದ ಜೆತ್ತುವಂತೆ ಎಂಕು ಆಂದಿ ಇದು ಜೈದಿನಿ ಕಾಂಡೆ ಚಾರ್ಜ್ ಖಾಲಿ ತೂನಗ ಓ ಅಂದ ಅಂಚೆ ಪುರ ದೀವಚ್ಚಿ ಅವು ಪಕ್ಕಡೆ ಬ್ಯಾಟ್ರಿ ಖಾಲಿ ಅಣ್ಣ ಕಾಂಡೇರೆ ಬಂಗಂತ ಪಕ್ಕ ಚಾರ್ಜ್ ಸಾರಿ ಪ್ರಿಯಾಂಕಾ ಗುಡ್ ನೈಟ್ ಶುಭರಾತ್ರಿ ನಿಮಗೆ ಶುಭರಾತ್ರಿ ನಾವು ಕನ್ನಡದಲ್ಲಿ ಹೇಳುವ ಶುಭರಾತ್ರಿ ಅಂತ ಆಯಿತಾ ಶುಭವಾಗಲಿ ನಿಮಗೆ ಶುಭರಾತ್ರಿ ನಿಮಗೆ ಸಂಪತ್ತಂದ್ರೆ ರೋಮಿ ಎಲ್ಲನ ಅಂದಿ ರೋಮಿ ಎಲ್ಲ ದಿಕ್ಕುವೆ ಎಲ್ಲ ರಾತ್ರಿ ಎಲ್ಲ ಅಂಜಿ ರಾತ್ರಿ ಎಲ್ಲ ಹೋಗ್ಲಾ ಬೇಡುವ ಕನ್ಫ್ಯೂಸು ನೋಡಿ ನಮ್ಮನ್ನು ಕೇಳಿದರೆ ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ ಅಂತ ಲೈವ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಹೋಗೋದಿದ್ದರೆ ಕೂತ್ಕೊಳ್ಳಿ ನಮಗೆ ಮಾತಾಡಲಿಕ್ಕೆ ಸ್ವಲ್ಪ ಅವಕಾಶ ಸಿಗ್ತದೆ ನೀವು ಮೆಸೇಜ್ ಹಾಕ್ತೀರಾ ನಾನು ಅದನ್ನು ಓದ್ತೇನೆ ಸೊ ನನಗೂ ಸಹ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಸ್ವಲ್ಪ ಏನಾದರೂ ಉಪಕಾರ ಆಗ್ತದೆ ಸ್ವಲ್ಪ ನಿಮಗೆ ನಿದ್ರೆ ಬರ್ತಿದೆ ಆದರೆ ಹೋಗಿ ಯಾಕಂದರೆ ನಮ್ಮಿಂದಾಗಿ ನಿಮಗೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ನಾಳೆ ಬೆಳಿಗ್ಗೆ ಎದ್ದೇಳಲಿಕ್ಕೆ ಮತ್ತು ಹಾಲು ಕರೀಲಿಕ್ಕೆ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಮತ್ತು ನಿಮ್ಮ ಹಸ್ಬೆಂಡ್ ನನಗೆ ಬೈಬಾರ್ದು ಅವರು ಎಂಥ ಅವ್ರದ್ದು ನೀವು ಲೈವ್ ನೋಡಿ ಎಲ್ಲ ರಾತ್ರಿ ಲೇಟ್ ಮಲಗೋದು ಮತ್ತು ಬೆಳಿಗ್ಗೆ ಹೇಳಲ್ಲ ಅವರು ಅಂತ ಪ್ರಿಯಾಂಕಾ ನಿಲ್ಲಿ ಲಡ್ಡು ಇದೆ ಒಣದಲ್ಲಿ ಹೌದೌದು 11 ಗಂಟೆ 150 160 170 180 ಇತ್ತೇತ 2 ಗಂಟೆ 2.5 ಗಂಟೆ ಅಂಡ ನನ್ನಂಜಿ ಅರ್ಧ ಗಂಟೆ ಅಂಡ 3 ಗಂಟೆ ಅಲ್ಲ ಇನ್ನೊಂದು ಅರ್ಧ ಗಂಟೆ ಆದರೆ ನಮ್ಮದು 3 ಗಂಟೆ ಮುಗೀತದೆ ಮತ್ತು ನಾವು ಸಹ ಓಡುವುದೇ ಹೋಗಬೇಡಿ ನಿಮ್ಮಂಥ ಜನರು ನಮಗೆ ಬೇಕು ಕರೆಕ್ಟ್ ಹೌದೌದೌದು परदेसी परदेसी जाना नहीं हमें छोड़ के लाइव छोड़ के ನಿಮ್ಗೊಂದು ಪದ್ಯ ಹಾಡಿದ್ದು ನಾವು ಹೇಗಾಯಿತು ಸರಿ ಆಯ್ತಾ ಪ್ರಿಯಾಂಕಾ ಅಣ್ಣ ನಮಸ್ತೆ ಹಸ್ಬೆಂಡ್ ನಿಮ್ಮ ಜೊತೆ ನಿಮ್ಮ ಲೈವ್ನಲ್ಲಿ ನೋಡ್ತಾರೆ ಬಟ್ ಅವರಿಗೆ ಮೆಸೇಜ್
ಮಾಡೋಕ್ಕೆ ಬರೋಲ್ಲ. ಹೌದಾ? ಓಕೆ ಓಕೆ. ಅವರಿಗೂ ಒಂದು ನಮಸ್ಕಾರ. ಎಂತ ಹೆಸರು ಅವರದು? ಮೊನ್ನೆ ಒಂದ್ಸಲ ಹೇಳಿದ್ರಾ? ನೆನಪಿಲ್ಲ ನನಗೆ. ಅತ್ತೆ ಪರದೇಶಿ ಆತಂಡ ಜೀವನ ನಮ್ಮ ನಾವಣದಲ್ಲಿ. ಉಮೇಶ್ ರವರೇ, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಲೈವನ್ನು ನೋಡ್ತಾ ಇದ್ದೀರಿ, ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ತುಂಬ ತುಂಬ ಹೃದಯದಿಂದ ನಿಮಗೆ ಧನ್ಯವಾದಗಳು. ಆಯಿತಾ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಸತಿ ಪತ್ನಿ ಸಮೇತರಾಗಿ ನಮಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಂದರೆ ಇದು ನಮ್ಮ ಭಾಗ್ಯ ಅಂತ ಹೇಳ್ಬೇಕಷ್ಟೇ. ಪ್ರಿಯಾಂಕರ್ ಅವರು, ನಾನು ನಿಮ್ಮ ಚಾನೆಲ್ ತೋರಿಸಿದ್ದೀನಿ, ಬಟ್ ಮೆಸೇಜ್ ಮಾಡೋಕ್ಕೆ ಬರಿಲ್ಲ ಅಷ್ಟೇ. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಆಯಿತಾ? ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಅವ್ರು ಲೈಕ್ ಕೊಟ್ಟಿದ್ದಾರೆ. ಲೈಕ್ ಕೊಡ್ತಿದ್ದೀರಿ, ಲೈಕ್ ಕೊಡ್ಲಿಕ್ಕೆ ಹೇಳಿ ಆಯಿತಾ? ಅವರ ಮೊಬೈಲಲ್ಲಿ ಲೈಕ್ ಕೊಡ್ಲಿಕ್ಕೆ ಒಂದು ಕಳಿಸಿ ಅವರಿಗೆ. ಮತ್ತು ಸಬ್ಸ್ಕ್ರೈಬ್ ಸಹ ಮಾಡಲಿಕ್ಕೆ ಕಳಿಸಿ, ಮಾಡಿಲ್ಲ ಅಂದರೆ. ಸಬ್ಸ್ಕ್ರೈಬ್ ಒಮ್ಮೆಲೆ ಮಾಡೋದು, ಗಡಿ ಗಡಿ ಮಾಡಲಿಕ್ಕಿಲ್ಲ. ಓಕೆ ಅನ್ನ ಮಾಡೋದು. ಥ್ಯಾಂಕ್ ಯು ಪ್ರಿಯಾಂಕಕ್ಕ ಸಿಸ್ಟರ್. ಪ್ರಿಯಾಂಕಕ್ಕ ಅನ್ನ ಅದಕ್ಕೆ ಪ್ರಿಯಾಂಕಾ ಸಿಸ್ ಮಾಡೋದಿಲ್ಲ. ಓಕೆ ಓಕೆ, ಪ್ರಿಯಾಂಕಾ ಸಿಸ್. ಸಂಪತ್ತನೆ ದಾಲೆ ಗೊತ್ತಿಜ್ಜೆ ಪಾಪ ಅವನೊಂದಿಲ್ಲ ಅಂದಿ ಅನ್ನ ಸಪೋರ್ಟ್ ಮಾಡ್ಬೋರತ್ತ ಮಾರೆ. ಅವು ಒಂಜಿ ಖುಷಿ ಆಪ ನಂಗೆ ಬೋಡ್ತೀನಿ ಅವತ್ತೆ. ನಿಮ್ಮ ಖುಷಿನೇ ನಮ್ಮ ಖುಷಿ. ಓ ಥ್ಯಾಂಕ್ ಯು ಸೋ ಮಚ್ ಸಿಸ್. ಲೈಕ್ ಮಾಡಿ, ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿ, ನಿಮಗೆ ಎಲ್ಲರಿಗೂ ಲಡ್ಡು ಕೊಡುತ್ತೇವೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಗೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಒಂದು ಮೆಸೇಜ್ ಹಾಕಿ, ನಾವು ಓದುವ ಮಾತಾಡುವ. ಸ್ವಲ್ಪ ನಿದ್ದೆ ಓಡಿಸಲಿಕ್ಕಿದ್ರೆ ಹೇಳಿ, ನಿದ್ದೆ ಓಡಿಸುವ ನಮ್ಮ ತಮಾಟೆ ಉಂಟು. ಬೇಕಾದರೆ ನಿದ್ದೆ ಓಡಿಸ್ತೇವೆ ನಾವು, ನಿದ್ದೆ ಬರುವವರಿಗೆ. ನಾಳೆ ಡೆಫಿನೆಟ್ಲಿ ಬರ್ತೀನಿ. ಓಕೆ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ನಾಳೆ ನಾಯಿ ಮಾರಿ ಸಹ ಬರ್ತದೆ ನಮ್ಮಲ್ಲಿ. ರೋಮಿ ಎನ್ನ ಬರ್ತ್ಡೇ ಬರ್ಪಿ ತಿಂಗಳು ಅಂದಂದು ಇನ್ನ ಬರ್ತ್ಡೇ ಬರ್ಪಿ ತಿಂಗಳತ್ತೆ. 7 ತಾರೀಕಿಗೆ ನಾನು ರೌಂಡ್ ಬಾರ್ದು ಉಡ್ಪೆ ವಿಶ್ವನ್ ಪೇರೆ 7 ತಾರೀಕಿಗೆ ಅವು ಒಂದೆಟ್ಟು ಇನ್ಸ್ಟಾಗ್ರಾಮ್ ಬರ್ಪಣತೆ ಬರ್ತ್ಡೇ ಆಯ್ತಂಡ. ಅಣ್ಣನ ತಾರೀಕು ಬಂದೆ ಸೆಪ್ಟೆಂಬರ್ ಒರಂಬೋಗ ಮುರೇರು ಪಂಡೇರು ಮರ ಈರು ಪಣ್ಣ ಏರನ್ನು ಗೊತ್ತುಜ್ಜಿ. ಟಮೋಟೊ ಹತ್ತಿ ಅವು ಟಮೋಟೊ ಹತ್ತಿ ಟಮಾಟೆ ಡಫ್ಲಿ ವಾಲೆ ಡಫ್ಲಿ ಬಜಾ. ನಿದ್ದೆ ಓಡಿಸಬೇಡಿ, ನಾನು ಮಲ್ಕೋಬೇಕು. ಓಕೆ. ಸೆಪ್ಟೆಂಬರ್ 14. ಓಕೆ, ಶುಕ್ರವಾರ ಬರ್ಪುಣವೇ, ಫ್ರೈಡೇ ಬರ್ಪುಣು. ಫ್ರೈಡೇ ಎಡ್ಡೆ ದಿನ ಬರ್ಪುಣಿ. ನಾನ್ ವೆಜ್ ತಿನ್ರೆಜ್ ಬರ್ತಿರೆ ದಾನಿ ಸೀದಾ ದೇವಸ್ಥಾನ ಪೋಲೆ ಪೂಜೆ ಮೀನು ಬರೀ ಪಲೆ ಕೈ ಮುಗಿಲೆ ಬಲೆ ಬೈಯಡ್ ಕೇಕ್ ಕಟ್ ಮಾಡ್ಪಲೆ. ಕೇಕ್ ಕಟ್ ಬಂತದ್ದು ಫೋಟೋ ಶೇರ್ ಮಾಡ್ಪಲೆ ಇಂಕ್ ಯಾನು ಫೇಸ್ಬುಕ್ ಒಂದೆಟ್ಟು ಪೋಸ್ಟ್ ಮಾಡ್ಪೊ ಯೂಟ್ಯೂಬ್ ಏತು ಲೈಕ್ ಕೊರ್ ಪೇರು ತೂಕ ಮಾತೆಲ್ಲ. अंबर से आई है फूलों सी रानी मुझको. ದುಂಬುದ ಫೋಟೋ ಆವೆ ದುಂಬುದದ ಅದೇ ಕಿತ್ತೆದ ಬರ್ತ್ಡೇ ಸೆಲೆಬ್ರೇಟ್ ಬಂದ್ಪುಣನೆ ಪಾಡ್ಲೆ. ಇರ ಅಂಚಲ ಪೊಣ್ಣು ನಾಡು ಅಂತಾರತ್ತ. ಪೊಣ್ಣುಲ ತು ಬೊಕ್ಕ ಪಾಡ್ಲಿ ಬೊಕ್ಕ ಎರಡಲ್ಲ ಪೊಣ್ಣು ಸೆಟ್ ಇರಗ
ಕೊರಿಯರ ಕಾಲ್ ಮನ್ಪೇರು ಬೊಕ್ಕ ಮೆಸೇಜ್ ಪಾಡಿರಿ ಎಂಕಲ್ಡ ಒಂಜಿ ಫೋನ್ ಉಂಡು. ಪ್ರಿಯಾಂಕಾ ಅಣ್ಣ ಯಾಕೆ ನಿಮ್ಮ ಲೈವ್ ನೋಡ್ತೀನಿ ಗೊತ್ತಿಲ್ಲ, ನಾನು ಯಾರ್ದು ನೋಡಲ್ಲ, ಬಟ್ ನಿಮ್ಮದೇ ನೋಡೋದು ಇಷ್ಟ ಆದರೆ ಅಣ್ಣ ಬಣದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ದಿವಸಾಗಲೂ ಬನ್ನಿ, ಸಪೋರ್ಟ್ ಮಾಡಿ, ನಮಗೆ ತುಂಬ ಖುಷಿ ಆಗ್ತದೆ ನಿಮ್ಮ ಮಾತಿನಿಂದ. ಇವತ್ತು ರಕ್ಷಣಿಗೆ ಸ್ವಲ್ಪ ಜ್ವರ ಇತ್ತು, ಅವ ಬೇಗ ಮಲಗಿದ್ದಾನೆ, ಇಲ್ಲಾಂದರೆ ನಿಮ್ಮ ಹತ್ರ ಅವ ಮಾತಾಡಿಸ್ತಾನೆ, ಕಾಮಿಡಿ ಮಾಡ್ತಾನೆ ಸ್ವಲ್ಪ. ರಕ್ಷಣೆ ಸಣ್ಣ ಹುಡುಗ, ದೊಡ್ಡವನಲ್ಲ ಆಯಿತಾ, ಅವನು ಕಾಮಿಡಿ ಮಾಡೋದಷ್ಟೇ. ಡೈಲಿ ಬರ್ತಿದ್ದೀನಿ ಅಣ್ಣ. ಹೌದೌದು ಬರ್ತಿದ್ದೀರಿ, ಸಪೋರ್ಟ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟಿಗೆ ನಮ್ಮ ಥ್ಯಾಂಕ್ ಯು. ಸಂಪತ್ತನ್ನು ಬರ್ತಿದ್ದಾರೆ, ನೀವು ಬರ್ತಿದ್ದೀರಿ, ವೇದಾವತಿಯಕ್ಕ ಬರ್ತಿದ್ದಾರೆ. ಇನ್ನು ಇವತ್ತೊಂದು ಇಬ್ಬರು ಸರಿತಕ್ಕ ಬರಲಿಲ್ಲ, ಮತ್ತು ಇವರು ಬರಲಿಲ್ಲ, ನಮ್ಮ ಅನಿತಕ್ಕ ಬರಲಿಲ್ಲ, ಅವರೆಲ್ಲ ಬ್ಯುಸಿ ಇದ್ದಾರೆ ಅಂತ. ಶುಕ್ರವಾರ ಅಲ್ವಾ. ಶ್ರಾವಣ ಮಾಸ ಬಂದಾಗ, ಹೌದು, ಮೈ ಲಿಟಲ್ ಬ್ರದರ್ ಬಣ್ಣದಲ್ಲಿ. ಓ ಕರೆಕ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕಂಕನ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಲವಾದ್ಯ ಮೊಳಗಲೇಬೇಕು. ಗೌರಿ ಮೂವಿ. ಎಲ್ಲ ಮೂವಿದ ಹೆಸರು ಗೊತ್ತುಂಟು ನನಗೆ, ಒಂದು ಮೂವಿದ ಹೆಸರು ಗೊತ್ತಿಲ್ಲ, ಖಾಲಿ ಪದ್ಯ ನೆನಪುಂಟು ಕೆಲವು ಅಷ್ಟೇ. ಅಯ್ಯೋ ದೇವರೇ. ನಿಮಗೆ ಯಾವ ಸಾಂಗ್ ಇಷ್ಟ? ನಿಮ್ಮದು ಯಾವ ಸಾಂಗ್ ಇಷ್ಟವಾದ ಸಾಂಗ್ ಯಾವುದು ನಿಮ್ಮದು? ಆಲ್ ಸಾಂಗ್ಸ್, ಹೌದಾ? ಆಲ್ ಸಿಂಗ್ಸ್ ಇಷ್ಟ, ಕನ್ನಡ ಸಾಂಗ್ಸ್ ಎಲ್ಲ ಇಷ್ಟವಲ್ಲ? ಓಕೆ 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 ಓಕೆ, ನೋ ಪ್ರಾಬ್ಲಮ್. ಒಳ್ಳರಿ ಸಂಪತ್ತನ ಫೋಟೋ ತೆಪ್ಪರೆ ಬೋಯಾರ ಅಂಚ ಫೋಟೋ ನಾಡ್ರೆ ಬೋಯಾರ ಸುಮಾಚ್ ಬಾಯ್ಸ್ ಪೋಯರಕೇನದಿಲ್ಲ ಉಜ್ಜಿ ಉಳ್ಳೇರು ಯಾರು ದಾದನ ಉಣ್ಣೊಂದು ಉಳ್ಳೇರ ಗೊತ್ತುಜ್ಜಿ ಈ ತೋರ್ತಿತ್ತೇರು ಟೊಮೆಟೊ ಹತ್ತು ಬಂಡೇರು 5 ಬೊಕ್ಕ ಒಡೆ ಬೋಯರು ಗೊತ್ತುಜ್ಜಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಸಪೋರ್ಟ್ ಮಾಡಿ, ನಮಗೆ ಕರೆಕ್ಟ್ ಉಂಟು ನಿಮ್ದೆಲ್ಲ. ಸುಮಕ್ಕ, ಪ್ರಿಯಾಂಕರವರು ಬೊಕ್ಕ ವೇದಾವತಿ ಅಕ್ಕ ಪುರ ಲೇಟ್ ಬರ್ತನೆ ಎಂಕ್ಲೆಗೆ ಅವು ಸರಿ ಆಪುಡು ದುಂಬು ಸುರುಸುರುಗೊಂದು ಜನ ಉಪ್ಪು ಇರತ್ತೆ ಬೊಕ್ಕ ಲಾಸ್ಟ್ ಕಣ ಜನ ಉಪ್ಪಂದಪ್ಪ ನಿಕ್ಕುಳಿತ್ತಾಡು ಒಂಚೂರು ಸರಿ ಆಪುಡು ಮೆಸೇಜ್ ಮನ್ಪೆರೆ ಬೊಕ್ಕ ಎಣ್ಣ ರಡ್ಡು ಜನ ಮುಲ್ಕುಲು ಒಂದೇರು ಚಿತ್ರ ಬಾಡರೆ ಬಾಯ್ ಅನ್ನ ಹೋಗ್ತಾ ಹೇಳ್ತೀನಿ ಆದರೆ ಹೋಗ್ತಾನೆ ಇಲ್ಲ ಬಾಯ್ ಅಂತ ಹೇಳ್ತೀನಿ ಆದರೆ ಹೋಗ್ತಾನೇ ಇಲ್ಲ. ಹೌದೌದು, ನಿಮಗೆ ಮನಸ್ಸಿಲ್ಲ ಹೋಗ್ಲಿಕ್ಕೆ. ಇನ್ನು ಸ್ವಲ್ಪ ಹೊತ್ತು ಇರಿ, ತೊಂದರೆ ಇಲ್ಲ, ಮಾತಾಡುವ. ಇಲ್ಲಿ ನಮ್ಮ ಸುಮಕ್ಕ ಇದ್ದಾರೆ, ಮತ್ತು ಬಾಯ್ಸ್ ಇದ್ದಾರೆ, ಸಂಪತ್ತನ್ನ ಇದ್ದಾರೆ. ಸಂಪತ್ತನ್ನ ಫೋಟೋ ತೆಗಿಲಿಕ್ಕೆ ಹೋಗಿದ್ದಾರೆ, ಎಲ್ಲಿ ಹೋದ್ರೂ ಗೊತ್ತಿಲ್ಲ, ನೋಡುವ, ಬರ್ಬೋದು. ದಾನೇ ಪೊನ್ನೆ ನಿನ್ನ ಮನಸೆಂಕು ತೆರಿಯಂದೆ ಪೋವಾ ಮನಸೆಂಕು ತೆರಿಯಂದೆ ಪೋವಾ. ಸುಮಕ್ಕ ಎತ್ತು ಗಂಟೆಲ್ಲ ಕೊರಿಯ ಕಾಂಡೆ ಬೊಲ್ಪುಗು ನಮ್ಮ ಹಸ್ಬೆಂಡ್ಗೆ ಹಾಯ್ ಮಾಡಿ ಅಣ್ಣ. ಹಾಯ್ ಉಮೇಶ್ ಅಣ್ಣ, ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ನಮಗೆ. ತುಂಬ ಹೃದಯದಿಂದ ಧನ್ಯವಾದಗಳು ನಿಮಗೆ. ದಿವಸಾಗಲೂ ಸಪೋರ್ಟ್ ಮಾಡಿ ನಮಗೆ. ಚಿಲಿಪಿಲಿ ಪನ್ನುವ ಪಕ್ಕಿಲು ಪಾರುವ ಮನಸ್ಸದ ಉಲ್ಲಾಸದಾನೆ. ಅವರು ರೈತರು ಅಣ್ಣ. ಹೌದಾ, ರೈತರೇ ನಮ್ಮ ದೇಶದ ಬೆನ್ನೆಲುಬಲ್ಲ. ಎಂತ ನೀವು ಇದು ಮಾಡೋದು? ಭತ್ತ ಮಾಡ್ತಾ ಇದ್ದೀರಾ? ಅಲ್ಲ ಜೋಳ, ರಾಗಿ ಏನು ಮಾಡ್ತಾ ಇದ್ದೀರಿ? ಗದ್ದೆ ಉಂಟಾ ತುಂಬ?
ಹೌದು ಓಕೆ ಓಕೆ ಓಕೆ. ರೈತರಿಗೆಲ್ಲ ಆರೋಗ್ಯ ಸರಿ ಇರ್ತದೆ, ಯಾಕಂದರೆ ಅವರು ಕಷ್ಟಪಟ್ಟು ದುಡಿತಾರಲ್ಲ ಗದ್ದೆಯಲ್ಲಿ ಅಲ್ಲಿ ಇಲ್ಲಿ, ಸೊ ಆರೋಗ್ಯ ಗಟ್ಟಿ ಇರ್ತದೆ. ಜಿಂಜರ್ 89 ಜಿಲ್ಲಾ ಹಾಕಿದ್ದೀವಿ. ಜಿಂಜರ್ 89 ಜೀಲ. ಜೀಲ ಅಂದರೆ ಎಂಥದ್ದು? ಜೀಲ ಅಲ್ಲ, ಜೋಳ ಜೋಳ. ಓಕೆ ಓಕೆ ಓಕೆ, ಜೋಳ ಭತ್ತ ಇಲ್ಲ ಎಲ್ಲ ಹಾಕಿದ್ದೀವಿ. ಹೌದೌದು ಹೌದು, ಚೀಲ ಚೀಲ. ಓಕೆ ಓಕೆ ಓಕೆ. 81 ಚೀಲ ಹಾಕಿದ್ದೀವಿ ಅಂದರೆ ಮಾರ್ಕೆಟಿಗೆ ಮಾರಿದ್ದೀರಾ ಅಲ್ಲ ನೆಟ್ಟಿದ್ದೀರಾ? ನೆಟ್ಟಿದ್ದೀವಿ. ಓಕೆ 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 ಓಕೆ. ಪ್ರಾರಂಭ ಆರಂಭೋ ಪ್ರಾರಂಭೋ ಆರಂಭೋ. ಎಷ್ಟೊತ್ತಿಗೆ ಎದ್ದೇಳ್ತೀರಿ ಬೆಳಿಗ್ಗೆ? ದೇವರು ಚೆನ್ನಾಗಿಟ್ಟಿದ್ದಾರನ್ನ ಅಷ್ಟೇ ಸಾಕು. ಹೌದೌದೌದು, ಅದೇ ಮೇನ್ ಎಲ್ರಿಗೂ ಬೇಕಲ್ಲ. ದೇವರು ಚೆನ್ನಾಗಿಟ್ಟರೆ ಸಾಕು ಎಲ್ಲರನ್ನು. 4:30 ಹೌದಾ? 9:30 11:30 ಆಗ್ತಾ ಬಂತು. 12:30 1:30 2:30 3 4. ಹಾಗಾದರೆ ಮಲಗಿ ನೀವಿನ್ನು. ಮಲಗಿ ಮತ್ತೆ ಬೇಗ ಹೇಳ್ಬೇಕಲ್ಲ. ಮಲಗಿ ಮತ್ತೆ ಹಗಲಲ್ಲಿ ಮಲಗ್ತೀರಾ? ಸಂಪತ್ತನ್ನೇ ಹಾಯ್ ಪಣಂದ್ರೆ. ಹಾಯ್ ಸಂಪತ್ತನ್ನ, ವೆಲ್ಕಮ್ ಬ್ಯಾಕ್. ಇತ್ತೆ ಏರ್ಲ ಇಜ್ಜಂದ ಬಗ್ಗೆ ಇರ್ನೊಂದು ಪದ್ಯವೇ. ನೂತ್ತೊಂಬ ಲೀಟರ್ ಮಿಲ್ಕ್ ಸಿಗ್ತದೆ. ಹೌದಾ? ಓಕೆ 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 ಓಕೆ. ಇಲ್ಲ ಅಣ್ಣ, ಒಂದು ದಿವಸನೂ ಮಾರ್ನಿಂಗ್ ಮಲ್ಕೊಳ್ಳಲ್ಲ. ಹೌದಾ? ಮುದ್ದುಶ್ರೀ ಬತ್ತೇರಿ. ಹಾಯ್ ಮುದ್ದಕ್ಕ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಸೌಖ್ಯನೇ? ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೇ. ಲೈಕ್ ಕೊರಿಯ ಬಂಡೇರಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ದುಮ್ಮು ಪೋಪುಜಿ ದಾನೆಗೆ ಏನಂದ್ರೆ ಅಂದೇ ಗೊತ್ತುಜಿ ಮಾತೆಲ್ಲ ಕೊರಿಯವನ್ ಪೇರು. ಒಲ್ಲ ಸಿಸ್ಟಮ್ ಹ್ಯಾಂಗ್ ಆವಂದ ಗೊತ್ತುಜಿ. ಲೈಕ್ ಜಾಸ್ತಿ ಆದ. ಹೊರರ ಬೊಕ್ಕ ಲೇಟ್ ಪೋಪು ನಂಚ ನಾನು. ತುಂಬ ಟೈಮ್ ಆಯಿತು. ಬಾಯ್ ಅಣ್ಣ, ನಾನು ಪಕ್ಕ ಲೈವ್ ಬರ್ತೀನಿ. ಓಕೆ 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 ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗುಡ್ ನೈಟ್, ಶುಭರಾತ್ರಿ. ದುಂಬು ಪೋರ ಕಾರು ಉಂಟು ಸಂಪತ್ತನ ಒಣದಲ್ಲಿ ಮುದ್ದು ಬೇಜಾರು ಉಳ್ಳೇರಣ್ಣ ದಾದಕ್ಕೆ ಕೋಪಗೆ ನಡ. ಹೌದಾ? ಈಗ ವೈ ವಾಟ್ ಈಸ್ ದ ರೀಸನ್? ಯಾಕೆ ಹೀಗಾಯ್ತು? ನಾನು ಕಾನೇನು ಪ್ರೀತಿ ಮನದಲ್ಲಿ ಅದೇನು ಮೂಡಿತು. ಫಿಶ್ ಅನ್ನ ಬರ್ತೀರಿ. ಹಾಯ್ ಮನ್ ಫಿಶ್ ಬ್ರೋ. ಮಹೇಶ್ ಅನ್ನ ಏತಿ ಸತಿ ಬಂಡಲ್ ನೆನಪಾರು ಪೂಜೆ ಮಾರೇಗು.
ಕೂಬನೊಂದುಲ್ಲೇರು ವೆಲ್ಕಮ್ ಟು ಲೈವ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಯ್ ನವೀನನ್ನ ಪಡೊಂದುಲ್ಲೇರು, ಥ್ಯಾಂಕ್ ಯು ಮಹೇಶ್ ಅಣ್ಣ. ಹಾಯ್ ಮುದ್ದು ಪಡೊಂದುಲ್ಲೇರು ಮಹೇಶ್ ಅಣ್ಣ. ಸಂಪತ್ತನ್ನೆಲ್ಲ ಉಳ್ಳಾರೆ ಅವೇ ಇಂಚ ಉಳ್ಳಾರು ಲೈಕ್ ಕೊರಿಯಾರ ಲೈಕ್ ದುಮ್ಮು ಫೋನ್ ತುಜ್ಜಿದಾನೆ ரெண்டு லைக் அப்டேட் ஆத்துச்சு. ಅನ್ನ ಸಂಪತ್ತನಗ ತಿನ್ಯ ಜಾಸ್ತಿ ಆಂಡಿಗೆ ಅವನಲ್ಲಿ ಅಂದಿ ಅವೇ ನಿದ್ರೆ ಬರುಂದುಂಡಾರೆ ಕಣ್ಣು ಕೂರೊಂದುಂಡಿತ್ತೆ. ನನ್ನ ನಮ್ಮಲ್ಲ 14 ನಿಮಿಷ ಉಂಡು ಆತೆ ಬಕ್ಕ ಬಂದು ಅನ್ಪುನು ಒಂಜಿ ಟೈಮ್ ಫಿಕ್ಸ್ ಮಂತಿತ್ತ ಆ ಟೈಮ್ ಮುಗಿಪುನು ಜೆಪ್ಪುನು ಬಕ್ಕ ಬರೇದು ದೀಲಿ ಮಾರ್ರೆ ಓಯ್ ಬಣ್ಣದಲ್ಲಿ ಅಂದ ಇಜ್ಜಿ ಬರ್ಪುನು ಅವು ಹೊರ ಹೋದ್ರಾಗ ಮಾತ್ರ ಬಕ್ಕ ಮಹೇಶ್ ಅಣ್ಣ ಎಂದು ಬರ್ಪುನು. ಸಾರಿ ಅವೇ ಬರ್ರೆ ಆಯ್ಜಿ ನಾ ಲೈವ್ ಕೊಂಚ 2 ದಿನ ಎಲ್ಲ ಮೀನು ಟ್ರೈ ಮಾಡ್ಪೇನು ಅನ್ನ ಇರೆಗೆ ಟೈಮ್ ತುಯ್ಯರೆ ಅರ್ಜಿ ಆವಡ 2 ಕ್ಲಾಕ್ ದೀವನಿ 1 ಕ್ಲಾಕ್ ಇಂಡಿಯನ್ ಟೈಮು 2ನೇ ಕ್ಲಾಕ್ ದುಬೈ ಟೈಮ್. ಓಕೆ ನಾ ಕೇಳಿದ್ರೆ ಇಜ್ಜಿ ಎಂಕ್ ಗೊತ್ತಾಪುಂಡು ಅಂಡಲ್ಲ ಅವು ದಾದೆ ಗೊತ್ತುಂಡೆ ಟೈಮ್ ಮಾತಾಕೊಟ್ಟಿಲ್ಲ ಮೊಬೈಲ್ ಎಲ್ಲ ಉಂಡು ಅಲ್ಪಲ್ಲ ಉಂಡು ಅವು ಎಂಕ ಅಭ್ಯಾಸ ಆಯ್ತು ನಿಂಚ ಗಡಿಯಾರ ತೂತು. ಪುಷ್ಪಕ್ಕ ಹಾಯ್ ಪಣದೊಲ್ಲೇರು ವೇದಾವತಿ ಅಕ್ಕ ಪುಷ್ಪಕ್ಕ ಅತ್ತೆ ಸಂಪತ್ತನ್ನೇ ಪುಷ್ಪಕ್ಕ ಬೈದಿರು ನಮಸ್ಕಾರ ಕೊರ್ಲೆ ಒಣದಲ್ಲಿ ಒಳ್ಳೆರು ಪುಷ್ಪಕ್ಕ ವೇದಾವತಿ ಡಿ ಕೆ ಎಲ್ಲರೂ ವೇದಾವತಿ ಡಿ ಕೆ ಅವರಿಗೆ ಸಪೋರ್ಟ್ ಮಾಡಿ ಆಯ್ತಾ. ಮುದ್ದು ಶ್ರೀ ತೆಲ್ತೊಂದುಲ್ಲೇರು ಮಹೇಶ್ ಅನ್ನೆ ಪುಷ್ಪ ಅಕ್ಕ ಅವಣದಲ್ಲೇರು ದಾದಿ ಬನ್ನಿ ಜನರೇ ಲೈವ್ಗೆ ಲೈಕ್ ಕೊಡಿ. ಇತ್ತ ಒಂಜಿ ಲೈಕ್ ಬರ್ತೀನಿ ಏರ್ನಂದ ಒಂಜಿ ಅಪ್ಡೇಟ್ ಆಗೊಂದು ಇತ್ತ ನಲ್ಪಾಂಡು ಮುದ್ದು ಅನ್ನ ಬಂತ ಹೇಳ್ತೊಂದುಲ್ಲೇರು ಪುಸ್ಕಕ್ಕ ಅಂದಾನಿ ಸಂಪತ್ತನ ಅನ್ನ ಮಂಡೆ ಹಾಲು ಮಲ್ತೇರು ಮುದ್ದು ಅಣ್ಣದಲ್ಲೇರು ಅಂದು ಏನು ಪುಸ್ಕಕ್ಕ ಎನ್ನಾಡು ಒಳ್ಳೇರು ಪುಸ್ಕಕ್ಕ ಅಂದು ಯಾನು ಕೊರ್ನಿ ಮಾರ್ರೆ ಅವನದು ಅಂದೆ. ಓಕೆ ಥ್ಯಾಂಕ್ಸ್ ಅವೇ ಥ್ಯಾಂಕ್ಸ್ ಅಂಚಂಡ ಮುದ್ದಕ್ಕ ಕೊಡ್ತೀನಿ ತಾನೆ ಬೈಜಿ ನಾನಲ್ಲ. ಪ್ರತಾಪ್ ಶೆಟ್ಟಿ ಬರ್ತಾರೆ ಹಾಯ್ ಪ್ರತಾಪ್ ಬ್ರೋ ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬೈದಾರು ಎಂಚೊಳ್ಳರು ಸೌಖ್ಯನೇ ಒಲ್ಪದಾರು ಊರುವಲು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಅಂಚೆನೆ ಚಾನೆಲ್ಗೆ ಬೋದು ಸಬ್ಸ್ಕ್ರೈಬ್ ಮನ್ಪ್ಲೆ ವೀಡಿಯೋ ತೂದು ಇಜಿನ ಅಂಚೆನೆ ಚಾನೆಲ್ ಇಜ್ಜಿನ ಅಂಚೆನೆ ಮನ್ಪೊಡಿ ತೊಂದರೆ ಇಜ್ಜಿ ಚಾನೆಲ್ ಇತ್ತಂಡ ವೀಡಿಯೋ ತೂದು ಮನ್ಪ್ಲೆ ಅವೇ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನೇಕ್. ಪ್ರಶಾಂತ್ ಪಾರಸ್ ಬತ್ತೇರು ಹಾಯ್ ಪ್ರಶಾಂತ್ ಅಣ್ಣ ವೆಲ್ಕಮ್ ಟು ಲೈವ್. ಹಾಯ್ ಶಿಷ್ಯ ಬಣ್ಣದಲ್ಲೇರು ಮುದ್ದು ಪಲ್ಲೆ ಬಣ್ಣದಲ್ಲೇರು. ಓಕೆ ಪ್ರಶಾಂತ್ ಅಣ್ಣ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿದ್ದೀರಂತ ಗೊತ್ತು ಆದರೆ ಮಾಡದಿದ್ದರೆ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಅಂದೆ ಮುದ್ದು ಸಿಸ್ನ ಲೈಕ್ ಕೊಂಚ ಬೈದಿನ ಏಜಿದ ಅದನ್ನು ಗೊತ್ತು ಜಂಕ್. ಓಕೆ ಶಿಷ್ಯ ಬಣ್ಣದಲ್ಲೇರು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಗುರೂಜಿ. ಡಿನ್ನರ್ ಆಯಿತು ನಮ್ದಾಯಿತು ನಿಮ್ದಾಯ್ತಾ? ನಾನು ಇವತ್ತು ಕಡುಬು ಮತ್ತು ಮೀನಿನ ರಸ ತಿಂದೆ. ಅನ್ನ ಪೋಯಿರಕ್ಕೆ ಏನಂದು ಮೇರ ಮಹೇಶ್ ಅಣ್ಣನಾ ಆರು ಬ್ಯುಸಿ ಅತೆ ಅರ್ನ ಲೈವ್ ಏಪಲ ಚಾಲು ಮಂತೊಂದು ಪೋಯ್ರಾರು ಅಂಚಾದ ಆರು ಬ್ಯುಸಿ ಉಳ್ಳೇರು ಬರುವೇರೋಲ್ಲ ನಂಬುನು ದಾದ ಪನೊಂದುಳ್ಳೇರು. ಲವ್ ಯು ಶಿಷ್ಯ ಪನೊಂದುಳ್ಳೇರು ಥ್ಯಾಂಕ್ ಯು ಸೋ ಮಚ್. ಉಳ್ಳೆ ಬಣ್ಣದಲ್ಲೇರು ಮಹೇಶ್ ಅಣ್ಣೆ ಉಳ್ಳೆ ಬಣ್ಣದಲ್ಲೇರು. ಓಕೆ ಥ್ಯಾಂಕ್ ಯು. ಮುದ್ದು ತೆಲ್ತೊಂದುಳ್ಳೇರು ಮೂಲೆ ಇತ್ತೇ ಬಣ್ಣದಲ್ಲಿ ಅಂದೆ. ಓಕೆ ಮಲ್ಲೆಜ್ಜಿ ಅವು ಅಕ್ಕಳು ಪಾತ್ರೆನೆ ಕ್ಯಾನಂಜಿ ಕೌಂಟರ್ ಪಾಡು ನಾತೆ. ಥ್ಯಾಂಕ್ ಯು ಸೋ ಮಚ್ ನಿಖಲ ಅಪಿಯರೆನ್ಸ್ ನಿಖಲ ಇಂಟ್ರೆಸ್ಟ್ ಕೊಂಚ ಮತ್ತೆ ಲೈಕ್ ಸಬ್ಸ್ಕ್ರೈಬ್ ಮಂತ್ ಲೈಕ್ ಕೊಡೋದು ಸಪೋರ್ಟ್ ಮಂತೊಂದುಲ್ಲ ಆಯ್ತು ಲೇಟ್ ನೈಟ್ ಅಂಡಲ್ಲ ಭಾರಿ ಖುಷಿ ಅವನುಂಡು. ಪ್ರಶಾಂತ್ ಪತ್ರ ವಡೆ ಬೇಕಾಕೇನಂದುಳ್ಳೇರು ಪತ್ರ ವಡೆ ಭಾರಿ ಖುಷಿ ಆಗ್ತದೆ ಮಾರೆ ನನಗೆ ಭಾರಿ ಇಷ್ಟ ಪತ್ರ ವಡೆ ಅಂದರೆ. ಎಂತ ಮಾಡೋದು ಮೊನ್ನೆ ಕಳಿಸಿದ್ದಾರೆ ಊರಿಂದ ತಿಂದಿದ್ದೇವೆ ನಾವು. ಏನನ್ನು ನಂಬುಲೆ ಪನ್ನಿ ಓಯ್ ಪುಷ್ಪಕ್ಕ ಅವನ್ನಿ ಸಂಪದನೆ ಮುದ್ದುಗು ದಾದ ಆಪುಂಡಿ ವಿಡಿಯೋ ಆನ್ ಮಲ್ಪೆರೆಗೆ ಪೋಯ್ನಿ ಅವನು ಅಂದ. ಓಕೆ ಪ್ರಶಾಂತ್ ಅನ್ನ ಸೂಪರ್ ಬಣ್ಣದಲ್ಲಿರು. ನಿಮಗೆ ಎಲ್ಲಿ ಸಿಗ್ತದೆ ಪತ್ರಡ್ಡೆ? ನೀವು ಪತ್ರಡ್ಡೆ ಮಾಡ್ತೀರಾ? ನೀವೆಲ್ಲಿ ಅವರು ಊರು ತುಳುವವರ ಅಲ್ಲ ಕನ್ನಡದವರ? ಕನ್ನಡ ಮಾತಾಡ್ತಿದ್ದೀರಿ ಆದರೆ ಪಾನಿ ಬೇಕಾ? ಪಾನಿ ಉಂಟು ನನ್ನ ಹತ್ರ ಖಾಲಿ ಆಯ್ತಂತ.
ಪಾನಿ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡಬೇಕು. ಬಿಸಿ ಮಾಡಲಿಕ್ಕೆ ಇಡಲಿಕ್ಕೆ ಸಹ ಸ್ವಲ್ಪ ಮರೆತೋದ್ರೆ ಪೋಡಿಗೆ ಆಗ್ತದೆ. ಪಣದಲ್ಲಿ ಮನೆ ಮಹೇಶನ್ನೇ ಅನ್ನ ಅಂತ తెలుసుందిలేరు మీరు. ಈರು ದಾದ ಮಾರ್ರೆ ಅವಳದಲ್ಲಿ ನಂದಿ ಸಾರಿ ಮೈ ಬ್ಯಾಡ್ ಐ ಆಮ್ ಮ್ಯಾಂಗ್ಳೂರು. ಮ್ಯಾಂಗ್ಳೂರು ಅಂಡ ತುಳು ಆತೆ. ಓಕೆ ಮೈ ಫೇವರೇಟ್ ಪತ್ರಡ್ಡೆ ಎನ್ನಲ್ಲ ಸೇಮ್ ಫೇವರೇಟ್ ಅಂಚಾದ ನಾನು ಪಂದ್ ಸ್ಪೆಷಲ್ ರಿಕ್ವೆಸ್ಟ್ ಬಂತಿತ್ತೆ ಮುರಣಿ ಅನ್ನೆ ಊರೋಡು ಬಂದಾಗ ಆಕಳು ಕಡಪುಡ್ದಿತ್ತೇನೆ ಅಂಚೆ ಬಂದು ತಿಂತೆ ಅಂಕಳು ಶೋಕ್ ಆತನು. ಪತ್ರ ವಡೆನಾ ಪತ್ರಡ್ಡೇನಾ ಎಂಕ್ಳಿಗೆ ಪತ್ರ ಅಡ್ಡೆ ಬಂದ್ಬಿನಿ. ಪತ್ರ ವಡೆ ಒಂದು ಗೊತ್ತಾಯ್ತು ಎಂಕ್ ಪತ್ರ ಅಡ್ಡೆ ಸಂಪತ್ತನ್ನೇ ಸ್ಕಿಪ್ ಮಾಡೋದಿಲ್ಲರು. ಸಂಪತ್ತನ್ನ ಸ್ಕಿಪ್ ಅಂತೆ ನಾನು ಮುದ್ದುಗು ತೆಮ್ಮ ಬರ್ಪುಣು ಮಾಡೋದಿಲ್ಲರು. ಸಂಪತ್ತನ್ನೇ ಮುದ್ದುಗು ದಾದ ಆಪುಂಡಿ ಎಂದಕೇನು ಅವು ಗೊತ್ತು ನಿಕುಲು ಬೇತೆ ಲೈವ್ ಹಿಡ್ದಲ್ಲ ಪಾತೇರು నేను ಕಾಮಿಡಿ ಬಂದ್ಪೊಂದುಲ್ಲರ ಗೊತ್ತು ಎಂಕ್ ದಾದಂದು ಅಂಚ ಮಲ್ಲೇಜಿ ನಂಗೆ ಕೊಟ್ರಸ್ ಮೆಸೇಜ್ ಬರೋಡು ಆತೆ ಮನ್ಪಿಶ್ ಪರಾಡಿ ಮಾಡೋದಿಲ್ಲ. ಪರಂದೆ ಕುಳ್ಳರ ಆಪುಜಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಸ್ಕಿಪ್ ಪ್ರಶಾಂತ್ನ ತೀರ್ಥ ಮೈ ಫೇವರೇಟ್ ಪತ್ರವಡೆ ಪ್ರಶಾಂತ್ ಐ ಆಮ್ ಮ್ಯಾಂಗ್ಳೂರು ಅಣ್ಣ ಪ್ರಶಾಂತ್ ಪ್ರಾಸ್ ಮುದ್ದುಗು ತೆಮ್ಮ ಬರ್ಪುಂಡು ಅವು ಓದಿಯಾನು ಸಂಪತ್ತನೆ ಮುದ್ದುಗು ದಾದ ಹಾಪುಂಡು ಅವಳ ಓದಿಯೇ ನಂಬುನು ದಾದ ಅವಳ ಓದಿಯೇ ಅப்புற ಓದಿಯೇ ಇರೇ ಕೇಂಡಿ ಜಾಂಡ್ ಅಣ್ಣನ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪತ್ರಡ್ಡೆ ಬನ್ನಿ ಅವು ಮಿಸ್ ಆಯ್ನಿ. ಅಂದ ಓಕೆ ಅಣ್ಣನ ಮನೆ ಅಮ್ಮ ಮನಪಿಸ GH ಹಾಯ್ ಅನ್ನ ಮನದಲ್ಲಿ GHG ಏರೋ GHG ಪ್ರಶಾಂತ ಸಂಪತ್ತನ್ನಿ ಹಾಯ್ ಪಣದಲ್ಲಿ ಬನ್ನಿ ಜನರೇ. ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮುದ್ದು ಹುಲಿ ಅನ್ನ ಕೋತಿ ಮನದಲ್ಲಿ ಜೈ ಬನದಲ್ಲಿ ಜೈ ಹನುಮಾನ್ ಕಿ ಜೈ ರಾಮಚಂದ್ರ ಭಗವಾನ್ ಕಿ ಜೈ ಆಂಜನೇಯ ಬಲ ಭೀಮ ಹುಲಿ ಅಲ್ಲ ಅನ್ನ 42 ಲೈಕ್ ಆಂಡಿ ಲೈಕ್ ಆವುಡನ್ನ ಅವನಲ್ಲಿ ಅವು ಮಲ್ಲೆಜ್ಜಿ ನಮ್ಮ ಟೈಮನ್ನ ಬಂದು ಅನ್ಬೇಕು ಅವು ಅಂಚೆ ಆಪುನಂದೆ ಕಾಪೇರ ಆಪು ಜಿನಿ ಮಸ್ತ್ ಜನ ಬರದೇ ಕುಲ್ದೇರಿ ಕೆಲವು ಪಂಡ ದಾದನಕ್ಲೆ ಬೇಲೆ ಎತ್ತನದ ನಂಚಾದವು ಮಿಸ್ ಆಯ್ ನಿಜನ ಆತು ತೊರ್ತು ನಮ್ಮ ಫಿಕ್ಸ್ ಬರ್ಪಿನಗಳು ಬೈಜೇರಿ ಕೆಲವೇರಿನಿ ಸಂಪತ್ ಮುದ್ದು ಪಣದುಲ್ಲೇರೆ ಮುದ್ದು ಅಣ್ಣ ಪಣದುಲ್ಲೇರೆ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಎನ್ಮ ಬ್ಯಾಲೆನ್ಸ್ ಉಂಡಿ ಅಂದಿ ಅವು ಮಲ್ಲಜ್ಜಿ ಅವು ನನ್ನ ಆಪಿನ ಕೈಜಿ ಎನ್ಮ ಬ್ಯಾಲೆನ್ಸ್ ಆಯರಜ್ಜಿ ಒಂಜಿ ರೆಡ್ಡಂಡು ಒಂಜಿ ಆಪುಂಡು ಎನ್ಮ ಮಸ್ತ್ ಬಂಗ ದೂರ ಉಂಡು ಎನ್ಮ ಅನ್ಪಿಷನ್ ಯಾನ್ ಎಡ್ಡೆ ಜನ ಅಂಚಾದು ಯಾನ್ನ ಬತ್ತಿನತೆ ನವೀನನ್ನ ಅಂದಿ ಮಾತೆಲ್ಲ ನಿಕ್ಳು ಪೂರ ಎಡ್ಡೆ ಜನ ಕ್ಲೈನೆಟ್ ಎನ್ನ ಸಪೋರ್ಟ್ ಮಂತೊಂದುಲ್ಲ ಈತ ರಾತ್ರಿ ಎಲ್ಲ ಕುಳ್ಳೊಂದು ಇಜಿನ ಏರ್ ಮನ್ಪೇರು ಬನ್ನಿ
ಮುದ್ದು ಬೋಡ ಬೆರಿಕ್ ಕಿರಿಮುಂಜಿ ಕಿರಿಮುಂದೆ ಮನ್ಪಿಷ್ಪಾರಾಮು ತೇಲ್ತೊಂದುಲ್ಲೇರು ಇನಿ ನಮ್ಮ ಮೇರ್ಲ ಬೈಜೀರಿ ಯಾರು ದುಬೈದಾರ್ಲ ಬೈಜೀರು ಕೆಲವು ಜನ ಮಿಸ್ ಆಯ್ರು ರಾಜೇಶ್ ಇಜ್ಜಿ ಧನಂಜಯ ಬೈದೆ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಏರ ವೆಡ್ಡೆ ಜನ ಅಂದ್ರೆ ಸಂಪತ್ತನಿಗೆ ಎನ್ನುವುದಿಲ್ಲ ಮುದ್ದುಗೆ ಎನ್ನುವುದಿಲ್ಲ ದಿನಕರಣ್ಯ ಬರ್ತೀರಾ ಹಾಯ್ ದಿನಕರಣ್ಣ ವೆಲ್ಕಮ್ ಬ್ಯಾಕ್ ಆಂಡೆ ಅಟಿಲ್ಪುರ ವನಸಾದಾಂಡೆ ಮನ್ಪೀಶ್ ಮಹೇಶ್ ಅನ್ನೆ ಯಾನೆ ಬಣದಲ್ಲೇರು ಸಂಪತ್ತನ್ನೇ ಮುದ್ದು ಯಾನ ಬಣದಲ್ಲೇರು ಮಾತೆರ್ಲ ಎಡ್ಡೆ ಜನಕುಳಿ ನಿಕುಲು ಒಂಜಿ ಸಪೋರ್ಟ್ ಮಂತೊಂದುಲ್ಲರತೆ ಮನಸಾಂಡ್ ಬಣದಲ್ಲೇರು ಅಂದ್ ಇಟ್ಸ್ ಮೀ ಬಣದಲ್ಲೇರು ಮಹೇಶ್ ಅನ್ನೆ ಮುದ್ದು ನಂಬರ್ಚಿ ಎಲ್ಲ ಬಣದಲ್ಲೇರು ದಾಯಿಗು ಯಾರಾದರೂ ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದರೆ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಮಗೆ ಮತ್ತು ನಾನು ಹೋದ್ಮೇಲೆ ನೀವು ಲೈಕ್ ಕೊಟ್ಟರು ಅದು ಬರುವುದಿಲ್ಲ ಸೊ ಕೊಡದಿದ್ದವರು ನೆನಪಲ್ಲಿ ಈಗಲೇ ಕೊಡಿ ಯಾರಾದರೂ ಮೇಲೆ ಕೂತ್ಕೊಂಡು ನೋಡುತ್ತಾ ಇದ್ದರೆ ಲೈಕ್ ಕೊಡದಿದ್ದರೆ ಒಂದು ಲೈಕ್ ಕೊಟ್ಟು ಹೋಗಿ ಮಾತಾಡದಿದ್ರೂ ತೊಂದರೆ ಇಲ್ಲ ಯಾರೋ ಗೀಚಿ ಬರೆದ ಮುದ್ದುಗು ಮರ್ಲಿ 2 ಸಾಲ ಕೊರ್ಲೆ ಹಂಚಿ ಮಾಲುವೇರು ತೂಲೆ ಬೋಡಾನು ಪಾಪ ಇದಾದೇಕ್ ಪೊಕ್ಕಡಿ ಆರೊಂಜಿ ಬತ್ತದ ಸಪೋರ್ಟ್ ಮಂತೊಂದುಲ್ಲೇರು ಅರೆಗೆ ಕೂಡ ಯಾರು ಮರ್ಲಂದು ಬಂಡ ಕಾರ್ ಬರುವೇರೆ ಅನ್ನ ಸೊ ಲೈವ್ಗು ಓ ರಾಮ ದೇವರೇ ಒಂಜಿಲೆ ಕಾಣು ಮಾಡೋದಿಲ್ಲ ತೆಳ್ತೊಂದುಲ್ಲೇರು ಮುದ್ದು ಶ್ರೀ ಸಂಪತ್ತನ್ನ ಒಂದು ತೆಳ್ತೊಂದುಲ್ಲೇರು ಪಾಪ ಒಂಜಿ ಕಾರ್ಲದ ತೂಲೆ ಎಂಕ್ ಏತ್ ಮರ್ಯಾದೆ ಉಂಡು ಮುಲ್ಪ ಸಂಪತ್ತನ್ನೇ ಮುದ್ದು ಪಾಪ ಒಂಜಿ ಕಾರ್ಲದ ಗೋಮಟೆ ಪಾಪ ಅನ್ನೋದು BBC ವರದಿಯಲ್ಲಿ ಈಗ ನನ್ನ ಮಾತು ಸರಿಯಾಗಿ ಜಡ್ಜ್ ನಿಮ್ಮ ಮನೆಯಲ್ಲಿ ಸಂಪತ್ತನ್ನೇ ಮುದ್ದು ಯಾನಿತ್ತ ಮರ್ಯಾದೆ ಜಾಸ್ತಿ ಅನ್ನೋದಲ್ಲಿ ಪ್ರಾಣ ಮಾತ್ರ ಇದು ಬುಜ್ಜು ಮತ್ತು ಯಾವ ಲಕ್ಷಣ 2 ಜನ ಪೋದು ತೋಜು ಮೀನು ಪತ್ತಲೆ ವೇದಾತಿ ಅಕ್ಕ ಒಂಜಿ ಸಾಂಗ್ ಬನ್ನಿ ಒಕ್ಕ ಎಂಡ್ ಮಲ್ಪುಗ ಅನ್ನ 15 ಆಂಡ್ ಓಕೆ ಎಬೌವ್ ಸುಶಾಂತ್ OP ಎಂದು ಬರ್ತೀರಿ ಹಾಯ್ ಪ್ಲೀಸ್ ಟಾಕ್ ಇನ್ ಕನ್ನಡ ಹಾಯ್ ನಮಸ್ತೆ ಹೇಗಿದ್ದೀರಿ ಅಣ್ಣ ಎಲ್ಲಿಂದ ಬಂದಿದ್ದೀರಿ ನಿಮ್ಮ ಹೆಸರು ಸುಶಾಂತ್ ಅಂತ ಕಾಣ್ತದೆ ಸೊ ಲೈವಿಗೆ ಬಂದದಕ್ಕೆ ಥ್ಯಾಂಕ್ ಯು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಸಹ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಿ ಬಾಂಬು ನಿಮ್ಮ ಮನೆಯಲ್ಲಿ ಅಜ್ಜಿ ಯಾತ್ರೆ ಆಡಲು ಬಿಸ್ ಮತ್ತು ಯಾವ ಸಂಪತ್ತನೆ ಮುದ್ದು ಬೊಡ್ಚಂದ ಪಾತ್ರೆ ಅಜ್ಜಿ ಯಾತ್ರೆ ಮಾಡಲು ಬಿನ್ ಮತ್ತು ಯಾವ ಬಣದಲ್ಲಿರು ಬನ್ನಿ ಜನರೇ ಬಾಂಬು ನಿಮ್ಮ ಮನೆಯಲ್ಲಿ ಬಣದಲ್ಲಿರು ಜೈ ಮಾತೆರೆಗಳ ಮುದ್ದು ಶ್ರೀ ಬಣದಲ್ಲಿರು ಬಿನ್ ಮತ್ತು ಯಾವ ಬಣದಲ್ಲಿರು ಸಾಂಗ್ ಓಪ ನೋಡಿ ಲಾಸ್ಟ್ ಎಬೌವ್ ನಾವು ಉತ್ತರ ಕರ್ನಾಟಕದವರು ನಿಮಗೆ ಫುಲ್ ಸಪೋರ್ಟ್ ಅನ್ನ ಮಾಡೋದಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರೇನು ಸುಶಾಂತ್ ಅಂತಲ್ಲ ಅಲ್ಲ ಬೇರೇನು ಉಂಟಾ ಬಾಯ್ ಹಾಲು ಮಾಡೋದಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅನ್ನ ಥ್ಯಾಂಕ್ ಯು ಸೋ ಮಚ್ ಸುಶಾಂತ್ ಗಾಯಕ್ವಾಡ್ ಓಕೆ ಥ್ಯಾಂಕ್ ಯು ಸುಶಾಂತ್ ಗಾಯಕ್ವಾಡ್ ಪ್ಲೀಸ್ ಲೈಕ್ ಮಾಡಿ ಒಂದು ಲೈವಿಗೆ ಹಾಗೆಯೇ ನಮ್ಮ ಚಾನೆಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಲೈವ್ ಎವ್ರಿ ಡೇ 8:30ಗೆ ಸ್ಟಾರ್ಟ್ ಆಗ್ತದೆ ಸೊ 8:30 ಇಂದ 9:30 10:30
ಈಗ 11:30 ಮುಟ್ಟ ಬಂತ ಅಂತ, 11:30ವರೆಗೆ ಹೋಗ್ತದೆ ಜನ ಇದ್ದರೆ. ಸೊ ಬಂದು ಮಾತಾಡುವ, ಕ್ವೆಶ್ಚನ್ ಕೇಳುವ, ಹಾಗೆಯೇ ಹಾಡುವ ಕೆಲವು ಹಾಡುಗಳನ್ನು. ನಿಮಗೆ ಇಷ್ಟವಾದ ಯಾವುದಾದ್ರೂ ಹಾಡು ಉಂಟಾ? ಇವತ್ತು ಕ್ಲೋಸಿಂಗ್ ಮಾಡುವ ಹಾಡು ಹೇಳಿ. ಓಲ್ಡ್ ಗಾನ ಆಗಿರಬೇಕು, ಹೊಸ ಗಾನ ಅಲ್ಲ. ಸಂಪತ್ತಣ್ಣ ಉಳ್ಳಾರಾ ಮುದ್ದು ಗುಡ್ ನೈಟ್ ಪಣಂದುಳ್ಳೇರು. ఏదో కొవ్వు పద్య పొడి ಹೊಸ ಸೀರೆ ಹೊಸ ಸೀರೆ ಆಯ್ತಲ್ಲ. ಲಿರಿಕ್ಸ್ ಹೊರರು ತಿಕ್ಕೊಂಡು ಮಾರೆ, ಹೊರರು ತಿಕ್ಕೊಂಡು ಐತಿ. ನಾನು ಒಂದು ರಿಕ್ವೆಸ್ಟ್, ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಅದು ಗೊತ್ತಿಲ್ವಾ ಅಂತ ನನಗೆ. ಆಕಾಶದೀಪವು ನೀನು. ಎಲ್ಲ ಸಾಂಗ್ ನನಗೆ ಬರಲ್ಲ, ಸೊ ನನಗೆ ಗೊತ್ತಿದ್ದನ್ನು ನಾನು ಮಾತ್ರ ಹಾಡುವುದು. ನಾನು ನೋಡ್ತೇನೆ, ಇದ್ರೆ ಹಾಡ್ತೇನೆ, ಇಲ್ಲಾಂದರೆ ಇನ್ನೊಮ್ಮೆ ಟ್ರೈ ಮಾಡ್ತೇನೆ ಆಯಿತಾ. ಇದು ನನಗೆ ಬರಲ್ಲ ಆಯಿತಾ. ಬಂದರೆ ನಾನು ನಿಮಗೆ ಕಲಿತು ಮತ್ತೆ ಹಾಡ್ತೇನೆ ಒಂದು 2 ದಿವಸದಲ್ಲಿ, ನೋಡುವ. ಸಂಪತ್ತನ್ನೇ ಪರ ಸೀರೆ ಬೋರ್ಡ್ ಬಣ್ಣದಲ್ಲಿ ಹೊಸ ಸೀರೆ ಬಡ್ಚ ಆಯಲ್ಲ ಬರಿತಾ ಇಲ್ಲ ಕೊಂದು ಬರ್ಪೇನೆ ಗೊತ್ತು ಮನೆ ಬೊಟ್ಟೆ ಅಂಡ ಇಂಚ ಬೊಟ್ಟು ಇಂಚ ಜಾಸ್ತಿ ಸೌಂಡ್ ಬರ್ಪುಜಿ. ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ ಒಟ್ಟೆ ದಾನೆ ಪಿದಾರ್ದಪ ಮಾಮಿ ಒಟ್ಟು ಬೈಜರ. ಆಹಾ ಓಡೆ ಪಂದಕೇನು ಜಿಂಡ ಇನ್ನ ಬಾಯಿ ಉಂತುಜ, ಒಟ್ಟುಗೇರ್ಲ ಇಜ್ಜಿನಾಂಡ ಪೋಯ ರಿಂಕ್ ಗೊತ್ತುಜ. ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ ಒಟ್ಟೆ ದಾನೆ ಪಿದಾರ್ದತ ಮಾಮಿ ಒಟ್ಟು ಬೈಜರ. ಓಡೆ ಪಂದಕೇಂಡಿ ಜಂಡ ಇನ್ನ ಬಾಯಿ ಉಂತುಜ, ಒಟ್ಟುಗೆಂಜ ಪೋಯಿ ಜಿಂಡ ಎಂಕ ಪೋಯರೆ ಗೊತ್ತುಜ. ಓ ಮುಂಕು ಮುಸುಂಡು ಉರ್ದು ಬತ್ತ ಓಡೆ ಪಂದಕೇನ್ನಗ, ಆತ ಕೋಪದಾನೆ ನಿಕ್ ಎನ್ನ ಮೋನೆ ತೂನಗ. ಮೂಕು ಮುಸುಂಡು ಉರ್ದು ಬತ್ತ ದಾನಗ, ಆತ ಕೋಪದಾನೆ ನಿಕ್ ಎನ್ನ ಮೋನೆ ತೂನಗ. ಇರೆ ಮೋನೆ ತೂಯಿನ ನಿನ್ನೆಂತಿ ಕೆಲಸ ಆಪುಜಿ, ಮಣಿಪದಂಚಿ ಪೋಲೆ ಹೊರ ಇರೆಡೆ ದಾಲ ಕೇಂದಿಜಿ. ಇರೆ ಮೋನೆ ತೂಯಿನ ನಿ ಎಂತಿ ಕೆಲಸ ಆಪುಜಿ, ಮಣಿಪದಂಚಿ ಪೋಲೆ ಹೊರ ಇರೆಡೆ ದಾಲ ಕೇಂದಿಜಿ. ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ, ಎಲ್ಲಿ ದಿಂಚಿತು ಒಂದಲ್ಲ ಎನ್ನ ಗುರ್ತ ನಿಕ್ಕಜ. ಪುಗ್ಗೆ ನಿಕ್ಕು ದೆತ್ತು ಕೊಡ್ತೆ ಇತ್ತೆ ನಿಕ್ಕು ನೆನ್ಪುಜ. ಎಲ್ಲಿ ದಿಂಚಿತು ಒಂದಲ್ಲ ಎನ್ನ ಗುರ್ತ ನಿಕ್ಕಜ, ಪುಗ್ಗೆ ನಿಕ್ಕು ದೆತ್ತು ಕೊಡ್ತೆ ಇತ್ತೆ ನಿಕ್ಕು ನೆನ್ಪುಜ. 10 ವರ್ಷ ದುಂಬು ಆತಿ ವಿಷಯ ಇತ್ತದಾಯಗು, 10 ವರ್ಷ ದುಂಬು ಆತಿ ವಿಷಯ ಇತ್ತದಾಯಗು. ಪುಗ್ಗೆದೆತ್ತು ಕೊರ್ಪರಂಡ ಕೊರ್ಲೆ ಇತ್ತೆ ಜೋಕ್ಲೆಗು, ಪುಗ್ಗೆದೆತ್ತು ಕೊರ್ಪರಂಡ ದೆತ್ತು ಕೊರ್ಲೆ ಜೋಕ್ಲೆಗು. ಹೊಸ ಸೀರೆ ತುತ್ತು ದತ್ತ ಓಡೆ ಪೋಪ ಜಾತ್ರೆಗ, ಒಡ್ತೆ ದಾನೆ ಪಿದಾರ್ದಪ್ಪ ಮಾಮಿ ಒಟ್ಟು ಬೈಜರ. ಓಡೆ ಪಂದು ಕೇಂಡಿ ಜಿಂಡ ಇನ್ನ ಬಾಯಿ ಉಂತುಜ, ಒಟ್ಟುಗೇರ್ಲ ಇಜ್ಜಿನಂಡ ಪೋಯ ರೆಂಕ್ ಗೊತ್ತುಜ. ಓಕೆ, ಯಾವುದೇ ಒಂದೊಂದು ಬಗಣಿ ಇದ್ದೀರಾ ನೀವು? ನಮ್ಮ ಸುಶಾಂತ್ ಗಾಯಕ್ವಾಡ್ನವ್ರು ಇದ್ದೀರಾ ಅಲ್ಲ ಲೈವಲ್ಲಿ ಇಲ್ವಾ? ಸಂಪದನ್ನ ಬಂದು ಅನ್ಬೋಣ ಯಾವ 3 ಗಂಟೆ ಆಂಡಿ ನನ್ನ ಜಪ್ಪುಣಿ. ಓಕೆ, ಶುಭರಾತ್ರಿ ಅಣ್ಣ ಬಂದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ಪ್ಲೇ ಲಿಸ್ಟ್ ಒಂಜಿ ಮನ್ ಪ್ಲೇವೆ ನೆನೆಪುಡು. ಸಂಪದನ್ನ ಉಳ್ಳರೆ ಫೈನಲ್ ಮೆಸೇಜ್
ಓಕೆ ಸಂಪತ್ತನ್ನೇ ಓಕೆ ನಿದ್ರೆ ಬರೋದುಂಟು. ಗುಡ್ ನೈಟ್ ಎಲ್ಲ ಪಾತಿರ್ಗ ಎನ್ನ ಆಶೀರ್ವಾದ ಏಪಲ ಒಪ್ಕೊಂಡಿರೇಗ. ಥ್ಯಾಂಕ್ ಯು ಸೋ ಮಚ್ ಸಂಪತ್ತನ್ನ. ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್. ತ್ರಿಷಾ, ವಾಟ್ ಆರ್ ಯು ಡೂಯಿಂಗ್? ಆತು ಜನನ್ನ ಯಾನೇ ಶುಭರಾತ್ರಿ, ಬಾಯ್ ಬಾಯ್. ಕ್ಯಾನ್ವಾದಲ್ಲಿ ಹೇಗೆ ನಾನು ಮಾಡಬೇಕೀಗ? ಬ್ಲೂ ಗ್ಲೋಸ್ ಮುಚ್ಚೆ ಲೈವ್ ಅದೊಂದು ಲೈವಿಗೆ ಲೈವ್
ವೆಕೇಶನ್ ಶಾರ್ಟ್ಸ್. Okay, bye bye.
ಶ್ರೀಧರ್ ಪಾಟೀಲ್ ಬರ್ತೀರಾ? ಹಲೋ ಅಣ್ಣ ಫಂಡೇರು. ಸಾರಿ ಶ್ರೀಧರ್ ಬ್ರೋ, ಹೇಗಿದ್ದೀರಿ ಶ್ರೀಧರ್ ಅಣ್ಣ? ಊಟ ಆಯ್ತಾ ಕೇಳಿದ್ರೆ ಊಟ ಆಯ್ತು ಸರ್. ಸಾರಿ ನಿಮ್ಮದು ಮೆಸೇಜ್ ನೋಡಲಿಲ್ಲ ನಾನು ಇನ್ನು ಫಿನಿಶ್ ಮಾಡೋದಂತ ಒಂದು 4 ನಿಮಿಷ ಆಗಲೇ 3 ನಿಮಿಷ ಆಗಲೇ ಅಂತ ಅಲ್ಲೇ ಒಂದು ಕ್ಯಾನ್ವಾದಲ್ಲಿ ಇದು ಮಾಡ್ತಾ ಇದ್ದೆ. ಹೇಗಿದ್ದೀರಿ ಮತ್ತೆ? ಸಾರಿ ಆಯ್ತು, ಇನ್ನೊಂದು 2-3 ನಿಮಿಷ ಉಂಟು ಅಷ್ಟೇ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ? ಓಕೆ ಅನ್ನ ಬಣ್ಣದಲ್ಲಿ ನಾನು ಹಾಗೆ ಇನ್ನು ಬಂದ್ ಮಾಡೋದಲ್ಲ, ಸ್ವಲ್ಪ ಅದು ಲೈವಿಗೆ ಇದಾಗಲಿಕ್ಕೆ ಕ್ಯಾನ್ವಾದಲ್ಲಿ ಒಂದು ತಮ್ನೇಲ್ ಮಾಡ್ತಾ ಇದ್ದೆ. ಅದನ್ನು ಮಾಡ್ತಾ ಹಾಗೆ ಚಾಲು ಇರಲಿ, ನೋಡುವ ಏನಾಗ್ತದೆ ಅಂತ, ಯಾರಾದರೂ ಬಂದರೆ ವ್ಯೂಸ್ ಬರ್ತಲ್ಲ ಅಂತ. ಮತ್ತು ಹೇಗಿದ್ದೀರಿ? ಊಟ ಆಯಿತಾ ನಿಮ್ಮದು? ಲೈಕ್ ಮಾಡಿದ್ದೀನಿ ಬಣ್ಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಆಯಿತಾ? ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಮ್ಮದು ಆಯಿತು ಅನ್ನ. ಹೌದು, ನಮ್ಮದು ಆಗಿದೆ. ಸೊ ನಿಮ್ಮದು ಆಯಿತು. ಇನ್ನು ಮಲಗೋದು ಇನ್ನೊಂದು 2 ನಿಮಿಷ, 1 ನಿಮಿಷ ಉಂಟು ಅಷ್ಟೇ, ಮತ್ತೆ ಮಲಗೋದು. ಅದು ನಮ್ಮದು 3 ಗಂಟೆ 20 ನಿಮಿಷ ಆಗ್ತದೆ ಈಗ. ನಾವು ರೆಕಾರ್ಡ್ ಮಾಡಲಿಕ್ಕೆ ಹೋಗೋದು ಸ್ವಲ್ಪ ನಮ್ಮದು ನಗ್ತಾ ಇದ್ದಾರೆ ಅವರು. ಮತ್ತು ಏನಿತ್ತು ಸ್ಪೆಷಲ್ ಇವತ್ತು? ಯಾರಾದರೂ ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದರೆ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನಮಗೆ. ನಾವೀಗ ಕ್ಲೋಸ್ ಮಾಡ್ತಾ ಇದ್ದೇವೆ, ಇನ್ನೊಂದು ನಿಮಿಷದಲ್ಲಿ ಕ್ಲೋಸ್ ಮಾಡ್ತೇವೆ. ಯಾರಾದರೂ ಲೈಕ್ ಕೊಡಲಿಕ್ಕೆ ಮನಸ್ಸಿದ್ದವರು ಲೈಕ್ ಕೊಡಲಿಕ್ಕಿದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ನಿಮ್ಮ ಊರು ಯಾವುದು ಕೇಳ್ತದೆ? ನಮ್ಮ ಊರು ಮ್ಯಾಂಗ್ಳೂರು ಸರ್, ಮ್ಯಾಂಗ್ಳೂರು, ಪರಂಗಿಪೇಟೆ ಅಂತ ಹೆಸರು, ಮ್ಯಾಂಗ್ಳೂರು. ಓಕೆ, ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ. ಮತ್ತೆ ಸಿಗೋಣ ನಾಳೆ 8 ಗಂಟೆಗೆ. ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು. ಇಷ್ಟರವರೆಗೆ ನಮಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಲಾಸ್ಟಿಗೆ ನಮಗೆ ಶ್ರೀಧರ್ ಪಾಟೀಲ್ ಅವರು ಬಂದು ಒಂದು ಲೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ರಿಗೂ ಶುಭವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್, ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 32 ಸೆಕೆಂಡ್ ಉಂಟು, ಅದನ್ನು ಮುಗಿಸಬೇಕಾಗ್ತದೆ. ಓಕೆ ಬಾಯ್, ಥ್ಯಾಂಕ್ ಯು.